ಇಂದರು ಎದೆರಳುದಿರೆ ಧರಳ ಮನರಿ ಸಂಶಯಗೊಳ್ಳುತ್ತ ಮನರಿ ಸಂಶಯವು ಗೊಳುದು ಇವಳು ಅವಳೇ ಇವಳು ಅವಳು ಇವಳು ಅವಳು ಎನ್ನುತ್ತ ಯೋಚಿಸಿದ ಇವಳು ಅವಳೇ ಅವಳು ಇವಳೇ ಇವಳು ಅವಳೇ ಅವಳು ಇವಳೇ ಇವಳೇ ಅವಳೇ ಅವಳೇ ಎನ್ನುತ್ತ ಯೋಚಿಸಿದ ಇಂದರು ಎದೆರಳುದಿರೆ ಧರಳನು ಮನರಿ ಸಂಶಯಗೊಳ್ಳುದು ಕಳೆದ ಇವಳು ಅವಳೇ ಅವಳು ಇವಳೇ ಇವಳೇ ಅವಳೇ ಇವಳೇ ಎನ್ನುತ್ತ ಯೋಚಿಸಿದ ಆ ಇವಳೇ ಅವಳೇ ಇವಳೇ ಅವಳೇ ಇವಳು ಅವಳೇ ಅವಳು ಇವಳೇ ಅಥವಾ ಇವಳು ಅವಳೇ ಏನು ಆಶ್ಚರ್ಯವಿದು ಈ ಭಾರ್ಗವನಿಗೆ ಏನಾಗ್ತಾ ಇದೆ ಏನನ್ನ ನೋಡ್ತಾ ಇದ್ದೇನೆ ಅರಮನೆಯ ಮಹಡಿಯ ಮೇಲೆ ಹೋಗಿ ನೋಡುತ್ತಿರುವಂತಹ ಸಂದರ್ಭದಲ್ಲಿ ಕಾದಂಬರಿಯನ್ನ ನೋಡಿದೆ ಕಾದಂಬರಿ ನನ್ನನ್ನು ಅಡ್ಡಿಸಿಕೊಂಡು ಬರುವುದಕ್ಕೆ ಮುಂದಾದಳು ಓಡಿ ಬರುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಮಗ ಬಂದು ಹೇಳುತ್ತಿರುವುದಾದರೂ ಮಾತಾದ್ರೂ ಏನು ಇವಳು ಕಾವ್ಯ ಕಾವ್ಯ ಹಾಗಾದ್ರೆ ಆಕೆ ಕಾದಂಬರಿಯ ಹಾಗೆ ಕಾಣ್ತಾ ಇದ್ದಾಳೆ ಅದಕ್ಕೆ ಯೋಚಿಸುವುದು ಅವಳು ಇವಳು ಇವಳು ಅವಳು ಎನ್ನುವುದಾಗಿ ಯೋಚನೆ ನನ್ನಲ್ಲಿ ಉಂಟಾಗಿದೆ ಏನಾಗಿರಬಹುದು ಯಾರಿರಬಹುದು ಸೂರ್ಯೋದಯ ಆಗ್ತಾ ಇದೆ ಯಾರದು ಈ ಕಡೆಯಲ್ಲಿ ಅನಿದರುಳು ಮೂವರೈದರೆಯ ಅನಿದರುಳು ಮೂವರೈದರೆ ಹರುಷವಗೊಳ್ಳುದಾಗ ಭಾರ್ಗವ ಗೆಳೆಯರ ಕರೆದಿಂದ ಹರುಷವಗೊಳ್ಳುದಾಗ ಭಾರ್ಗವ ಗೆಳೆಯರ ಕರೆದಿಂದ ನಿಮ್ಮ ಬರುವಿಕೆ ನೋಡಿ ಬಹಳ ಸಂತೋಷವಾಯಿತು. ಉಚಿತವಾದ ಆಸನವನ್ನೆತ್ತಿದ್ದೇನೆ, ಸ್ವೀಕರಿಸಬೇಕು ತಾವು. ಅಯ್ಯ, ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಸಂತೋಷವಾಗುತ್ತದೆ. ಯಾಕೆ ಗೊತ್ತುಂಟಾ? ಅದೆಷ್ಟೋ ವರ್ಷಗಳೇ ಕಳೆಯಿತು. ಗುರುಮಠದಲ್ಲಿ ಒಟ್ಟಿಗೆ ನಾವು ವೈವರು ವಿದ್ಯಾರ್ಜನೆ ಮಾಡಿದವರು, ಪಂಚ ಪಾಂಡವರಂತೆ ಇದ್ದವರಂತ ಗುರುಗಳೇ ಹೇಳಿದರು. ಸತ್ಯ. ಈ ದಿನ ನೀವು ಈರ್ವರೊಂದಾಗಿ ಇಲ್ಲಿಯ ತನಕ ಬಂದಿದ್ದೀರಿ. ಒಟ್ಟು 3 ಆಯ್ತು ಗುರುಮಠದಲ್ಲಿ. ಹೌದು, ನೀವು ಕರೆಯನ್ನ ಕಳುಹಿದ್ದೆ ಹೌದಾದ್ರೆ ನಾನೇ ಅಲ್ಲಿಯ ತನಕ ಬರ್ತಿದ್ದೆ. ಆದ್ರೆ ನೀವಿಲ್ಲಿ ಬಂದಿದ್ರಲ್ಲ, ಕಾರಣ ಏನಂತ ಕೇಳಬಹುದೇ? ಕೇಳು ಭಾರ್ಗವ ಎನ್ನ ನುಡಿಗಳ, ಕೇಳು ಭಾರ್ಗವ ಎನ್ನ ನುಡಿಗಳ, ನಿನ್ನ ತರಳನು ಎನ್ನ ಸುದಯಳ, ನಿನ್ನ ತರಳನು ಎನ್ನ ಸುದಯಳ, ಎಳೆದು ತಂದಿಹ ಕರವ ಮುಗಿಯುವೆ, ಎಳೆದು ತಂದಿಹ
ಮುಗಿಯುವೆ ಕರುಣೆ ತೋರಿದ ಕಳು ಹಾಗೆಯೋ ಕರುಣೆ ತೋರಿದ ಕಳುವಾಗಿಯ ಕೇಳುವಾಗ ಎನ್ನ ನುಡಿಗಳ ಕೇಳು ಭಾಗ್ಯವ. ಅಯ್ಯ ಗೆಳೆಯ, ನಿನ್ನ ಮುಖ ನೋಡಿದ ಕ್ಷಣವೇ ಪ್ರಸಂಗ ಏನಾದ್ರೂ ಬದಲಾಯ್ತಾ ನೋಡ್ದೆ. ಯಾಕಂದ್ರೆ ಮೂರು ಮೂರ್ತಿಗಳು ಸೇರಿ ಹಾಗಲ್ವೋ, ಗಡ್ಡವನ್ನ ಬಿಟ್ಟ ತಕ್ಷಣ ಬೇರೆ ಬೇರೆ ಕಥೆಯ ನೆನಪು ನನಗೆ ಬರ್ತಾ ಉಂಟು ಇಲ್ಲಿ. ಕೆಲವರಿಗೆ ಹಾಗೆ, ಕೆಲವು ಕಥೆ ಒಂದೇ ಸಮನೆ ನೆನಪಾಗ್ತಾ ಹೋಗ್ತದೆ. ಭೀಷ್ಮನ ಕಥೆ ಏನಾದ್ರೂ ಬರ್ತದ ನೋಡ್ದೆ ಇಲ್ಲಿ ಅಂತ ಹೇಳಿದ್ರೆ ಹಾ ಪಂಚ ಪಾಂಡವರಂತೆ ಗುರುಗಳು ಹೇಳಿದ್ರು. ಹೌದು, ಅದರಲ್ಲಿ ತಲೆಗೋಗ್ತಾ ಹೋದ್ರೆ ನೀವು ಹೇಳಿದ ಜನ ಸಿಕ್ಬೋದು. ಹೌದಾ? ಆ ಪ್ರಸಂಗದಲ್ಲಿ ತಲೆಗೆ ಹೋಗ್ತದೆ. ಹಾ ಹಾ. ಈಗ ನಾವು ಮೂವರೇ ಇದ್ದೇವಲ್ಲ, ಪ್ರಸಂಗಕ್ಕೆ ಆ ಪಾತ್ರಕ್ಕೆ ಸರಿಯಾದ ವ್ಯಕ್ತಿ ನೀನೆ. ಅದೇನು ನಿನ್ನ ಅಭಿಪ್ರಾಯ, ನಾ ಹೇಳುವುದಿಲ್ಲ. ಹೌದೌದು, ಏನೇ ಇರಲಿ, ಈಗ ಮೂವರು ಸೇರಿದ್ದಾರ, ನಾವು ಮೂರು ಮೂರ್ತಿಗಳಾಗಿದ್ದೇವಲ್ಲ. ಹೌದಪ್ಪ. ಈ ಮೂರು ಮೂರ್ತಿಗಳಿಂದಲೇ ಈ ಪ್ರಸಂಗ ಹೇಗೆ ಹೋದಿತ್ತು? ಹೋಗ್ಬಹುದು. ಅದರಲ್ಲೂ ನೀನು ಹೇರಿಯವ ಹಾ ಹಾ ಮುಖಾಂತರವೇ ಹೋಗ್ಬೇಕಂತ ನನ್ನ ಬಯಕೆ. ಹಾ, ಅದರಲ್ಲೂ ನನ್ನ ಒಂದು ಕೋರಿಕೆ. ಏನು? ಒಂದು ನಡೆಬಾರ್ದಂತ ಘಟನೆ ಒಂದು ನಡೆದೋಯ್ತು ನೋಡು. ಹೌದಾ? ಮದುವೆ ಆಮಂತ್ರಣವನ್ನು ನಿನಗೆ ಕಳಿಸಿದವ. ಏನೋ ರಾಜಕೀಯ ಒತ್ತಡದಿಂದ ನೀನು ಬಾರದೆ ನಿನ್ನ ಮಗನನ್ನು ಶುಭ ಹಾರೈಸಿ ಬಾರಂತ ನನ್ನಲ್ಲಿಗೆ ಕಳಿಸಿದವ. ನಾನೇ ಕಳುಹಿದ್ದೆ. ಆತ್ಮೀಯನಾದಂತಹ ನಿನ್ನ ಮಗನನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿ ನನ್ನಲ್ಲಿ ಕುಳ್ಳಿರಿಸಿಕೊಂಡು, ಆದರೆ ಯಾವ ವಿಧಿಯ ಆಟವೋ ಏನು, ನನ್ನ ಮಗಳಾದಂತಹ ಕಾವ್ಯ ಮುಹೂರ್ತಕ್ಕೆ ಸರಿಯಾಗಿ ಹಿಡಿದಂತಹ ಮಾಲೆಯನ್ನು ವೇದಾಂತನ ಕೊರಳಿಗೆ ಹಾಕುವುದನ್ನು ಬಿಟ್ಟು ವಿಕ್ರಾಂತನ ಕೊರಳಿಗೆ ಹಾಕಿ ಬಿಟ್ಲು ಪುಣ್ಯಾತ್ಮ. ಇನ್ನೇನು ಕಟ್ಟಬೇಕು ಕರಿಮಣಿ, ತುಳಿಯಬೇಕು ಸಪ್ತಪದಿ, ಅಷ್ಟೇ ಉಳಿದದ್ದು ಬಾಕಿ. ಉಳಿದೋಯ್ತು. ಮಾಲೆಯನ್ನು ಹಾಕಿದ್ದಾಳೆ. ಅದೇ ತಕ್ಷಣದಲ್ಲಿ ನಿನ್ನ ಮಗನಲ್ಲಿ ಕೇಳಿದೆ, ಏನು ಬಿಡಪ್ಪ ಬಿಡಪ್ಪ ಅಂತ ತೋರಿಸಿದ್ದಾನೆ ಕೂರಸಿಯನ್ನ. ಒಬ್ಬ ಅವನ ಹಿಂದೊಬ್ಬ ಮತ್ತೊಬ್ಬ ಇದ್ದಾನೆ, ಮಧು ಮಗನಂತೆ. ನನಗೆ ಗೊತ್ತಿಲ್ಲ, ಅವನಿಗೆರಡು ಕೊಡಬೇಕು. ಎಲ್ಲರಿಗೂ ತೋರಿಸಿದ್ದಾನೆ ಆ ಕೂರಸಿಯನ್ನು. ನಾನು ಹೆದರಿ ಬಿಟ್ಟಪ್ಪ. ಇಷ್ಟ ತನಕ ಅವ ಆ ರೀತಿ ಜಳಪಿಸುತ್ತಾ ತೋರಿಸಿದಂತ ಕೂರಸಿಯನ್ನು ನಾನು ನೋಡ್ಲಿಲ್ಲ. ನನ್ನ ಮಗ ಆತ, ಅವನೊಟ್ಟಿಗಿದ್ದವ ನಿನ್ನ ಮಗನ ಸ್ನೇಹಿತ. ಒಳ್ಳೆ ಜನ, ಒಳ್ಳೆ ಜನ. ಆದ್ರೆ ಈಗ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ. ಉದ್ದೇಶ ಮದುವೆ ಸಂಪೂರ್ಣ ಆಗಲಿಲ್ಲ, ಹಾರವೇನೋ ಬದಲಾಗಿದೆ. ಮದುಮಗ ಇಲ್ಲೇ ಇದ್ದಾನೆ, ಇವನಿಗೆ ಹಾಕಿ ಹಾರವನ್ನು ಹಾಕಿ ನನ್ನ ಮಗಳನ್ನು ಇವನಿಗೆ ಕಳಿಸಬೇಕು. ನಿನ್ನ ಮಗನಿಂದ ಒಂದು ತಪ್ಪಾಗಿದೆ. ನಿನ್ನ ಮಗನನ್ನು ಕರೆದುಕೊಂಡು ಹೋಗಿದ್ದಾನೆ. ನನ್ನ ಮಗಳನ್ನು ಕಳಿಸಿಕೊಡ್ಬೇಕು, ಇವನಿಗೆ ಮದುವೆ ಮಾಡಬೇಕು, ಅದಕ್ಕೂ ನೀನು ಶುಭ ಹಾರೈಸಬೇಕಂತ ನಿನ್ನಲ್ಲಿ ಕೇಳಿಕೊಳ್ಳುವ. ಇಷ್ಟಕ್ಕಾಗಿ ನೀವು ಇಲ್ಲಿಯ ತನಕ ಬಂದಿದ್ದ? ಕೇಳಿ ಅಚ್ಚರಿಗೊಳ್ಳುವುದು ಭಾರ್ಗವ, ಕೇಳಿ ಅಚ್ಚರಿಗೊಳ್ಳುವುದು ಭಾರ್ಗವ, ತರುಣಿ ಎಳದ ಕರೆದು ಕೇಳುವೆ, ತರುಣಿ ಎಳದ ಕರೆದು ಕೇಳುವೆ, ತೆರಳು ಈ ಕ್ಷಣ ಹೊರಗೆ ತಾಯನಲು ಆಗ ಅಚ್ಚರಿಯಗೊಂಡ. ಅಯ್ಯೋ, ನನ್ನ ಮಗ ಮಾಡಿದ ತಪ್ಪಿಗೆ ಕ್ಷಮೆ. ನಾನು ಬೇಕಿದ್ರೆ ಕ್ಷಮೆಯನ್ನ ಕೇಳ್ತೇನೆ. ಯಾಕಂದ್ರೆ ನ್ಯಾಯ ನೀತಿ ಧರ್ಮ ತಿಳಿದವ. ಕೀಟವನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇವೆ, ಅದು ಯಾಕೆ ಹೇಳು? ಸದ್ಯಕ್ಕೆ ಸಾಕಷ್ಟೇ. ಹೌದು, ನಿಮ್ಮ ಜೊತೆ ಇದ್ದಕ್ಕಾಗಿ ಇಷ್ಟೊಂದು ತಿಳಿದಿದ್ದೇನೆ. ಅಯ್ಯ, ಚಿಂತಿಸುವ ಅಗತ್ಯ ಇಲ್ಲ. ಯಾಕಂದ್ರೆ ನಿನ್ನ ಮಗಳು ಹೆಣ್ಣು ಎತ್ತವನಲ್ವೇ? ಹೌದು, ಇರ್ಲಿ. ಇಲ್ಲಿದ್ದಾಳಂತ ಆದ್ರೆ ಆಕೆಯನ್ನ ಕರೆದು ಹೇಳ್ತೇನೆ. ನಿನ್ನ ಮಗಳು ಕಾವ್ಯಳನ್ನ ಬರ ಹೇಳ್ತೇನೆ. ತರುಣಿಯಳದ ಕರೆದು ಬೀಳಿದ ಕ್ಷಣ ಹೊರಗೆ ನೀ ತೆರಳೆಂದನಾಗ ಏನಾಯ್ತಾ? ಆಗುವುದೆಲ್ಲ ನಿಂದಲೇ ಆಗ್ತಾ ಇದೆ. ಯಾರಿಂದ? ನಿನ್ನಿಂದ. ಹೌದಾ? ಹಾ. ನಾನೇನು ಮಾಡ್ಲೇ ಇಲ್ವಲ್ಲ. ನೀನೇನ್ ಮಾಡ್ಲಿಲ್ವಾ? ಇಲ್ಲ. ಮಾಡುವುದಕ್ಕೆ ಏನಾದ್ರೂ ಬಾಕಿ ಉಂಟಾ ಇಲ್ಲಿ? ಹೌದಾ? ಈ ತರ ಎಲ್ಲ ಬರೆಯುವುದು, ನಮ್ಮನ್ನ ಈ ತರ ಕುಣಿಸುವುದು, ಅದನ್ನ ಬಿಟ್ಟರೆ ಬೇರೆ ಕೆಲಸ ಇಲ್ವಾ ನಿನಗೆ? ಏನು ಮಾವ, ನಿಮ್ಮ ಮಾತಿನಲ್ಲಿ ಏನು ಅರ್ಥ? ಮಾತಿನ ಅರ್ಥ ನಿನಗೆ ಆಗೋದಿಲ್ವೇ? ಅರ್ಥ ನನಗಾಗ್ತದೆ ಈಗ. ಹೌದಾ? ಏನು ಮಾಡಿದ ನೀನು? ಏನು ಮಾಡಿದೆ? ನಾನೇನು ಮಾಡಿದೆ? ಮದುವೆ ಆಗ
ಬೇಕಾದಂತ ವರ ಇಲ್ಲಿರುವಾಗ ನನ್ನ ಮಗನಿಗೆ ನೀನು ಮಾಲೆಯನ್ನು ಹಾಕಿ ಇಲ್ಲಿಯ ತನಕ ಬಂದಿದ್ದೀಯಂತೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ನಾನಾಡಿದ ಮಾತನ್ನ ಧಿಕ್ಕರಿಸದೆ ನಿನ್ನ ತಂದೆಯ ಜೊತೆ ಹೊರಟು ಹೋಗಿ. ಕಳಿಸಿಕೊಡು ನಾ ಮಾಡ್ತೇನೆ. ನೀವು ಕರೆದುಕೊಂಡು ಹೋಗ್ಬೋ. ಇವ್ರ ಜೊತೆ ನಾನು ಹೋಗುದಾ? ನಗುತ್ತಲೆಯಿಂದಳು ಒಡನೆ ನಗುತ್ತಾಯ ಎಂದಳು ಒಡನೆ ಗಾವಿಳು ಅರಿಯೇನ ಇವರ್ಯಾರು ತಿಳಿಯೇನು ಅರಿಯೇನ ಇವರ್ಯಾರು ತಿಳಿಯೇನು ಇವರ್ಯಾರು ತಿಳಿಯೇನು ಕಳುವರಿರು ನೀ ಕರವ ಮುಗಿಯುವೆ ಕಳುವದಿರು ನೀ ಕರವ ಮುಗಿಯುವೆ ಎರುದನಾರಿಯು ನುಡಿಯಲು ನಾನರಿಯೇ ನಾ ಅರಿಯೇ. ಒಳ್ಳೆಯ ಮಾತಿನಲ್ಲಿ ಹೊರಟು ಹೋಗು ಇವರ ಜೊತೆ. ನಾನು ಹೋಗುವುದು ಅಲ್ಲ, ಹೋಗಬೇಕು ಅಂತ ಆದ್ರೆ ಹೋಗ್ತೇನೆ. ಆದ್ರೆ ನೀವು ತೋರಿಸಿದಂತ ಈ ಮೂವರು ಯಾರು ಅಂತ ನನಗೆ ಪರಿಚಯವೇ ಇಲ್ಲ. ನಾನು ಇವ್ರ ಜೊತೆ ಹೋಗುವುದಾ? ಎಲ್ಲಿಗೆ ಹೋಗುವುದು? ಯಾರಿಗೆ ಉತ್ತರ ಕೊಡ್ಬೇಕು ನಾನು? ಏನೇನು ಸುದಯ ನುಡಿಯನು ಕೇಳುವುದು ಪಿದನಾಗ ಮನದಲ್ಲಿ ಮರುಗುತ್ತ ಪಿದ ಮನದಲ್ಲಿ ಮರುಗುತ್ತ ಮರದೆಯ ಮಗಳ ಎನ್ನು ಮರದೆಯ ಮಗಳ ಎನ್ನು ನೀ ನುಡಿಯುವ ಮಾತುಗಳು ತರವೆ ಎಂದ ನೀ ನುಡಿಯುವ ಮಾತುಗಳು ತರವೆ ಎಂದ ಮಗಳೇ. ಯಾರು ನೀವು? ಕಾವ್ಯ, ಏನಾಯ್ತೆ ನಿನಗೆ? ಏನಾಯ್ತು? ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಕಾವ್ಯ ಕಾವ್ಯ ಅಂತ ನಾನು ಎಷ್ಟು ಆಸೆಯನ್ನು ಪಟ್ಟುಕೊಂಡವ ನಿನ್ನ ಮದುವೆಯನ್ನು ಮಾಡಿ ಗಂಡನ ಮನೆಗೆ ಕಳಿಸಿಕೊಟ್ಟು ಸುಖ ಸಂಪತ್ತನ್ನು ನಾನು ನೋಡ್ಬೇಕಂತ ಎಷ್ಟು ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಆದರೆ ಇಂದು ನನ್ನ ಮಿತ್ರನಲ್ಲಿ ಕೇಳಿಕೊಂಡು ನಿನ್ನನ್ನು ಕರೆದುಕೊಂಡು ಹೋಗಿ ವೇದಾಂತನೊಡನೆ ಲಗ್ನ ಮಾಡಬೇಕಂತ ನಿಶ್ಚಯಿಸಿ ಇಲ್ಲಿವರೆಗೆ ಬಂದಿದ್ರೆ ನೀವು ಯಾರಂತ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟೆ ಮಗಳೇ. ಏನಾಯ್ತು ನಿನಗೆ? ಕಣ್ಣಿಗೇನಾದ್ರೂ ಆಯ್ತೆ? ಗೆಳೆಯ ಹೇಳು. ಈ ರೀತಿ ಕಣ್ಣೀದ್ರು ಹಾಕಿದ್ರೆ ಬಗ್ಗುವವಳಲ್ಲ ಈಕೆ. ಇವಳಿಗೆ ನಾನು ಬುದ್ಧಿ ಕಲಿಸ್ತೇನೆ. ಬೈ ಕಡೆಯಲ್ಲೇ. ಯಾವ ರೀತಿಯಾಗಿ ಹೋಗುದಿದ್ಯಾ ಇಲ್ವಾ? ನಾನು ಹೋಗುದಿಲ್ಲ. ಇವರು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಈ ಮನೆಯಲ್ಲಿ ಇರಬೇಕು. ನಾನು ಈ ಮನೆಯಲ್ಲಿ ಇರಬೇಕು. ನಾನು ಹೋಗುದಿಲ್ಲ. ಹೋಗ್ತೀಯ ಇಲ್ವಾ? ಹೋಗುದಿಲ್ಲ. ಹೋಗುದಿಲ್ವಾ? ಇಲ್ಲ, ನಾನು ಹೋಗುದಿಲ್ಲ. ಏನಿದೆ ಏನಿದು ಜನಕ ಏಮರ ಏನಿದೆ ಏನಿದು ಜನಕ ಏಮರ ಒಡೆದು ಬಂದಿಯ ನಾರಾಯಣ ಕಳುಬಿಡ ನಾಯಿನ ರೋಜನೆ ನುಡಿಯಲ್ಲಾಗ ನಾ ಬಿಡೆ ನೀನೇನು ಮಾತನಾಡಬೇಡ. ನಿನ್ನ ಪರವಾಗಿ ನಾನಿದ್ದೇನೆ. ನೀನು ನೇರವಾಗಿ ಮಹಡಿಯ ಮೇಲೆ ಇರು. ಅಪ್ಪನನ್ನು ನಾನು ವಿಚಾರಿಸಿಕೊಂಡೇನೆ. ಏನು ಮಾಡುತ್ತಿದ್ದೀರಿ ನೀವು? ಏನು ಮಾಡಬೇಕು? ಒಲಿದ ಬಂದ ನಾರಿಯವಳು, ನಮ್ಮ ಮನೆಯ ಮಹಾಲಕ್ಷ್ಮಿಯವಳು. ಒಲಿದು ಬಂದದ್ದು ಒಲದು ಬಂದದ್ದಲ್ಲ ಅಲ್ವಾ? ಒಲ್ದು ಬಂದಾದ್ರೆ ಅದ್ ನಾನು ಬೇರೆ ಹೇಳ್ತಿದ್ದೆ. ಇದು ಒಲಿದು ಬಂದಿದ್ದೆ. ಅಪ್ಪ, ಒಂದು ಮಾತನ್ನು ಹೇಳ್ತೇನೆ ಕೇಳಿ. ಯಾವ ಸಂಸಾರದಲ್ಲಿ ಹೆಣ್ಣೊಬ್ಬಳು ಕಣ್ಣೀರಿನಿಂದ ದುಃಖಿಸುತ್ತವಳು, ಕಣ್ಣೀರು ಮನೆಯಲ್ಲಿ ಬೀಳುತ್ತದೋ ಆ ಸಂಸಾರ ಸರ್ವನಾಶವಾಗ್ತದೆ. ಕೇಳಿಯಪ್ಪ. ಅಷ್ಟೇ ಅಲ್ಲ, ಯಾವ ಹೆಣ್ಣು ಸಂತೋಷದಿಂದ ಸಂಸಾರವನ್ನು ನಡೆಸುವಳು ಆ ಮನೆ ಉದ್ಧಾರ ಆಗುವುದರಲ್ಲಿ ಅನುಮಾನವೇ ಇಲ್ಲಪ್ಪ. ನೀವು ಮಾಡುತ್ತಿರುವುದು ತಪ್ಪಪ್ಪ. ಅವಳನ್ನು ನಾನು ಮದುವೆ ಆಗುವುದಕ್ಕಾಗಿ ಕರೆದುಕೊಂಡು ಬಂದವನು. ಒಳ್ಳೆ ಮಾತಿನಿಂದ ಹೇಳ್ತೇನೆ, ಅವಳ ಜೊತೆಯಲ್ಲಿ ನನಗೆ ವಿಜೃಂಭಣೆಯಿಂದ ಮದುವೆ ಮಾಡಿಸಿ. ತನಯನ ನುಡಿಯನು ಕೇಳಿ ತನಯನ ನುಡಿಯನು ಕೇಳಿ ಭಾರ್ಗವ ರೋಷವದ ದಾಳಿ ಭಾರ್ಗವ ರೋಷವದ ದಾಳಿ ಮಗ ಎನ್ನುವ ಮಮತೆಯ ತನವೆನು ಎಚ್ಚರ ನಿನಗೆನ್ನು ಎಚ್ಚರ ಎಚ್ಚರ. ಹೌದೇನೋ? ಏನಾಯ್ತು? ಏನಾಗ್ತದೆ? ಹೆಣ್ಣು ಒಲಿದ ಬಂದ ನಾರಿ ಇರಬಹುದು.
ಅವಳು ಒಲಿದು ಬಂದಿರಬಹುದು, ಹಾ. ಒಲಿದು ಬರಲಿ ನಮಗೇನು ಸಂಬಂಧ ಇಲ್ಲ. ಆಕೆ ನಿಮ್ಗೆ ಸಂಬಂಧ ನಾನು ಮೆಚ್ಚಿ ಅವಳನ್ನ ಕರೆದುಕೊಂಡು ಬರಬೇಕಿತ್ತು. ಹಾ. ಮದುವೆವಾಗುವ ನೀನಾದ್ರೂ ಕೂಡ ಹಾ. ನನಗೆ ತಿಳಿ ಹೇಳಲಿಲ್ಲ ನೀನು. ಹಾ. ಆಕೆ ಯಾರು ಎನ್ನುವುದಾಗಿ. ಹಾ. ಅದನ್ನ ಬಿಡು. ಏನೋ ಹೆಣ್ಣು ಕಣ್ಣೀರ್ ಹಾಕಿದ್ರೆ ಮನೆ ಹಾಳಾಗ್ತದ, ಸಂಸಾರವೇ ನಾಶವಾಗ್ತದೆ. ಹುಡುಗ ಹಾಳಾಗಲಿ. ಯಾರು ಹೇಳುವ ಅಗತ್ಯ ನನಗಿಲ್ಲ. ಒಳ್ಳೆಯ ಮಾತಿನಲ್ಲಿ ಆಕೆಯನ್ನ ಮನೆಯಿಂದ ಹೊರ ಕಳುಹುತ್ತೀಯೋ ಅಥವಾ ದೇಶಭ್ರಷ್ಟನನ್ನಾಗಿ ಕಳುಹಬೇಕು ನಿನ್ನನ್ನು. 1 ಇಂಚು ಜಾಗವು ಕೂಡ ಈ ರಾಜ್ಯದಲ್ಲಿ ನಿನಗೆ ದಕ್ಕಲಿಕ್ಕಿಲ್ಲ. 2ರಲ್ಲಿ ಒಂದು ಯೋಚಿಸು. ಅಪ್ಪ ಏನ್ ಹೇಳಿದ್ರಪ್ಪ? ಪಿತನ ವಾಕ್ಯವ ಕೇಳಿ ವಿಕ್ರಾಂತ ಪಿತನ ವಾಕ್ಯವ ಕೇಳಿ ವಿಕ್ರಾಂತ ಮನದಿ ಕಠೋರ ಭಾವ ತಾಳಿ ಮನದಿ ಕಠೋರ ಭಾವ ತಾಳಿ ಕಠೋರ ಭಾವ ತಾಳಿ ವಂಚಿಸುತ್ತ ನಡೆಸುತ್ತಲಿ ನಡೆಸುತ್ತಲಿ ಮನದಿ ಕಠೋರ ಭಾವವ ತಾಳಿ ವಂಚಿಸುತ್ತ ನಡೆಸುತ್ತಲಿ ಜನಕ ನಟಿಸುತ್ತಲಿ ಜನಕ ಆ ಆ ಅಪ್ಪ ಮಗನೇ, ನಾನು ಎಷ್ಟಾದ್ರೂ ನಿಮ್ಮ ಮಗನಲ್ವೇ? ಅದು ಗೊತ್ತದೆ ನನಗೆ. ಅಪ್ಪ ನಿಮ್ಮ ಮಾತನ್ನು ನಾನು ಪಾಲಿಸಬೇಕಾದದ್ದು ನನ್ನ ಕರ್ತವ್ಯ. ನೀವು ಹೇಳಿದ ಹಾಗೆ ನಾವು ನಡೆದುಕೊಳ್ಳಬೇಕಾಗಿದೆ. ಅವಳನ್ನು ಇವರ ಜೊತೆ ಕಳುಹಿಕೊಡು. ನಮ್ಮ ಮನೆಯಿಂದ ಕಳಿಸಿಕೊಡ್ಬೇಕು. ಏನಾಯ್ತು? ಅಲ್ಲ, ಅವಳನ್ನ ನಮ್ಮ ಮನೆಯಿಂದ ಕಳಿಸಿಕೊಡ್ಬೇಕು. ಸತ್ಯ ಕಳಿಸ್ಕೊಡ್ತೀನಿ. ಕೊಡ್ತೀಯಾ? ಕಳಿಸ್ಕೊಡ್ತೀನಿ. ನೋಡಿ, ಕಳಿಸ್ಬೇಕು. ನಿಮ್ಮ ಜೊತೆ ಕಳುಹಿಸಿ ಕೊಡ್ತಾನಂತೆ. ಒಳ್ಳೆ ಹುಡುಗ ಆಗ್ಬಹುದಲ್ಲ? ಸ್ವಲ್ಪ ಬುದ್ಧಿ ಬರ್ಲಿಲ್ಲ. ಈಗ ಸ್ವಲ್ಪ ನೀವು ಹೇಳಿದ ಮೇಲೆ ಬುದ್ಧಿ ಬಂತು. ನಿಮ್ಮ ಜೊತೆಯಲ್ಲೇ ನಾನು ಕಳಿಸ್ಕೊಡ್ತೇನೆ. ಕಳುಹಿಸಿ ಕೊಡ್ತಾನಂತೆ, ಕರೆದುಕೊಂಡು ಹೋಗಿ. ಕಳಿಸ್ಕೊಡ್ತೇನೆ. ಕಳುಹಿಸಿ ಕೊಡ್ತಾನಂತೆ. ದರೆಗುರುಳೆ ಭಾರ್ಗವನು ದರೆಗುರುಳೆ ಭಾರ್ಗವನು ಇರಿದ ಘೋರಸಿಯ ಪಿಡಿನಳೆದು ಒಡನೆ ಸುತನು ಇರಿದ ಒಡನೆ ಸುತನ ಇರಿದ ಆ ಕ್ಷಣದಿನೋರಿಯು ಗ್ರಹದ ಮೇಲ್ ಮಹಡಿಯ ಮೇಲ್ ಗಹಗೈಸಿ ನಗುತ್ತ ಮಹಡಿಯ ಮೇಲ್ ಗಹಗೈಸಿ ನಗುತ್ತ ಬಾಳ್ವೆಯಲ್ಲಿ ಸರ್ವನಾಶ ಮಾಡಿದೆ, ದುಷ್ಟನ ನಾಶ ಮಾಡಿದೆ, ಅವನ ವಂಶ ನಿರ್ವಂಶ ಮಾಡಿದೆ. ಇಂದಿಗೆ ನನ್ನ ಮನಸ್ಸಿಗೆ ಸಂತೋಷವಾಯಿತು, ಇಂದಿಗೆ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಈ ಪಾಪಿ ವಂಶ ನಾಶ ಮಾಡಿದೆ. ಅಟ್ಟಹಾಸನೆ ಆರ್ಪಡಿಸಿ ಮಾಡಿಯ ಮೇಲ್ಗಾಗೈಸಿ ನಗುತ್ತ ಅಟ್ಟಹಾಸದಿ ಆರ್ಭಟಿಸಿ ದುಷ್ಟನ ಅಂತ್ಯ ಮಾಡಿದೆ. ನನ್ನ ಮಗಳ ದೇಹವನ್ನು ಸೇರಿಕೊಂಡು ಆ ಪಾಪಿಯ ವಂಶ ನಿರ್ನಾಶ ಮಾಡಿದೆ. ನನ್ನ ಬಾಳ್ವೆಯಲ್ಲಿ ಸರ್ವನಾಶ ಮಾಡಿದ ಆ ದುಷ್ಟನ ವಂಶ ನಿರ್ನಾಶ ಮಾಡಿದೆ. ನೆಮ್ಮದಿಯಾಯಿತು, ಸಂತೋಷವಾಯಿತು. ನೋಡಿ ಅಚ್ಚರಿಗಳು ನರಣಿಮಾಯ ನೋಡಿ ಅಚ್ಚರಿಗೊಂಡು ನರಣಿ ಬಸುದಯ ವರ್ಧನ
ಮರುಗುತ್ತಿರೆ ಮಾಡಲೇನನು ಅಯ್ಯೋ ಅಯ್ಯೋ ಎನ್ನುತ್ತ ಮರುಗುತ್ತಿರೆ ಆ ಆ ಸತ್ಯಶೇಖರ, ಎಂಥ ದೃಶ್ಯವನ್ನು ನೋಡಿಬಿಟ್ಟೆ. ಹೌದಯ್ಯ. ಏನು ಇದು ಮಗಳಿಂದ ಏನಾಗಿ ಹೋಯ್ತು? ನಡೆದಂತ ದೃಶ್ಯವನ್ನು ನೋಡಿದ್ದೇನೆ. ನೋಡ್ತಾ ಇದ್ದೇವೆ. ಯಾರಲ್ಲಿ ಹೇಳಲಿ, ಯಾರಲ್ಲಿ ಕೇಳಲಿ? ಇದಕ್ಕೆ ಪರಿಹಾರವನ್ನು ಯಾರಲ್ಲಿ ಯಾಚಿಸಲಿ ಮಿತ್ರ? ಅಯ್ಯೋ, ಗಣಿಯ ಬೇಳ ಬಂದನಯ್ಯ ಕಿಂದರ ಜೋಗಿ ಮನದೊಳಿಪ್ಪ ಕೊಳೆವ ಸಿದ್ಧನು ಜೋಗಿ. ಗಣಿಯ ಬೇಳ ಬಂದನಯ್ಯ ಕಿಂದರ ಜೋಗಿ ಮನದೊಳಿಪ್ಪ ಕೊಳೆವ ಸಿದ್ಧನು ಜೋಗಿ. ಕಿಂದರ ಜೋಗಿ ಸಿದ್ಧನು ಜೋಗಿ ಕಿಂದರ ಜೋಗಿ. ಇದ್ದಂತೂ ಇದ್ದಂಗೆ ಶುದ್ಧವಾಗಿ ಹೇಳಬಲ್ಲೆ. ಇದ್ದಂತೂ ಇದ್ದಾಗೆ ಶುದ್ಧವಾಗಿ ಹೇಳಬಲ್ಲೆ. ಬಪ್ಪುದು ಬಪ್ಪಂಗಿ ಕಣಿಬೇಳುವೆಯ. ಬಪ್ಪುದು ಬಪ್ಪಂಗಿ ಕಣಿಬೇಳುವೆಯ. ಕಣಿಯ ಬೇಳ ಬಂದೆ ನಾನು ಕಿಂದರ ಜೋಗಿ ಮರದೊಳಿಪ್ಪ ಕೊಳೆವ ಸಿದ್ಧನು ಜೋಗಿ. ಕಿಂದರ ಜೋಗಿ ಸಿದ್ಧನು ಜೋಗಿ. ಮಹಾರಾಜ, ಯೋಗಿಯವರೇ, ಆದಿನ ಬಂದು ಹೋದವ ಮತ್ತೆ ತಮಗೆ ಬಂದೇ ಮೊದಲ ಬರ್ತೀನಿ ಅಂತ ಪ್ರಥಮದಲ್ಲಿಯೇ ಹೇಳಿ ಹೋದವ. ನಮಸ್ಕರಿಸುತ್ತಿದ್ದೇನೆ ಸ್ವಾಮಿ. ಬರಬೇಕು ಬರಬೇಕು. ಆದೀತು. ಗೊತ್ತಾಗೋದಿಲ್ಲ ಸ್ವಾಮಿ. ಒಡನೆಗೆ ಇಳಿದನು ಧರಣಿ ಬಾಲನು ಬಾಲಿ ಈ ಬರಿಗೈಯೇ ಕಾರಣ. ಒಡನೆಗೆ ಇಳಿದನು ಧರಣಿ ಬಾಲನು ಬಾಲಿ ಈ ಬರಿಗೈಯೇ ಕಾರಣ. ನುಡಿವಿದನ್ನಳು ಕರುಣಾಯಿಂದಲಿ ಅರುಹಿರೇನು ಮಹಾರಾಜ, ಒಂದು ನಡೆಯುವಂತಹ ಮದುವೆ ಮಂಟಪದಲ್ಲಿ ತಮ್ಮನ್ನು ಕಳಿಸಿಕೊಟ್ಟವ ನಾನು. ತಮ್ಮ ಕಣಿಯ ಪ್ರಸಂಗ ಈಗ ಬೇಡ, ಮುಂದೆ ನೋಡೋಣ ಅಂತ ಹೇಳಿದವ ನಾನು. ಆದರೆ ಇಂದು ಅನಿರೀಕ್ಷಿತವಾಗಿ ನಾನು ದುಃಖದ ಮಡುವಿನಲ್ಲಿ ಮುಳುಗಿರುವಂತಹ ಈ ಸಮಯದಲ್ಲಿ ತಮ್ಮ ಆಗಮನವಾಯ್ತಲ್ಲ. ನಡೆದಂಥ ಘಟನೆಯನ್ನು ತಾವು ದಿವ್ಯ ದೃಷ್ಟಿಯಿಂದ ತಿಳಿದಿರಬಹುದು ಸ್ವಾಮಿ. ಆದ್ರಿಂದ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ನನ್ನ ಈ ಮಗಳ ಪರಿಸ್ಥಿತಿ ಏನು ಸ್ವಾಮಿ? ಮುಂದೆ ನೀವೇ ನನಗೆ ಇದೊಂದು ದಾರಿಯನ್ನು ತೋರಿಸಬೇಕು ಸ್ವಾಮಿ. ಮರುಗದಿರು ಧರಣೀಶನಾವರಿವೆ ನಿಜವ. ಮರುಗದಿರು ಧರಣೀಶನಾವರಿವೆ ನಿಜವ. ಸಲಹಿದಾತನು ನೀ ನಾವಲ್ಲಿ ಕೇಳು. ಸಲಹಿದಾತನು ನೀ ನಾವಲ್ಲಿ ಕೇಳು. ಕಾವ್ಯ ದೇಹವ ಸೇರಿ ನಾರಿ ಕಾದಂಬರಿ. ಕಾವ್ಯ ದೇಹವ ಸೇರಿ ನಾರಿ ಕಾದಂಬರಿ. ಕೂಳನಂತ್ಯವ ಕೈಯ ಕೇಳಯ್ಯ ಘಟನೆಯೋ. ಕೂಳನಂತ್ಯವ ಕೈಯ ಕೇಳಯ್ಯ ಘಟನೆ. ಮರುಗದಿರು ಧರಣಿ ನಾನೊರೆವೆ ನಿಜವಾ. ಯೋಗಿಯವರೇ, ಎಲ್ಲ ಘಟನೆಯನ್ನು ತಿಳಿದುಕೊಂಡೇ ನಾನು ಬಂದವ. ಒಂದು ದಿನ ಮರಳು ಹೋಗಲಿಕ್ಕೆ ಕಾರಣ ಉಂಟು. ಗೂಢನ ಅಂತ್ಯವಾಗಬೇಕಾದರೆ ಆ ದಿನ ನಾನು ಏನು ಹೇಳಿದೆ, ಪುನಃ ಹೋದೆ ಯಾಕೆ? ಈ ವಿಷಯ ಮತ್ತೊಮ್ಮೆ ನನಗೆ ತಿಳಿಸಬೇಕಂತ ಅವಳೇ ಬಂದಿದೆ. ಎಲ್ಲ ವಿಷಯವನ್ನು ನಾನು ತಿಳಿದಿದ್ದೇನೆ. ವಿಷಯವನ್ನು ಸಂಪೂರ್ಣವಾಗಿ ಹೇಳ್ತೇನೆ, ಓಡಲ್ಲಿ ಹೇಳ್ತೇನೆ ಹೇಳ್ತೇನೆ. ಆ
ಧರಣಿ ಬಾಲನ ಸಜೆಯ ವಂದನ ಧರಣಿ ಬಾಲನ ಸಜೆಯ ವಂದನ ಅಂದು ಪಟ್ಟವ ಏರಿ ಶುಭ ದಿನ ಅಂದು ಪಟ್ಟವ ಏರಿ ಶುಭ ದಿನ ಮೆರೆಯುತ್ತೀರೆ ದಾರಸಿಯಾಗಿ ಕಾಂಚನಪುರವ ಪ್ರಪಂಚದಲ್ಲಿ ಎಲ್ಲವರು ಹೇಳಿಕೊಳ್ಳುವುದುಂಟು, ಹೆಣ್ಣುಟ್ಟಿತೋ ಅಲ್ಲ ಹೊಟ್ಟೆಯಲ್ಲಿ ಹುಣ್ಣುಟ್ಟಿತೋ ಎನ್ನುವುದಾಗಿ. ಆ ಮಾತು ಸುಳ್ಳು. ಯಾಕಂತ ಹೇಳಿದ್ರೆ ಹೆಣ್ಣು ಮಕ್ಕಳಾದವರು ಸಾಧನೆ ಮಾಡಬೇಕಾದದ್ದು ಸಹಜ ತಾನೆ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಕೆಲವು ವರ್ಷಗಳಿಂದ ನನಗೆ ಆಸೆ ಉಂಟು, ಇಲ್ಲಿನ ಅಧಿಕಾರಿಣಿ ನಾನಾಗಬೇಕು ಎನ್ನುವುದಾಗಿ. ಸಾಧನೆ ಮಾಡಿದೆ, ಇಲ್ಲಿನ ಪಟ್ಟ ಏರಿದೆ. ಪಟ್ಟ ಏರಿದೆ ಎಂಬ ಕಾರಣಕ್ಕಾದಿತ ಪಟ್ಟ ಏರಿದಾದ್ರೂ ಹೇಗೆ? ಮಡಿಯಲ ಗಜ ಈನಯನು ಮಡಿಯ ಅಗ್ರಜ ಇನಯನೊಂದಿಗೆ ನದಿಯೋಳ್ ನೌಕೆಯು ಮುಳುಗಲ್ ಅಂದು ನದಿಯೋಳ್ ನೌಕೆಯು ಮುಳುಗಲ್ ಅಂದು ಸಲಹಿದೆನು ನಾ ಬಾಲ ಬಾಲಯ್ಯ ಸಲಹಿದೆನು ನಾ ಬಾಲ ಬಾಲಯ್ಯ ಇಯನು ತರಳನು ಭಾರ್ಗವ ಇಹನು ತರಳನು ಭಾರ್ಗವ ಹೈ ಹೈ ಸಲಹಿದೆನು ನಾ ಬಾಲ ಬಾಲಯ್ಯನು ತರಳನು ಭಾರ್ಗವ ಈ ಪಟ್ಟ ದೊರಕಿತು ಹೇಗೆ? ಹೇಗೆ ನನ್ನ ಗಂಡ ಮತ್ತೆ ನನ್ನ ಅಣ್ಣ. ನನ್ನ ಅಣ್ಣ ಇಲ್ಲಿ ಅಧಿಕಾರಿಣಿಯಾಗಿದ್ದಾನೆ. ಅಧಿಕಾರವನ್ನು ಆಗುತ್ತಿದ್ದಂತೆ ಅವಹರಕ್ಕೆ ಹೊತ್ತ ಯಾರಿಗೆ? ತಾಯಿ ದುರ್ಗಾ ಪರಮೇಶ್ವರಿಗೆ. ನನಗೆ ಮಕ್ಕಳು ಹುಟ್ಟಿದ್ದೆ ಹೋದಂತಾದ್ರೆ ನಾನು ಪೂಜೆಯನ್ನು ಸಲ್ಲಿಸ್ತೇನೆ ಎನ್ನುವುದಾಗಿ ಆ ಮಾತೆಯ ಅನುಗ್ರಹದಿಂದ 2 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಒಂದು ಗಂಡು, ಒಂದು ಹೆಣ್ಣು. ಆ ಹೆಣ್ಣು ಮಕ್ಕಳು ಹುಟ್ಟಿದೆಂಬ ಕಾರಣಕ್ಕೆ ಹೋಗಿದ್ದಲ್ಲಿಗೆ ಆ ಹೊತ್ತಿರುವಂತಹ ಹರಕೆಯನ್ನು ತಿರುಗಿಸಬೇಕು ಎನ್ನುವ ಉದ್ದೇಶದಿಂದ ಅವರು ಹೊರಟಿದ್ದು. ಆದ್ರೆ ಆ ದೇವಿಯ ಗುಡಿ ಇರುವುದಾದ್ರೂ ಎಲ್ಲಿ? ನದಿಯ ತೀರದತ್ತ. ಹೌದು, ಆ ನದಿಯನ್ನು ದಾಟಬೇಕಂತಾದ್ರೆ ದಾಟುವ ಸಂದರ್ಭದಲ್ಲಿ ಅವರು ಮುಳುಗಿ ಈ ಲೋಕದ ಯಾತ್ರೆಯನ್ನೇ ಮುಗಿಸಿಬಿಟ್ರು. ಆಮೇಲೆ ಇಲ್ಲಿನ ಅಧಿಕಾರಿ ನನ್ನ ಬಗ್ಗೆ ನಾನು ಯೋಚನೆ ಮಾಡುವುದು. ಒಂದೆಡೆಯಲ್ಲಿ ಗಂಡ ಸತ್ತ, ಕೆಲವು ಹೆಣ್ಣು ಮಕ್ಕಳಿದ್ದಾರೆ. ಗಂಡ ಸತ್ತೆಂಬ ಕಾರಣಕ್ಕೆ ಸೆರಗಾಸಿಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಳ್ತಾರೆ. ನಾನು ಹಾಗೆ ಮಾಡಿದ್ದ, ಯಾಕೆ ಹಂಗ ಮಾಡಬೇಕು ಅಂತ ಕೇಳ್ತೇನೆ. ಹೆಣ್ಣು ಮಕ್ಕಳಿಗೆ ಪ್ರಪಂಚದ ಒಂದು ಇದಿಲ್ವಾ? ಹೆಣ್ಣು ಮಕ್ಕಳು ಪ್ರಪಂಚದಲ್ಲಿ ಮೆರೆಯಬಾರ್ದ? ಅದರಿಂದ ತಪ್ಪೇನು? ಗಂಡ ಇಲ್ಲದಿದ್ದಾರೇನಂತೆ, ಈ ಕಡೆಯಲ್ಲಿ ಅಣ್ಣ ಇಲ್ಲ, ಯಾರಿಲ್ಲದಿದ್ರು ಚಿಂತೆ ಇಲ್ಲ. ಅಧಿಕಾರಿಣಿ ನಾನಾದೇನಲ್ವಾ? ಅಧಿಕಾರಿ ಆದಿದ್ದು ಸತ್ಯ. ಯಾವ ರೀತಿಯಲ್ಲಿ ಅವರೆರಡು ಮಕ್ಕಳನ್ನು ಸಲಗಿದ್ದು ಹೇಗೆ ಗೊತ್ತಾ? ಹೌದು, ಪಡೆಯುವ ನಾ ಪಡವಿಯಾಸಗಿನ ಪರರಿಪೇನವರಯೋ ತಂತ್ರವ ಎಸಗುತ್ತ ಹೊಸಗಂಬೆ ಪುರವ ತಂತ್ರವ ಎಸಗುತ್ತ ತಂತ್ರವ ಎಸಗುತ್ತ ಹೊಸಗಂಬೆ ಪುರವ
ತನಯಗೆ ನಾರಿಯ ಲಗ್ನವಗೈವೆ ತನಯಗೆ ನಾರಿಯ ಲಗ್ನವಗೈವೆ ಬರಲಿ ಬುದ್ಧಿವಂತಗೆ ಕರೆಯನು ಇವೆ ಬರಲಿ ಬುದ್ಧಿವಂತಗೆ ಕರೆಯನು ಇವೆ ತನಯಗೆ ನಾರಿಯ ಲಗ್ನವಗೈವೆ ಲಗ್ನವಗೈವೆ ಬರಲಿ ಬುದ್ಧಿವಂತಗೆ ಕರೆಯನು ಇವೆ ವರದೀರ್ಪೆ 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 ಆದ್ರೆ ಅಧಿಕಾರ ನನ್ನ ಪಾಲಿಗಾಗಿದ್ದು ಸತ್ಯ. 2 ಮಕ್ಕಳನ್ನು ನಾನು ಸಲಗಿದ್ದಾದ್ರೂ ಹೇಗೆ ಪ್ರೀತಿ ಅಕ್ಕರೆಯಿಂದ ಸಲಗಿದೆ. ಅಷ್ಟೇ ಅಲ್ಲ, ನನ್ನ ಮಗನ ಬಗ್ಗೆ ನಾನು ವಿಚಾರ ಮಾಡಿದವಳೇ ಅಲ್ಲ, ಅವರಿಬ್ಬರ ಮೇಲೆ ನನ್ನ ಪ್ರೀತಿ ತೋರಿಸಿದೆ. ಉದ್ದೇಶ ಏನು? ಮಕ್ಕಳೇನು ಉದ್ಧಾರ ಆಗಬೇಕಂತಲ್ಲ, ಮತ್ತೆ? ಮಕ್ಕಳ ಹಾಳಾಕೊಂಡು ಹೋಗ್ಲಿ, ಹಾ. ನಮಗೇನಾದೀತು? ಅದೇ ನಮಗಿಲ್ಲಿನ ಅಧಿಕಾರ ಸಿಕ್ಕಬೇಕು, ಅಲ್ವೇ? ಇಲ್ಲಿ ಅಧಿಕಾರವನ್ನು ಆಳಬೇಕು ಎನ್ನುವ ಆಸೆ ನಮಗಲ್ವ ಸ್ವಾಮಿ? ಅಲ್ವೇ? ಅಷ್ಟಿರುವಾಗ ಹಾ. ಆದ್ರೆ ಈಗ ಮಕ್ಕಳು ಹಾ. ಗುರುಕುಲಕ್ಕೆ ಹೋಗಿದ್ದಾರೆ, ಓಹ್. ವಿದ್ಯೆವನ್ನೇ ಕಲ್ತಿದ್ದಾರೆ. ಕಲ್ತಿದ್ರಂತಾದ್ಮೇಲೆ ಮತ್ತೆ? ನಾಳೆಗೆಲ್ಲಾದ್ರೂ ಬಂದ್ರೆ ಅಪ್ಪನ ಸ್ವಸ್ತು ನನ್ನದು ಕೊಡಬೇಕು ಅಂತ ಅಧಿಕಾರ ಚಲಿಸುವುದಕ್ಕಾಗ್ತಾರೆ. ಅದನ್ನು ಮಾಡಬಾರ್ದಂತಾದ್ರೆ ನಾನು ಕುತಂತ್ರ ಬೀಜವನ್ನು ಹುಟ್ಟಬೇಕು. ಕುತಂತ್ರ ಬೀಜ ಹುಡುದಕ್ಕೆ ನಮಗೆ ಹೇಳ್ಕೊಡ್ಬೇಕ ಸ್ವಾಮಿ? ನಮ್ಮ ಮಾತೆ ಕೆಲವರು ಹೇಳ್ತಾರೆ ಕುತಂತ್ರದವರು ನೀವು ಅಂತ. ಯಾಕೆ ಹೇಳ್ತಾರೆ? ಯಾಕೆ? ಇವರು ಕುತಂತ್ರ ಮಾಡ್ತಾರೆ ಯಾಕೆ? ಯಾಕೆ? ಮುಂದೇನಾದ್ರೂ ಒಳ್ಳೇದಾಗ್ತದೆ ಅನ್ನೋದನ್ನು ವಿಚಾರ ಮಾಡುವುದಿಲ್ಲ, ಮಾತಾಡೋದಕ್ಕೆ ಹೋದ್ರೆ ಸಾಕು, ನಿಮ್ಮ ಸುದ್ದಿ ಒಂದು ಬೇಡ ಅಂತ ಹೇಳುದು. ಆದ್ರೆ ಇವತ್ತು ಕುತಂತ್ರ ಯಾವ ರೀತಿಯಲ್ಲಿ ಹುಡ್ಬೇಕು? ನನ್ನ ಮಗನಿಗೆ ಆ ಕದಂಬರಿಯನ್ನು ಕೊಟ್ಟು ಮದುವೆ ಮಾಡಿಸಬೇಕು. ಮದುವೆ ಮಾಡಿಸಬೇಕಂತ ಆದ್ರೆ ನಾನು ಹೋಗಿ ಹೇಳುದಾ? ಇಲ್ಲಪ್ಪ, ನನಗೊಬ್ಬ ಇಲ್ವಾ ನಿಷ್ಠವಂತ ಸೇವಕ, ಬುದ್ಧಿವಂತ, ಬಹಳ ಬುದ್ಧಿವಂತವ, ಅವನಿಗೆ ಬರ ಹೇಳ್ತೇನೆ, ಮುಂದೆ ಏನಾಗ್ತದೆ ಅಂತ ನಿರೀಕ್ಷೆಯಲ್ಲಿ ಇರ್ತೇನೆ. ವಿದ್ಯೆಯ ಕಲಿಯದ ಬುದ್ಧಿವಂತನ ಮಾಡುವ ಉದ್ಯಮಾರು ವಿದ್ಯೆಯ ಕಲಿಯದ ಬುದ್ಧಿವಂತನ ಮಾಡುವ ಉದ್ಯೋಗ ಬಾರು ಪತ್ಯ ಮಾಡುವ ಉದ್ಯೋಗ ಬಾರು ಪತ್ಯ ಗುಡ್ಡಲಿ ಕರೆದರು ಅರಸಿಯು ಎನ್ನುತ್ತ ಗುಡ್ಡಲಿ ಕರೆದರು ಅರಸಿಯು ಎನ್ನುತ್ತ ಅಚ್ಚರಿಯುಳುದ ಹೊರಡ ಅಚ್ಚರಿಯುಳುದ ಹೊರಡ ಗುಡ್ಡಲ ಕರೆದಿರು ಅರಸಿಯು ಎನ್ನುದ ಅಚ್ಚರಿಯುಳುದ ಹೊರಡ ಪಾರುಪತ್ಯ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಅಂತರ ನಮಸ್ಕಾರ. ಅಂತರ ಇದೆಂತದ ಮುಖಕ್ಕೆಲ್ಲ ಹಾಕೊಂಡಿದ್ದಿಲ್ಲ? ಅಂತರ. ಓ, ಅಂತರ ದೂರ. ದೂರ. ಹಾ. ಇಲ್ಲ ಅಂತಾದ್ರೆ ಏನು ಮುಖ ಕವಚ? ಮುಖ ಕವಚ. ಹಾ. ನೆನಪು ಹೋಯ್ತಾ? ಓ, ಅಂತರ ಪಾಲಿಸಬೇಕು. ಹೌದು. ಹಾ. ಅಂತರ ಯಾಕಾಗಿ? ಯಾಕಾಗಿ? ನಮ್ಮ ಒಳ್ಳೇದಕ್ಕಾಗಿ ಅಲ್ವಾ? ಹೌದಪ್ಪ. ಹಾ. ಸುರಕ್ಷತೆ. ನೀವು ಭಯಂಕರ ಬಿಡಿ, ಯಾವಾಗ್ಲೂ ಅಂತರದಲ್ಲೇ ಕೂತ್ಕೊಳ್ತೀರಿ. ನೀನ್ ಹಾಕೊಂಡಿದ್ದಲ್ವಾ? ಸಂತೋಷ. ನಾನ್ ಹಾಕೊಂಡ್ರೆ ನಿಮ್ಗೆ ಸಂತೋಷ, ಅಂದ್ರೆ ನಾನ್ ತೆಗ್ದ್ರೆ ಅಲ್ಲ, ಬೇಡ, ನನಗೆ ಬೇಡ ಅಂತ. ಅಂದ್ರೆ ನಿಮ್ಮ ಅರ್ಥದಲ್ಲಿ ನನಗೇನಾದ್ರೂ ಇದೆಯೋ ಅಂತ? ಹಾಗಲ್ಲಪ್ಪ, ನೀನ್ ಹಾಕಿದ್ರೆ ಸಾಕು. ನೀವು ಹೀಗಿಂದಲೇ ಮಾತಾಡ್ತೀರ, ನನ್ಗೆ ಹಾಕಿದ್ದು ತೆಗ್ದೇ ಬಿಡ್ತೇನೆ. ಬೇಡ 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 ಸ್ವಾಮಿ, ಅಂತ ಭಯ ಪಡುವ ಅವಸ್ಥೆ ಇಲ್ಲ. ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಹಾಕೊಂಡಿದ್ದು ಅದೇನೇ ಇರ್ಲಿ. ನಮ್ಮ ಪರಿಚಯ ಆಯ್ತಾ? ಇಲ್ಲವ, ಪರಿಚಯ ಆಗಿಲ್ಲ. ಪರಿಚಯ ಆಗ್ಲಿಲ್ವಾ? ಇಲ್ಲಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಯಾರು ಹೋಗ್ಬೇಡಿ, ಕೂತ್ಕೊಳ್ಳಿ.
ಯಾರದು? ಅಲ್ಲ, ನಾವು ದೊಡ್ಡ ಜನ ಬಂದಾಗ ಎಲ್ಲರೂ ನಿಂತ್ಕೊಳ್ಳೋದು, ಮರ್ಯಾದೆ ಕೊಡೋದು. ನಿಮ್ಮವರ ಅಂತ? ನಮ್ಮವರೇ, ಹಾ. ನಮ್ಮ ರಾಜ್ಯದವರು. ಹೌದಪ್ಪ. ಹೌದಪ್ಪ, ಮರ್ಯಾದೆ ಕೊಡೋದು. ಹೌದು. ದೊಡ್ಡ ಜನ ಬಂದಿದ್ದಾರಲ್ವಾ, ಹಾಗೆ ಮರ್ಯಾದೆ. ಹಾ, ಅಲ್ಲರಿ ಹಾ, ನೋಡಿದ್ರ ಸ್ವಾಮಿ, ಹೇಳಿ. ನಾನ್ ಯಾರು? ಬುದ್ಧಿವಂತ. 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 ಹಾ. ಬುದ್ಧಿವಂತ ಅಂದ್ರೆ ನಮಗೆ 3 ಅಕ್ಷರ ಬರುವುದಿಲ್ಲ. ಹೆಸರು ಒಳ್ಳೆದುಂಟು ಮಾರೆ, ಆ? ಹೆಸರು ಒಳ್ಳೆದುಂಟು. ಹೆಸರು ಒಳ್ಳೇದಿದೆ. ಬುದ್ಧಿವಂತ ನಮಗೆ 3 ಅಕ್ಷರ ಬರ್ದಿದ್ರಿ ಏನು ಸ್ವಾಮಿ? ಅದ್ರ ಮುಖ ಹಾಕ್ಲೇ ಇಲ್ಲ ಅಲ್ಲಿಗೆ. ಹಾ. ಮುಖ ಹಾಕ್ತಿದ್ರಿ ಏನು? ಹಾ. ನಮ್ಮಲ್ಲಿ ಬುದ್ಧಿ ಇದೆ, ಹಾ. ಭಯಂಕರ ಇದೆ. ಹೌದಾ? ಬುದ್ಧಿ ಇರೋದ್ರಿಂದ ಹಾ. ನಾನೊಂದು ದೊಡ್ಡ ಜನ ಆದಿದ್ದೆ ಈ ರಾಜ್ಯದಲ್ಲಿ. ಓ, ಜನ ನೀವು ಹಾಗಾದ್ರೆ? ಜನ, ಈ ವಿದ್ಯಾಭ್ಯಾಸ ಇಲ್ಲಿದ್ರು ದೊಡ್ಡ ಜನ ನೀನು. ದೊಡ್ಡ ಜನ ಅಂದ್ರೆ ಅಂತಿಂತ ಜನ ಅಲ್ಲ. ಯಾರು? ಪಾರುಪತ್ಯದಾರ. ಓಹೋ, ಪಾರುಪತ್ಯದಾರ. ಪಾರುಪತ್ಯದಾರ. ಓಹೋ, ನಿಮ್ಗೆ ಏನಾದ್ರು ಆಗ್ಬೇಕಾ? ಕೆಲಸ ದೊಡ್ಡದೆ. ದೊಡ್ಡದೇ ಕೆಲಸ ಈ ಕಾಲದಲ್ಲಿ. ಏನಾದ್ರು ಆಗ್ಬೇಕಿದ್ರೆ ನಿಮ್ಮನ್ನ ಹಿಡಿದ್ರೆ ಸೈ, ನಮ್ಮ ನಡೆದ್ರೆ ಎಲ್ಲವೂ ಮಾಡಿ ಕೊಡ್ತೇನೆ. ಎಲ್ಲ ಕೆಲಸ ಆಗ್ತದೆ. ಎಲ್ಲ ಕೆಲಸ ಆಗ್ತದೆ. ಹೇಳಿದ್ದು ಒಳ್ಳೇದಾಯ್ತು. ಆ? ಹೇಳಿದ್ದು ಒಳ್ಳೇದಾಯ್ತು. ಅಂದ್ರೆ ನಾವೊಂದು ಜನವೇ. ನನ್ನ ನಂಬಿಕೊಂಡ್ರೆ ನೀವು ಒಂದು ಜನವೇ. ಓ, ಹಾಗ? ಒಂಥರ ಹಾಗೆ ಅಲ್ವಾ? ಹೌದಪ್ಪ. ಹಾ, ಪರಿಚಯ ಇರ್ಲಿ, ಪರಿಚಯ ಇಟ್ಕೋತೀವಿ. ಹೀಗೆ ಇರ್ಲಿ ಅಂತ. ಹಾ. ನಿಮ್ಮೆಲ್ಲರ ಆಶೀರ್ವಾದ ಹಾ. ಹೀಗೆ ಇಟ್ಕೋತೀನಿ ಸ್ವಾಮಿ. ನೀವು ಇಟ್ಕೊಂಡ್ರೆ ನಾವು ಹಾಗೆ ಇರ್ತೇವೆ. ಹಾ 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 ಹಾ. ನಾವ್ ಇಟ್ಕೊಂಡ್ರೆ ನಾವು ಹಾಗೆ ಇರ್ತೇವೆ. ನೀವು ಹಾಗೆ ಇರ್ತೀರಾ? ಹಾ. ಆದಿತ್ ಸ್ವಾಮಿ. ಹಾ. ನೋಡಿದ್ರಾ? ಇಲ್ಲ, ಹೇಳಿ. ನಮ್ಮ ಆಡಳಿತ ಹೇಗಂತೇಳಿ. ಅಡ್ಡಿಲ್ಲ. ಅಲ್ಲಿ ನೋಡಿ. ಎಲ್ಲಿ? ಯುವಕರ ಸಂಘ. ಓ, ಯುವಕ ಮಂಡಲ. ಹಾ. ಓ, ಅಲ್ಲಿ ನೋಡಿ. ಎಲ್ಲಿ? ಮಹಿಳಾ ಮಂಡಲ. ಓ, ಮಹಿಳಾ ಮಂಡಲ. ಮಧ್ಯ ನೋಡಿ. ಓಲ್ ಮಧ್ಯ ಅಂತ. ಶಿಶು ಸಂಹಾರ. ಓಯ್, ಎಂತ? ಈಚೆ ಯುವಕ ಮಂಡಲ, ಆಚೆಗೆ ಮಹಿಳಾ ಮಂಡಲ, ಮಧ್ಯದಲ್ಲಿ ಮಧ್ಯ ಶಿಶು ಸಂಹಾರ. ಶಿಶು ಸಂಹಾರ ಅಂದ್ರೆ ಹುಟ್ಟಿದ ಮಕ್ಕಳನ್ನ ಕಡದೆ ಹಾಕುದೇ ಇಲ್ಲ. ಹಾಗಲ್ಲ ಸ್ವಾಮಿ, ಅದೇನು ಹೇಳ್ತಾರಲ್ಲ, ಶಿಶು ವಿಹಾರ. ಅದೇ ಶಿಶು ವಿಹಾರ. ಅದು ಆ ಕಡೆ ನೋಡಿ. ಹಾ. ದವಾಖಾನೆ. ಅದ್ಯಾಕೋದು? ಎಷ್ಟು ಜನ ನೋಡಿ. ಹೌದಪ್ಪ. ಎಲ್ಲರೂ ಹೋಗ್ತಾ ಇದ್ದಾರೆ ಸರಿಯಾಗಿ ನೋಡಿ. ಅದೇ ಈ ಪಕ್ಕದಲ್ಲಿ ನೋಡಿ, ಪಕ್ಕದಲ್ಲಿ ತುಂಬಿದ್ದಾರೆ ನೋಡಿ. ಸ್ಮಶಾನ ಎಲ್ಲಿ ಇದೆ ನೋಡಿ. ಅಲ್ಲಿ ಹೋಗ್ತಾರೆ. ಹಾ. ಹೋದವರು ಇಲ್ಲಿಗೆ ಹೋಗೋದು. ಹಾ. ಇದು ನಮ್ಮ ಆಡಳಿತ. ಹಾಗೆ ಅದು ಅಲ್ಲಿ ನೋಡಿ. ಮತ್ತೆ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ. ಹೌದಪ್ಪ. ಯಾಕೆ ಹೇಳಿ? ಯಾಕೆ? ಗುಂಡಿ ತೋಡುದು, ಹಾ, ಮಣ್ಣು ಮುಚ್ಚುವುದು. ಒಬ್ರಿಗೆ ತೋಡು ಕೆಲಸ, ಈಚೆ ಮುಚ್ಚು ಕೆಲಸ ಒಳ್ಳೇದುಂಟು. ಹಾಗೆ ತಾಬಾಂಬ ಕೆಲಸ ಏನೇ ಇರ್ಲಿ. ಅದೇ ನಾವು ಅದಕ್ಕೆ ಹೇಳಿದು ಗಟ್ಟಿ ಜನ ಅಂತ. ಹಾ. ಆದ್ರೊಂದು ವಿಚಾರ ಇದೆ. ಹೇಳಿ. ಇವತ್ತು ನಮ್ಮ ಮಹಾರಾಣಿ ಅವರು ಗುಟ್ಟಾಗಿ ಕರೆದಿದ್ದಾರೆ. ಅಂದ್ರೆ ಈ ರಾಜ್ಯದ ಮಹಾರಾಣಿ? ಈ ರಾಜ್ಯದ ಮಹಾರಾಣಿ ಅದು ನಮ್ಮನ್ನೇ ಗುಟ್ಟಾಗಿ. ಕಾರಣ ಉಂಟು. ಏನು ಉಂಟು ಸ್ವಾಮಿ? ಮತ್ತೇನಲ್ಲ, ಮಹಾರಾಣಿಯವರಿಗೆ ಗಂಡ ಇಲ್ಲ. ಓ, ಈಗ ಗೊತ್ತಾಯ್ತು ಬಿಡಿ. ಹೇಗೆ? ಅದೇ ಗೊತ್ತಾಯ್ತು. ಅದು ಏನಂತ ವಿಚಾರಿಸಬೇಕಲ್ವಾ? ಜನ ನೀವು ಹೇಗಾದ್ರೆ ಬೇರೆ ಎಲ್ಲ ವಿಷಯಕ್ಕೂ ಎಲ್ಲದಕ್ಕೂ ನಾನೇ. ಹಾ. ಮಹಾರಾಣಿಯವರಿಗೆ ಎಲ್ಲದಕ್ಕೂ ನಾನೇ. ಅಂದ್ರೆ ಅದು ಗುಟ್ಟಲ್ಲಿ ಕೇಳಿದಾರಲ್ಲ. ಹಾ. ಗುಟ್ಟಿನ ವಿಚಾರ ಏನೋ ಮಾತಾಡ್ಲಿಕ್ಕೆ ಉಂಟ ಅಂತ ಏನು ಇರ್ಬಹುದು ಅಲ್ವಾ? ಮತ್ತೆ ಅವ್ರಿಗೆ ಗಂಡ ಇಲ್ಲ, ಮತ್ತೆ ನನ್ನ ಗುಟ್ಟಾಗಿ ಕರೆದಿದ್ದಾರಲ್ಲ. ಹಾ. ಹಾಗಂತಳಿದ್ ಏನಾದ್ರೂ ಇರ್ಬೋದಲ್ವಾ? ಇರ್ಬೋದಪ್ಪ. ಮತ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಕುಳಿತ್ರೆ ಹಾ, ಇದ್ದರು ಹೋಗ್ತಾರೆ, ಮತ್ತೆ ತಲೆ ಬಿಸಿ ಮಾಡ್ಕೊಳ್ತಾರೆ. ಅವ್ರು ತಲೆ ಬಿಸಿ ಮಾಡ್ಕೊಳ್ತಾರೆ. ಅದೇ. ತಡ ಮಾಡುದಲ್ಲ, ಹಾ. ಮಹಾರಾಣಿ ಬಳಿನೇ ಹೋಗ್ತೇನೆ. ಅರಸಿಗೆ ದಾನಮಿಸಿ ಅರಸಿಗೆ ದಾನಮಿಸಿ ಕರೆದಿಯ ಕಾರಣಗಳ ತಿಳಿಸಿ
ಕರೆದಿಹ ಕಾರಣಗಳ ತಿಳಿಸಿ ಅರಿಯದೆ ಬಂದೆನು ಜವದೊಳು ಬಳಿಗೆ ಅರಿಯದೆ ಬಂದೆನು ಜವದೊಳು ಬಳಿಗೆ ಕರುಣದಿ ಅರುವಿರಿ ಎನ್ನಲು ಕಡೆಗೆಯ ಕರುಣದಿ ಅರುವಿರಿ ಎನ್ನಲು ಕಡೆಗೆ ಅರಿಯದೆ ಬಂದೆನು ಜವದೊಳು ಬಳಿಗೆ ಕರುಣದಿ ಅರುವಿರಿ ಎನ್ನಲು ಕಡೆಗೆಯ ಅರಸಿಗೆ ದಾನಮಿಸಿ. ಓ ಮಹಾರಾಣಿಯವರೇ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಯೋಗ ಇದ್ರೆ ಒಳ್ಳೇದಾಗಬಹುದು. ಸ್ವಾಮಿ, ಯೋಗ ಕೇಳಿದ್ರ? ಇದ್ರೆ ನನಗೆ ಯೋಗ ಇದ್ದಿದ್ದಕ್ಕೆ ಬಂದಿದ್ದಲ್ವಾ? ಈಗ ಏನೋ ಯೋಗ ಇದ್ದಿದ್ದಕ್ಕೆ ಬಂದಿದ್ದು ಸತ್ಯ. ನಾನೆಲ್ಲಾದ್ರೂ ಆಶೀರ್ವಾದ ಮಾಡಿದ ಮೇಲೆ ಅದೆಲ್ಲಾದ್ರೂ ತಿರುಗಿ ನಿಂತ್ರೆ ಓಯ್, ಇದು ಹೌದಲ್ವಾ? ಅದೇ ಇವರು ಆಶೀರ್ವಾದ ಅಷ್ಟು ಕೆಟ್ಟದಾಗಿದ್ರೆ ನಮ್ಗೆ ಒಳ್ಳೆ ಯೋಗ ಬರ್ತದ? ಬರುವುದಿಲ್ಲ ಅಲ್ವಾ? ಏನಂತ ವಿಚಾರಿಸ್ತೇನೆ. ಹೇಳಿ. ಓ ಅಮ್ಮ, ಏನು ಯಾಕೆ ಕರೆದ್ರಿ? ನಿಮ್ಮ ಕರೆಯನ್ನು ಕೇಳಿ ನಾನು ದಿಗ್ಭ್ರಂತನಾದೆ. ಯಾಕೆ? ಅಲ್ಲ, ನೀವು ಗುಟ್ಟಾಗಿ ಕರೆದಿದ್ದೀರಿ, ಅದು ಏನಂತ ಗೊತ್ತಾಗ್ಬೇಕಲ್ವಾ? ಬುದ್ಧಿವಂತ ಬುದ್ಧಿವಂತ ಬಾರು ಶುದ್ಧ ಶಗುನಿಯಾಗು ನೀನು. ಬುದ್ಧಿವಂತ ಬಾರು ಶುದ್ಧ ಶಗುನಿಯಾಗು ನೀನು. ಸದ್ದನು ಎಸಗದೆ ಮದ್ದನು ಅರೆಯುತ್ತ ಸದ್ದನು ಎಸಗದೆ ಮದ್ದನು ಅರೆಯುತ್ತ ಮುದ್ದಿನ ದನಯನ ಏಳಿಗೆ ಕಾಣು. ಮುದ್ದಿನ ದನಯನ ಏಳಿಗೆ ಕಾಣು. ಸದ್ದನು ಎಸಗದೆ ಮದ್ದನು ಅರೆಯುತ್ತ ಮುದ್ದಿನ ದನಯನ ಏಳಿಗೆ ಕಾಣು. ಬುದ್ಧಿವಂತ ಬಾರು. ಕರೆಸಿದಾಗ ಓಡೋಡಿ ಬಂದೆ ನೀನು. ಬರ್ಲೇಬೇಕಲ್ವಾ? ಹೌದು. ಯಾಕಂತ ಹೇಳಿದ್ರೆ ನೀವು ಇಟ್ಕೊಂಡಿದ್ದೀರಲ್ಲ ಮಚ್ಚಬಾಯಿ ಎತ್ತಿದ ಕೈಯಲ್ಲಿ 74 ಭಾಷೆನು. ಯಾರ ಮುಂಭಾಗದಲ್ಲಿ ಮಾತಾಡ್ತಂತೆ ಎಚ್ಚರ ಉಂಟ ನಿನಗೆ? ಅಮ್ಮ, ಏನು ಮುಂದೆ ಹೇಳಲಿಕ್ಕೆ ಬಿಡಿ. ಏನು ಅಲ್ಲಿ ನೀವು ಇಟ್ಕೊಂಡಿದ್ದು ಮತ್ತೆ ಪಾರು ಪತ್ತೆದಾರಿಕೆ ಮಾಡ್ಲಿಕ್ಕೆ, ಹೌದು, ನಿಮ್ ವ್ಯವಹಾರ ನೋಡ್ಕೊಳ್ಳಿಕ್ಕೆ. ಒಮ್ಮೆ ನಾನು ಅದಕ್ಕೆ ಇಟ್ಟುಕೊಂಡಿದ್ದೆ ಅಂತ ಎಣಿಸಿಕೊ. ಒಮ್ಮೆ ನಿನ್ನನ್ನು ಅದಕ್ಕೆ ಬಿಟ್ಟೆ ನಾನಂತ ಆದ್ರೆ ಆಗೋದೇನು? ಯಾರ್ದೋ ಮನೆ ಜಾಗ ತೆಗೆದು ಇನ್ನೊಬ್ಬರ ಮನೆಗೆ ಹಾಕಿ, ಇನ್ನೊಬ್ಬರ ಮನೆ ಜಾಗ ತೆಗೆದು ಮತ್ತೊಬ್ಬರ ಮನೆಗೆ ಹಾಕಿ ಅವನಲ್ಲಿ ನಾನು ಹೇಳಿಸಿಕೊಳ್ಬೇಕಾದೀತು. ಅಮ್ಮ, ಸಲಹೆ ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಕರೆದಿದ್ದೆ ಯಾಕೆ? ನನಗೆ ಬೇಕಾಗುವಂತ ಸೂಚನೆ ಕೊಡುವುದಕ್ಕೆ. ಬುದ್ಧಿವಂತರಲ್ಲಿ ಬುದ್ಧಿವಂತ ನೀನು ಅಂತ. ಬುದ್ಧಿವಂತರಲ್ಲಿ ಬುದ್ಧಿವಂತ, ಹೌದಪ್ಪ. ಯಾಕಂತ ಹೇಳಿದ್ರೆ ನಾನು ಯಾವ ಕಾರ್ಯ ಹೇಳಿದ್ರು ಕೂಡ ತಕ್ಷಣದಲ್ಲಿ ಮಾಡಿ ಮುಗಿಸುವವ ನೀನು. ಇವತ್ತು ನಿನ್ನನ್ನು ಕರೆದೆ ಯಾಕೆ? ನಿನ್ನಿಂದ ಒಂದು ಘನ ಕಾರ್ಯ ಆಗಬೇಕು. ನನ್ನಿಂದ ಘನ ಕಾರ್ಯ? ಹೌದು. ಈ ರಾಜ್ಯದಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಘನ ಕಾರ್ಯ ಮಾಡೋರು ಇಲ್ಲಿ ಕಾಣ್ಲಿಕ್ಕಿಲ್ಲ. ಖಂಡಿತ ಹೌದು. ಯಾಕೆ? ನಿನ್ನ ವರ್ತನೆ ನೋಡಿದ್ರೆ ಅರ್ಥ ಆಗ್ತದೆ ಎಷ್ಟು ಒಳ್ಳೆ ಕಾರ್ಯ ನೀನು ಮಾಡಿಯೋ ಎನ್ನುವುದಾಗಿ. ಆದ್ರೆ ಇವತ್ತು ನೀನು ಆ ಕಾರ್ಯ ಮಾಡ್ತೇನೆ ಅನ್ನೋದಕ್ಕಾಗಿ ಇಲ್ಲಿವರೆಗೆ ಕರೆದೆ. ಇಷ್ಟಲ್ಲವರೆಗೆ ನೀನ್ಯಾರು? ಬುದ್ಧಿವಂತ. ಬುದ್ಧಿವಂತ ಇನ್ನ ಹಾಗಲ್ವಾ? ನೀನು ಶಕುನಿ ಆಗಬೇಕು. ಶಕುನಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಅವನಿಗೆ. ಅವನು ಹೋಗಿ ಆಯ್ತಲ್ಲ, ಸತ್ತ ಶಕುನಿಯ ನೆನಪ ತರುವವ ಅಂದ್ರೆ ಏನಾಯ್ತು ನೋಡಿ? ಸತ್ರು ಅಷ್ಟೇ ಹೋಯ್ತು, ಶತ್ರು ಅಷ್ಟೇ ಹೋಯ್ತು. ಮತ್ತೆ ನೀ ಬಂದ್ಯಲ್ಲ ಅಂತ ನೆನಪ ತರುವವ. ಹೌದು, ನಾನ್ ಶತ್ರು. ಹೌದು, ನೆನಪು ಯಾವಾಗಲೂ ಇರಿಸಿಕೊಳ್ಬೇಕಾದ. ಇರ್ಲಿ ಇರ್ಲಿ ಏನಾಯ್ತಾ? ಇರ್ಲಿ, ಅವರೇ ಹೇಳ್ತಿದ್ದಾರೆ ಅಂತ ಹೇಳಿದ್ಮೇಲೆ ಇರ್ಲಿ. ನೀನು ಸಾಯುವುದಕ್ಕೂ ಸಿದ್ಧನಿದ್ದೆ ಅಂತ ಆಯ್ತು. ಅದಕ್ಕಾಗಿ ನಿನ್ನ ಇರಿಸಿಕೊಂಡಿದ್ದ ನಾನು ಹೋಗಿ ಹೊಳೆ ಹಾರು ಅಂತ ಹೇಳಿದ್ರು ಹಾರುವುದಕ್ಕೂ ಸಿದ್ಧನಿದ್ದವ ನೀನು. ಹೌದಪ್ಪ. ಹೊಳೆ ಹಾರಿ ಅಂತ ಹೇಳಿದ್ರೆ ಹಾರುವುದಕ್ಕೂ ಸಿದ್ಧನಾಗಿದ್ದವ ಅಂತ ನಾನಾ? ಹೌದು ಅಲ್ವಾ? ಏನ್ ಮಾಡುವುದು, ನಮ್ಮ ಅವಸ್ಥೆ ಆಗಿದೆ. ಆದ್ರೆ ಇವತ್ತು ನಿನ್ನ ಇಲ್ಲಿವರೆಗೆ ಕರೆತಂದು ಶಕುನಿ ಆಗಬೇಕಂತ ಹೇಳಿದ್ದೆ ಯಾಕೆ ಗೊತ್ತುಂಟ? ಯಾಕಾಗಿ? ಈಗಷ್ಟೇ ಗುರುಕುಲದಿಂದ ವಿದ್ಯೆ ಕಲಿತು ಬರುತ್ತಿದ್ದಾರೆ ಅಲ್ವಾ? ನಿಮ್ಮ ಮಗ? ಹೌದು. ನಿಮ್ಮ ಮಗ ಭಾರ್ಗವ ವಿದ್ಯೆ ಕಲಿತು ಬರುತ್ತಿದ್ದಾನೆ? ಹೌದು. ಆದ್ರಿಂದ ನಾನು ಯಾಕೆ ಶಕುನಿ ಆಗ್ಬೇಕು? ನೀನಾಗಬೇಕಾದದ್ದು ಏನು ಗೊತ್ತಾ? ಏನು? ಮಗ ಬರ್ತಾನೆ ಎನ್ನುವುದಕ್ಕಾಗಿ ನೀನು ಶಕುನಿ ಆಗ್ಬೇಕಂತ ಹೇಳಿದ್ದಲ್ಲ, ಮಗನ ಏಳಿಗೆಗಾಗಿ. ಇನ್ನಿರುವರು ಇಲ್ವ ನಮ್ಮಲ್ಲಿ? ಮಗನ ಏಳಿಗೆಗಾಗಿ ನಾನು ಶಕುನಿ ಆಗ್ಬೇಕು. ಆಗಬೇಕು ಅಷ್ಟೇ ತಾನೆ? ಹೌದು.
ಹೇಗೆ ಹೇಗೆ? ಯಾರಿಗೂ ತಿಳಿಯದ ಹಾಗೆ ಯಾರಿಗೂ ತಿಳಿಯದ ಹಾಗೆ ನೀನ್ ಮಾಡುವ ಕಾರ್ಯ ಏನು ಗೊತ್ತುಂಟಾ? ಅದೇನು ಹೇಳಿ? ನೇರ ಹೋಗ್ಬೇಕು. ಏಯ್, ಅರೆ, ನಿಮಗೆ ವ್ಯವಸ್ಥೆ ಹೆಚ್ಚಾಗಿ ಹೀಗಾಗುವುದು. ಮತ್ತೇನು? ಇಲ್ಲಂತಾದ್ರೆ ಇಷ್ಟಲ್ಲ ಅಧಿಕ ಪ್ರಸಂಗ ಮಾಡ್ತೀರಾ ನೀವು? ನೀವು ಹೇಳಿದ್ರಲ್ಲ, ನಾನು ಹೇಳಿದ್ದೇನು ನೇರ ಹೋಗ್ಬೇಕು ಅಂತ. ಹೋಗ್ಬೇಕಂತ ಹೇಳಿದ್ರೆ ಎಲ್ಲಿಗಂತ ಕೇಳಬಾರ್ದನ? ತಡವಾಯ್ತು, ಕ್ಷಮಿಸಿ. ನಿಮ್ಮ ಮಾತನ್ನು ಅಷ್ಟಾದ್ರೂ ನಿನಗೆ ಅರ್ಥ ಆಯ್ತಲ್ಲ, ಅದು ನನ್ನ ಭಾಗ್ಯ ಅಂತ ಹೇಳ್ತೇನೆ. ಯಾಕಾಗಿ ನಿಮ್ಮ ಮಾತನ್ನು ತಲೆ ಮೇಲೆ ಇಟ್ಕೊಂಡು ಕಾರ್ಯನಿರ್ವಹಿಸುವವನು. ಹೌದು, ಅದಕ್ಕಾಗಿ ಈಗ ನೀನು ಮಾಡಬೇಕಾದದ್ದು ಏನು ಗೊತ್ತಾ? ಏನದು? ಅವರಿಬ್ಬರಿದ್ದಾರಲ್ಲ, ಯಾರು ಹೇಳು? ಯಾರಿದ್ದಾರೆ? ಅವರಿಬ್ಬರು 3 ಜನ ಇದ್ದಾರೆ. ಯಾರು? ಅಲ್ಲಿ ಅವರಲ್ವಾ? ಸಿದ್ಧಾಂತ ಮತ್ತೆ ಕಾದಂಬರಿ. ಹೌದು, ಅವರ ವಿಚಾರವಾ? ಹೌದು. ಮಕ್ಕಳು ಅವರು ಮಕ್ಕಳು. ಆದ್ರೆ ಮಕ್ಕಳಿಗೆ ಬುದ್ಧಿ ಕಲಿಸುವವ ನೀನು ಬುದ್ಧಿವಂತ. ಬುದ್ಧಿವಂತ? ಹೌದು. ಈಗ ಮಕ್ಕಳಿಂದ ಅವರು ಪ್ರಾಯ ಪ್ರಬುದ್ಧರಾಗಿದ್ದಾರೆ. ಅದಕ್ಕೆ ಈಗ ಹೋಗಿ ಅವರಲ್ಲಿ ಏನು ನಡೀತದೆ ಸಮಯಕ್ಕೆ ಸರಿಯಾಗಿ ಬಂದು ನನಗೆ ನೀನು ಹೇಳಬೇಕು. ಅಷ್ಟೇನಾ? ಒಮ್ಮೆ ಎಚ್ಚರ ತಪ್ಪಿದೆ ಅಂತ ಆದ್ರೆ ತಪ್ಪಿದ್ರೆ ಜಾಗೃತಿ ಜತನ. ಸಪ್ತ ಶಕುನಿಯ ನೆನಪ ತರುವವ. ಇದು ನಮಗೆ ಬೇಕಿತ್ತ? ಏನು? ಅಲ್ಲ ಸ್ವಾಮಿ, ಯಾರ್ದೋ ಮನೆಯಲ್ಲಿ ಬೆಂಕಿ ಹಚ್ಚಿಸ್ಲಿಕ್ಕೆ ಹೋಗದೆ ಇದ್ರೆ ನಮ್ಮ ಬುಡಕ್ಕೆ ನಾವು ಬೆಂಕಿ ಹಚ್ಕೊಳ್ಬೇಕಾಗ್ತಿತ್ತಲ್ಲ. ಯಾಕೆ ಹೇಳಿ? ಮಹಾರಾಣಿಯವರು ಏನ್ ಹೇಳಿದ್ದಾರೆ? ಶಕುನಿಯಾಗಿ ಅವರ ನಡುವೆ ಏನ್ ನಡೀತದೆ, ಇವರ ಮಗನನ್ನು ಉದ್ಧಾರ ಮಾಡ್ಬೇಕಲ್ವಾ? ಕೆಲಸ ಒಳ್ಳೆದೆ, ಕೆಲಸ ಒಳ್ಳೇದೆ. ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಮ್ ಬುಡಕ್ಕೆ ಬೆಂಕಿ ಅಲ್ವಾ? ಅದು ಒಳ್ಳೆ ಕೆಲಸ. ಏನಾಗ್ತದೆ ನಾನು ನೋಡ್ತೇನೆ, ಬಿಡುವುದಿಲ್ಲ. ಮತ್ತೆ ನನ್ನಲ್ಲೂ ಬುದ್ಧಿ ಇದೆ, ಹೋಗಿ ವಿಚಾರಿಸ್ತೇನೆ. ಬುದ್ಧಿವಂತ. ಶೀಲನವ ಸಿದ್ಧಾಂತನು, ಶೀಲನವ ಸಿದ್ಧಾಂತನು. ಅವನ ಮಾರ್ಗವನಯ ಜೊತೆಗೂಡಿ ಬಂದನು ಹರುಷದಿ. ಜೊತೆಗೂಡಿ ಬಂದನು ಹರುಷದಿ. ಆಳುತ್ತಿರುವಂತಹ ಅಧಿಕಾರಿಣಿ ವಂದನಾದೇವಿಯವರು. ಸತ್ಯ. ಆದರೆ ಅವಳ ಅಣ್ಣನ ಮಗನಾದಂತಹ ನನ್ನನ್ನು ಈ ನಾಡಿನ ಪ್ರಜೆಗಳೆಲ್ಲರೂ ಸಿದ್ಧಾಂತ ಎನ್ನುವ ನಾಮಕರಣದಿಂದ ಕೊಂಡಾಡುತ್ತಾ ಇದ್ದಾರೆ. ಕಾಂಚನಾಪುರದ ಅಧಿಕಾರಿಣಿ ವಂದನಾದೇವಿಯವರ ಸುತನಾದ ನನ್ನನ್ನು ಭಾರ್ಗವ ಎನ್ನುವುದಾಗಿ ಕರೆಯುತ್ತಾರೆ. ಹಾಗೆಯೇ ಗೆಳೆಯ, ಸತ್ಯ ಸುಗುಣ ಶೀಲನೂ ಆದಂತಹ ನನ್ನನ್ನು ಸತ್ಯ ಪ್ರಜೆಗಳೆಲ್ಲರೂ ಹಾಡಿಕೊಂಡಾಡುತ್ತಾ ಇದ್ದಾರೆ. ಯಾಕೆ ಹೇಳು ಭಾರ್ಗವ, ನೀನ್ ಯಾರು ಹೇಳು ನನಗೆ?
ಸಂಬಂಧದಲ್ಲಿ ಭಾವನೆಂಟರು. ಹೌದು ಅಲ್ವೇನೋ? ಆದ್ರೆ ಇಲ್ಲಿನ ಜನಗಳೆಲ್ಲ ನಮ್ಮನ್ನ ಕೊಂಡಾಡುವುದಕ್ಕೆ ಕಾರಣವೇನು ಹೇಳು? ನಮ್ಮ ಇರುವರ ಒಡನಾಟ ಅಂತಹದ್ದು. ಹೌದು ಅಲ್ವೇನೋ ಭಾವ? ಆದರೆ ನಾನಿಂದು ನನ್ನ ಜೊತೆಗೂಡಿ ಬಂದಂತ ಕಾರಣವೇನು ಬಲ್ಲೆಯ? ಏನದು? ಭಾವ ಮನದ ಬಯಗಿಯ ಒಂದೇ ಭಾವ ಎನ್ನ ತಂಗಿ ಎನಗೆ ಜೀವ ಚಿತ್ತ ಪ್ರಿಯತ ತನಿಕುತ ಗದಿ ಧೀಂ ತರಿನ ತತ್ತೋಂ ತನಿಕುತ ಧೀಂ ತೋಂ ತನಿಕುತ ತೋ ಧೀಂ ಮನದ ಬಯಗಿಯ ಒಂದೇ ಭಾವ ಮನದ ಬಯಗಿ ಒಂದೇ ಭಾವ ಎನ್ನ ತಂಗಿ ಎನಗೆ ಜೀವ ಎನ್ನ ತಂಗಿ ಎನಗೆ ಜೀವ ಎನ್ನ ತಂಗಿ ಎನಗೆ ಜೀವ ಎಂದೋ ಅಗಲಿ ಬಾಳಲಾರೆ ಬಾಳ ನಾನು ಉಳಿಯಲಾರೆಯು ಎಂದು ಅಗಲಿ ಬಾಳಲಾರೆ ಬಾಳಿ ನಾನು ಉಳಿಯಲಾರೆಯು ಬಾಳಿ ನಾನು ಉಳಿಯಲಾರೆ ಬಾವಾ ಬಾವಾ ಒಂದು ಮಾತ ಕೀಳ್ವೆ ನಿನ್ನೋಳು ಎನ್ನ ಮಗಿನಿಯ ವರಿಸಿಯ ನೀನು ಒಂದು ಮಾತ ಕೇಳುವೆ ನಿನ್ನಳು ಎನ್ನ ಮಗಿನಿಯ ವರಿಸಿ ಬಾಳನು ನೊಂದುಗೊಳ್ಳರದಿರದಿ ಪೊರವೆಯ ಭಾವ ಬಾಳನು ನೊಂದುಗೊಳ್ಳರದಿರದಿ ಪೊರವೆಯ ಭಾವ 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 ಆ Torim, 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 Torim. ಮನದ ಬಯಗಿಯ ಒಂದೇ ಭಾವ ಎನ್ನ ತಂಗಿ ಎನಗೆ ಜೀವ ಮನದ ಬಯಗಿಯ ಒಂದೇ ಭಾವ ಮನದ ಬಯಗಿ ಒಂದೇ ಭಾವ ಎನ್ನ ತಂಗಿ ಎನಗೆ ಜೀವ ಭಾವ ಭಾರ್ಗವ ನಿನ್ನನ್ನ ಕರೆದಂತ ಕಾರಣ ಮತ್ತಿನ್ನೇನಲ್ಲ. ಏನದು? ನಿನಗೂ ತಿಳಿದಿರುವಂತೆ ಹುಟ್ಟುವಾಗಲೇ ಅರ್ಥಾತ್ ಹುಟ್ಟಿದ ಸಮಯದಿಂದ ತಂದೆ ತಾಯಿಯರನ್ನ ಕಳೆದುಕೊಂಡಂತ ನತದ್ರಷ್ಟವಂತರು ನಾವಿರುವರು. ಯಾರು ಹೇಳು? ನನಗೋರ್ವಳೆ ತಂಗಿ ಸತ್ಯ. ಕಾದಂಬರಿ ಶುಭನಾಮದೇ ಆಕೆದ್ದು. ಆದರೆ ಒಂದಿನಿಂದ ಇಂದಿನ ತನಕವೂ ಕೂಡ ಒಂದಿನಿತು ಕೊರತೆ ಬಾರದ ತೆರದಲ್ಲಿ ಸಲಹಿದವಳು ಯಾರು ಹೇಳು? ನನ್ನವ್ವ ವಂದನಾದೇವಿಯವರು. ತಂದೆ ತಾಯಿಯರಿಲ್ಲ ಎನ್ನುವಂತಹ ಕೊರತೆ ನಮ್ಮ ಪಾಲಿಗಾಗ್ಲಿಕ್ಕೆ ಬಿಡ್ಲಿಲ್ಲ. ಅದೇ ರೀತಿಯಲ್ಲಿ ನನ್ನ ತಂಗಿಯನ್ನು ನಾನೂ ಸಹ ರೆಪ್ಪೆಯೋಪಾದಿಯಲ್ಲಿ ಕಾಪಾಡಿದವನು ನಾನು. ಏನು ಹೇಳು? ನನ್ನ ತಂಗಿಗೆ ನೋವಾದರೆ ಸಹಿಸುವಂತ ಶಕ್ತಿ ನನ್ನಲ್ಲಿಲ್ಲ. ನಿನಗೂ ತಿಳಿದಿರೋ ವಿಚಾರವೇ. ಖಂಡಿತ. ಭಾವ ಭಾರ್ಗವ, ನನ್ನ ತಂಗಿ ಈಗ ಪ್ರಾಯ ಸಮರ್ಥೆ.
ಪ್ರಾಯ ಸಮರ್ಥ್ಯ ಅಂತ ಆಕೆಯನ್ನ ಹಾ. ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡುವುದು ಹೌದು, ಹೌದು. ನನ್ನ ಕರ್ತವ್ಯವೂ ಹೌದು, ಅಲ್ಲ, ನಿಮ್ಮ ಕರ್ತವ್ಯವೂ ಹೌದು, ನಮ್ಮ ಕರ್ತವ್ಯವೂ ಹೌದು ಹಾಗೆ ಭಾವ. ನನ್ನ ಧರ್ಮವೂ ಕೂಡ ಹೌದು ಹೌದು ಹೌದು. ಭಾವ ಭಾರ್ಗವ. ಉದ್ದೇಶ ಬೇರೆನೇನಲ್ಲ, ಹಾ ಹಾ ನನ್ನ ತಂಗಿಯನ್ನ ಹಾ. ಅನ್ಯ ರಾಜ್ಯದ ಯಾವುದೋ ಯುವರಾಜನಿಗೆ ಕೊಟ್ಟು ಮದುವೆ ಮಾಡಿದೆ ಅಂತ ಆದ್ರೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಭಾವ. ಬೇರೆ ಬೇರೆ ಹುಡುಗರು ನೋಡುವುದು, ಅವರು ಪರಿಚಯ ಹಾ, ಹಾ, ಇರುವುದಿಲ್ಲ, ಹೇಗಿರ್ತಾರೋ ಗೊತ್ತಿರುವುದಿಲ್ಲ. ಅಂತವರೊಂದಿಗೆ ಯಾರೋ ಏನೋ ಗೊತ್ತಿಲ್ಲದೆ ಎಂತವರಿಗೂ ಕೊಟ್ಟು ಮದುವೆ ಮಾಡಿದ್ರೆ ಕಷ್ಟ ಆಗುದಿಲ್ವಾ ಭಾವ? ಅಲ್ವಾ ಭಾವ? ಅದನ್ನ ಅರಿತು ಆ. ನಾನೊಂದು ಉಪಾಯವನ್ನ ಕಂಡುಕೊಂಡಿದ್ದೇನೆ. ಓ, ಬೇರೆ ಹುಡುಗನನ್ನ ಬಿಟ್ಟು ಬೇರೆ ಉಪಾಯ? ಬೇರೆ ಉಪಾಯ. ಹಾ. ಆತನಿಗೆ ನಾನು ಕೊಟ್ಟು ಮದುವೆಯನ್ನ ಮಾಡಿದೆ ಅವಳನ್ನ. ಬೇರೊಬ್ಬನಿಗೆ? ಬೇರೊಬ್ಬ ಯಾರಲ್ಲಿ? ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ? ಮದುವೆ ಆಗ್ಲಿಕ್ಕೆ ಯಾರಾದ್ರೂ ತಯಾರಾಗಿದ್ದೀರಾ? ಯಾರು ಹೇಳ್ಬೇಡಿ, ಅಲ್ಲೇ ಕೂತ್ಕೊಳ್ಳಿ. ಎಲ್ಲ ಕುಳಿತುಕೊಳ್ಳಿ. ನೋಡಿ, ಅಲ್ಲೋ ಭಾವನ ಯಾಕಂತ ಹೇಳಿದ್ರೆ ಹಾ. ಹುಡುಗ ಯಾರು ಅಂತ ಹಾ. ನಿಶ್ಚಯವಾಗಿ ಆಗಿದೆ. ಆದ್ರೆ ಹೌದಾ? ನಿಶ್ಚಯ ಆಗಿದ್ಯಾ? ಅಂದ್ರೆ ಹುಡುಗನಿಗೆ ಗೊತ್ತಿಲ್ಲ ಪುಣ್ಯಾತ್ಮ. ನಾನು ಪಾಪ ಪಾಪ, ಹುಡುಗನಿಗೆ ವಿಷಯ ಹೇಳದೆ ಮದುವೆ ಮಾಡಿದ್ರೆ ಕಷ್ಟ ಆಗುದಿಲ್ವಾ ಭಾವ? ಹಾಗೆ ಮದುವೆ ಮಾಡ್ಲಿಕ್ಕೆ ಹೋಗ್ಲಿಲ್ವೋ ಪುಣ್ಯಾತ್ಮ. ಆದ್ರೆ ನಾನು ಹೇಳುವುದೇನನ್ನ, ಏನು? ನಮ್ಮೊಳಗೆ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎನ್ನುವ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ಆಗ್ಲಿಲ್ಲ ಭಾವ. ಆಗ್ಲಿಲ್ವೋ? ನಮ್ಮೊಳಗೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಯಾರಿದ್ದಾರೆ ಹೇಳು ಭಾವ? ಇಲ್ಲಿ ಬೇರೆ ಯಾರು ಇಲ್ಲ, ನಮ್ಮನ್ನು ಬಿಟ್ಟರೆ ಪ್ರಜೆಗಳಷ್ಟೇ ಇರುವುದಿಲ್ಲ, ಕೆಲವರು ಮಾತ್ರ. ಸೋದರಕ್ಕೆ ಸಂಬಂಧವನ್ನ ನಾವು ಕೇಳ್ತಾ ಇದ್ದೇವೆ ಅಂತ ಅಂದ್ರೆ? ಹೇಳಿದ್ರೆ ನನ್ನ ತಂಗಿಯನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ. ಆದ್ರೆ ಒಂದು ಭಾವ. ಭಾವ, ಸುತ್ತಿ ಬಳಸಿ ನಾನು ನಿನ್ನಲ್ಲಿಗೆ ಬಂದೆ ಅಂತ ಹೌದು. ಆಶ್ಚರ್ಯವಾಯ್ತು ನಿನಗೆ? ಸ್ವಲ್ಪ ಆಶ್ಚರ್ಯವಾಗುವುದೇ ಬೇಡ. ಯಾಕೆ ಗೊತ್ತುಂಟ? ನಿನ್ನನ್ನೇ ಆರಿಸಿದ್ದು ನಾನು. ನನ್ನ ತಂಗಿಯನ್ನ ಜೀವಮಾನ ಪರ್ಯಂತರವಾಗಿ ಚೆನ್ನಾಗಿ ನೋಡಿಕೊಳ್ತೀಯ ಅನ್ನೋ ಭರವಸೆ ನನಗಿದೆ ಭಾವ. ಖಂಡಿತ. ಆದ್ದರಿಂದ ನನ್ನ ತಂಗಿಯನ್ನ ನಿನಗೆ ಮದುವೆಯಾಗುವರೆ ನಿನ್ನ ಮನದ ಅಭಿಪ್ರಾಯವನ್ನು ಓ ತಿಳಿಸಿ. ಭಾವ, ಭಾವನ ಬಿಡು ದುಗುಣ ಭಾವನೆ ಬಿಡುದು ಗುಣ, ಭಾವನೆ ಬಿಡುದು ಗುಣ, ಭಗಿನಿಯ ವರಿಸುವಿಕೆ ಸುಗುಣ, ಭಗಿನಿಯ ವರಿಸುವೆ, ಭಗಿನಿಯ ವರಿಸುವೆ ಕೇಳಿಸುಗುಣ. ಆ ಆ ಆ ನಡೆಯಲಿ ನರ್ತನ ಕಾರ್ಯವು ಸ್ವಗದಲಿಯು, ನಡೆಯಲಿ ನರ್ತನ ಕಾರ್ಯವು ಸ್ವಗದಲ್ಲಿ, ನರ್ತನ ಕಾರ್ಯವು ಸ್ವಗದಲ್ಲಿ ಮುದದಲ್ಲಿ ವರಿಸುತ್ತ ಸಲಹುವೆ ನಿಶ್ಚಯ, ಮುದದಲ್ಲಿ ವರಿಸುತ್ತ ಸಲಹುವೆ ನಿಶ್ಚಯ. ನಡೆಯಲಿ ನರ್ತನ ಕಾರ್ಯವು ಸೊಗಸಲಿ, ಮೊದಲಲ್ಲಿ ವರಿಸುತ್ತ ಸಲಹುವೆ ನಿಶ್ಚಯ, ಭಾವನೆ ಬಿಡದು ಗುಣ, ಭಗಿನಿಯ ವರಿಸುವೆ ನೀ ಸುಗುಣ. ಭಾರ್ಗವ, ಮನದ ಅಭಿಪ್ರಾಯವನ್ನ ನನ್ನಲ್ಲಿ ತಿಳಿಸ್ತೀಯೇನೋ? ನನ್ನ ಅಭಿಪ್ರಾಯವನ್ನ ಕೇಳ್ತಾ ಇದ್ದೀರಿ ಭಾವ. ಹಾ. ಭಾವ, ಓ, ನೀವು ಕೇಳುತ್ತಿರುವ ಮಾತಾದ್ರಿ ಏನು? ಏನ್? ಜೊತೆಯಲ್ಲೇ ಆಟವನ್ನು ಆಡಿದವರು, ಪಾಠವನ್ನ ಕೇಳಿದವರು, ಹೌದಪ್ಪ. ಹೆಚ್ಚೇನು ನನ್ನ ತಾಯಿಯ ಮಗಳ ಹಾಗೆ ಇದ್ದವಳು ಅವಳು. ಹೌದಲ್ವ? ಭಾವ, ನೀವೇನು ಹೇಳ್ತೀರಿ? ಹಾ. ಒಪ್ಪಿಗೆನ ಸೂಚಿಸಬಹುದಿತ್ತು. ಯಾಕೆ ಅಯ್ಯೋ ಅನುಮಾನ? ಅನುಮಾನ ಏನಿಲ್ಲ, ಮತ್ತೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದ ಅಂತೇಳಿ. ಯಾಕೆ ಯೋಚನೆ ಯಾಕಂತ ಹೇಳಬಾರದು? ಹಾ? ಈಗ ನೀವು ಹೇಳ್ತೀರಂತ ನಾನು ಮದುವೆ ಆಗ್ಲಿಕ್ಕಾಗ್ತದ? ಯಾಕೆ ಆಗುವುದಿಲ್ಲ ಅಂತ ಬೇಕಲ್ಲ? ಅಲ್ಲ, ನೀವು ಕೊಡುವುದಂತ ನಿರ್ಧಾರ ಮಾಡಿ ಆಯ್ತಾ? ನಿರ್ಧಾರ ನಾನು ಮಾಡಿ ಆಯ್ತು. ನಿಮ್ಮಲ್ಲೇ ಮನದಲ್ಲಿ ಬಂದಿದೆ ನನಗೆ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಬೇಕು ನಿಮ್ಮ ತಂಗಿಯನ್ನು. ಭಾವ, ನೀನೇನು, ನಿನ್ನ ಯೋಗ್ಯತೆ ಏನು ಎನ್ನುವುದು ನಾನು ಚೆನ್ನಾಗಿ ಅರಿತಿದ್ದೇನೆ. ಅದಕ್ಕಾಗಿ ಅಲ್ವ ನಾನು ನನ್ನ ತಂಗಿಯನ್ನು ನಿನಗೆ. ನಮ್ಮ ಅಮ್ಮನಲ್ಲಿ ಹೇಳಿದ್ರಾ?
ಅಮ್ಮನಲ್ಲಿ ಹೇಳಲಿಲ್ವೋ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ನಿನ್ನಲ್ಲೇ ಮೊದಲು ಹೇಳಿದ್ರೆ ನಿನ್ನ ಅಭಿಪ್ರಾಯವನ್ನ ತಿಳಿದು ತದನಂತರದಲ್ಲಿ ವಂದನಾದೇವಿಯರ ಅಭಿಪ್ರಾಯವನ್ನ ಕೇಳುವ ಅಂತ ಯೋಚನೆಯಲ್ಲಿದ್ದೆ. ಈಗ ನಾನು ಒಪ್ಪಿಗೆಯನ್ನು ಕೊಡ್ಬೇಕಲ್ವಾ? ಒಪ್ಪಿಗೆ ನನಗೆ ಮುಖ್ಯವು. ಆಗ್ತದ ಆಗುವುದಿಲ್ವೋ ಅಂತ ಹೇಳಿ. ಬಾವ, ನೀವಿಷ್ಟು ಹೇಳಿದ ಮೇಲೆ ನನಗೆ ಒಪ್ಪಿಗೆ ಉಂಟು. ಅಂದ್ರೆ ಇಷ್ಟು ಹೇಳಿದ್ಮೇಲೆ ಒತ್ತಾಯ ಅಲ್ಲ, ಒತ್ತಾಯ ಏನಿಲ್ಲ ಬಾವ. ನೀವು ಹೇಳಿದ್ರಲ್ಲ, ಅಲ್ಲ ಮೊದಲೇ ಒಂದು ಯೋಚನೆ ಉಂಟು ನಮ್ಮಲ್ಲಿ, ಬಿಡಿ ಆ ವಿಷಯ ಬೇಡ ನಮ್ಗೆ. ಆದ್ರೂ ನಾನು ನೀವು ಹೇಳಿದ ಹಾಗೆ ನಿಮ್ಮ ತಂಗಿಯಲ್ಲ ಮದುವೆಯಾಗುವುದಕ್ಕೆ ಒಪ್ಪಿಗೆ ನನಗಿದೆ. ಸಂತೋಷವಾಯ್ತಯ್ಯ. ಹೌದು. ಆದ್ರೆ ನಾಳೆಯ ದಿನ ಹೌದು ನಾಟ್ಯ ಅಲ್ಲ ಇದೆ, ನನ್ನ ತಂಗಿ ಕಾದಂಬರಿಯ ನಾಟ್ಯ ಸೇವೆ. ಅದನ್ನು ನೋಡ್ಬೇಕಲ್ಲ ನಾವು. ಅದರ ತಯಾರಿಯಲ್ಲಿ ನಾನಿರ್ತೇನೆ. ಅದನ್ನ ತಯಾರಿ ಮಾಡ್ಬೇಕು. ಅದಕ್ಕಾಗಿ ನಾಟ್ಯದ ಸಿದ್ಧತೆಯಲ್ಲಿ ನಾವು ಇರ್ಬೇಕು. ಬನ್ನಿ 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 ಬನ್ನಿ. ಏನು ವ್ಯವಹಾರವಾ? ಯಾರದ್ದ? ಗುಟ್ಟಾಗಿ ನೋಡ್ತಿರುವವನು ನೀನಲ್ಲಿ. ಅಲ್ಲ, ಏನಾದ್ರೂ ವಿಶೇಷ ಉಂಟೇನಾ? ವಿಶೇಷ ಗೊತ್ತಿಲ್ವಾ ನಿನಗೆ? ವಿಶೇಷ ನನಗೇನು ಗೊತ್ತಿದ್ಯಾ? ಏ ಪುಣ್ಯಾತ್ಮ, ನಿನಗೆ ವಿಶೇಷ ಗೊತ್ತಿಲ್ವಾ? ಅಲ್ಲ, ಇಷ್ಟೊತ್ತಿಗೆ ಇದು ಬೇಕಾದದ್ದೇನ? ಅಲ್ಲ, ಇನ್ನೊಂದು ಬೇಕಾ? ಏನಂತ ಹೇಳಿದ್ರೆ ನಾನು ಏನಂತ ತಿಳ್ಕೊಂಡು ಖುಷಿ ಎಲ್ಲ ಹೇಳ್ಬೇಕಾ? ಹೇಳ್ಬೇಕಾಗ್ತದೆ. ನಿನ್ನ ಮುಖವನ್ನ ನೋಡುತ್ತಾ ಇದ್ದೇನೆ ನಾನಲ್ಲಿ. ವಿಷಯವನ್ನೆಲ್ಲ ತಿಳಿದುಕೊಂಡಿಲ್ಲ ಬಂದು ಮತ್ತೆ ಏನು ಅಂತ ಬಿಡಿಸಿ ಹೇಳ್ಬೇಕಾ ನಿನಗೆ? ಆದ್ರೂ ಒಂದು ಮಾತು, ನಿನ್ನ ಬಾಯಲ್ಲೇ ಕೇಳಲಿಕ್ಕೆ ಏನೋ ಒಂಥರ. ಯಾವ ಯಾವ ಸಂದರ್ಭದಲ್ಲಿ ಏನೇನು ಕೇಳ್ಬೇಕಂತ ಗೊತ್ತುಂಟ ನಿನಗೆ? ಹೇಳಲಿಕ್ಕೆ ಹೋದ್ರೆ ತೊಂದ್ರೆ ಆಗ್ತದೆ. ಮತ್ತೆ ತೊಂದ್ರೆ ಆಗ್ತದ? ಏನ್ ಮಾಡ್ಬೇಕು? ಏನ್ ಹೇಳ್ದ ಗೊತ್ತುಂಟ? ಈಗ ಏನ್ ಹೇಳ್ದ? ಹೇಳಿದ್ದೀನಿ, ಕೇಳಿಕೊಂಡ್ಯಾ? ಕೇಳಿದ್ದೇನೆ. ತಂಗಿಯನ್ನ ಬಾವಾ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ. ಬಾವಾ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ. ಕೈಯಲ್ಲಿ ಹೋಗ್ತದೆ ಎಲ್ಲೇ? ನಿನ್ನದೇ ಗೊತ್ತು. ಅಲ್ಲ, ನನ್ನ ಗತ್ತು ಎಲ್ಲವೂ ಮಾಡ್ಲಿಕ್ಕೆ ಹೋಗ್ಬೇಡ. ನಮ್ಗತ್ತು ನಮ್ಗೆ. ನಿನ್ನದ್ದೇ ವಿಶೇಷವಾದ ಗತ್ತು ನಿನ್ನಲ್ಲೇ ಇರಲಿ. ಬಾವಾ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ. ನಾನಾಗೆ ನಿನಗೆ ಅಂತ ಹೇಳಿದ್ದಾನೆ. ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದೇನೆ. ಸೂಚಿಸಿದ್ಯಾ? ಓಹೋ, ಮತ್ತೇನಿದೆ? ಎಂಥ ಯೋಗವಯ್ಯ, ಎಂಥ ಯೋಗವಯ್ಯ, ಎಂಥ ಯೋಗವಯ್ಯ, ನಿನಗೆ ಬಂದ ಭಾಗ್ಯವಯ್ಯ, ನಿನಗೆ ಬಂದ ಭಾಗ್ಯವಯ್ಯ. ಮಾವನ ಮಗಳನ್ನು ವರಿಸುತ್ತ ನಾಡಿಗೆ, ಮಾವನ ಮಗಳನ್ನು ವರಿಸುತ್ತ ನಾಡಿಗೆಯ ದೀಶನಾಗುತ್ತ ಮೆರೆ ಮೆರೆ, ದೀಶನಾಗುತ್ತ ಮೆರೆ ಮೆರೆ ಮೇರೆ 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 ಮಾವನ ಮಗಳನ್ನು ವರಿಸುತ್ತ ನಾಡಿಗೆ ದೀಶನಾಗುತ್ತ ಮೆರೆ ಮೆರೆ ಎಂದು ಮಾವನ ಮಗಳನ್ನು ವರಿಸುತ್ತ ನಾಡಿಗೆ ದೀಶನಾಗುತ್ತ ಮೆರೆ 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 ಮಾವನ ಮಗಳನ್ನು ವರಿಸುತ್ತ ನಾಡಿಗೆ ದೀಶನಾಗುತ್ತ ಮೆರೆ ಮೆರೆಯಿಂದ, ದೀಶನಾಗುತ್ತ ಮೆರೆ ಮೆರೆಯಿಂದ, ದೀಶನಾಗುತ್ತ ಮೆರೆ ಮೆರೆಯಿಂದ. ಎಂದ ಭಾಗ್ಯವಯ್ಯ, ನಿನಗೆ ಬಂದ ಭಾಗ್ಯವಯ್ಯ, ನಿನಗೆ ಬಂದ ಭಾಗ್ಯವಯ್ಯ. ಎಂದ ಯೋಗವಯ್ಯ, ನಿನಗೆ ಬಂದ ಭಾಗ್ಯವಯ್ಯ, ಎಂದ ಯೋಗವಯ್ಯ. ಯೋಗ್ಯ ಯೋಗ್ಯ ಅಲ್ವಾ? ಅವ್ರು ಹೇಳಿದ್ರಲ್ವಾ? ಏನು? ಅಯೋಗ್ಯ. ಹೇಳುವವರೇ ಹೇಳಿದ್ರೆ ಚಂದ, ಬೇರೆಯವರು ಹೇಳಿದ್ರೆ ಏನಾಗ್ತದೆ ಗೊತ್ತುಂಟ? ಏನಾಗ್ತದೆ? ಕೆಳಗಿದ್ದವ್ರ ಮೇಲ್ ಬಂದು ಹೊಡಿತಾರೆ. ಹಾಗ
ಹಾಗಲ್ವಾ? ಬರುವಾಗ ಏನು ತರಲಿಲ್ಲ ಅನಿಸುತ್ತೆ, ಹಾ. ಇದ್ದದ್ರಲ್ಲಿ ಹೊಡೆದು ಬಿಡ್ತಾರಷ್ಟೇ ಅಲ್ವಾ? ಇದು ನಿನ್ನದು ಆ ಏನು ಹೇಳ್ತಾರಲ್ಲ, ಏನು ಯೋಗ. ಇದನ್ನ ಮೇಲೆ ಕೆಟ್ರೆ ಯೋಗ. ಯೋಗ. ಅವನ ಮಗಳನ್ನ ಮದುವೆ ಆಗ್ಲಿಕ್ಕೆ ಒಂದು ಯೋಗ ಬಂತು. ಹಾಗೆ ಮದುವೆ ಆದ್ರೆ ಆ ಬಿಡು. ಏನ್ ಬಿಡುದು? ಬಿಡು ನೀನು. ಏನೋ ನೀನು ಬಿಡ. ಮದುವೆ ಆದ ನಂತರ ಏನ್ ಬಿಡುವುದೋ? ಅಲ್ಲ ನೀನು ಬಿಟ್ಟು ನಾನು ಹೇಳಿದಲ್ವಾ? ಯಾವುದು ಮತ್ತೆ? ಚಿಂತೆ ಬಿಡು. ಹಾ 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 ಹಾಗೆ ಆದ್ಮೇಲೆ ನಿನಗೆ ಸಿಗ್ತದಲ್ವಾ ಈ ರಾಜ್ಯದ ಪಟ್ಟ. ಹಾಗೆ ನಿನಗೆ- ಅಲ್ಲ, ಹಾ. ನಾನ್ ಕೇಳ್ತೇನೆ, ಏನು? ಹೇಗಿದ್ರು ನಾನು ಹಾ. ಯುವರಾಜ, ಯುವರಾಜ. ಇಲ್ಲಿನ ಪಟ್ಟ ನನಗಲ್ಲದೆ ಹಾ. ಬೇರೊಬ್ಬ ಮಗನಿಗೆ ಯಾಕೆ ಸಿಗ್ತದೆ ಅಲ್ವಾ? ನೀನು ಯುವರಾಜ. ಯುವರಾಜ್. ಆ, ನೀನು ಯುವರಾಜ್ ಹೇ ಅಲ್ವಾ? ಅವರು ಬೇರೆ. ಯು ಬಿಟ್ಟಾಕೋ. ಯು ಯು ಬಿಟ್ಟಾಕೋ. ಬಿಡುವುದಕ್ಕೆ ಏನುಂಟ ಅಲ್ಲಿ? ನೀನು ಅವಳನ್ನ ಮದುವೆ ಆದ್ರೆ ಆಗ್ತೀಯಲ್ಲ ಹಾ, ರಾಜ. ರಾಜ. ಹಾ ಹಾ, ಅಲ್ಲಿ ಅವಳನ್ನ ಮದುವೆ ಆಗ್ಬೇಕು, ಇಲ್ಲಿ ನೀನು ಯು ಬಿಡ್ಬೇಕು. ಯು ಬಿಡ್ಬೇಕು. ಯು ಬಿಡ್ಬೇಕು. ಯುವರಾಜ ಯುವರಾಜ ಪಟ್ಟವನ್ನ ಬಿಟ್ಟು ಹಾ ರಾಜನ ಪಟ್ಟವನ್ನ ಅಲಂಕರಿಸಬೇಕು. ಅಲಂಕರಿಸಬೇಕು. ಪಟ್ಟವೇರುವ ಮುನ್ನ ಇನ್ನು ಪಟ್ಟದ ರಸಿಯನ್ನ ಕಟ್ಟಿಕೊಳ್ಳಬೇಕು. ಕಟ್ಕೊಳ್ಬೇಕು. ಆ ಏನು ಸಂತೋಷ. ಮುಖ ನೋಡ. ನಿನ್ನ ಮುಖ ನೋಡ. ಯಾರು ಯಾರದು? ಮರೆಯೊಳಗೆ ದಾಗೇಳಿ ರಾಣಿ ವಂದನಳು ಭರುತ ಸುಧಗಿಂದಳು ಹಿಗ್ಗಬೇಡೇಲೆ ಕಂದ ಬುದ್ಧಿಹೀನನ ತೆರರಿ ಮುಗ್ಧೆಯ ಮನವನಿ ತಿಳಿದು ಹಿಗ್ಗಬೇಡಲೆ ಕಂದ ಬುದ್ಧಿಹೀನನ ತೆರರಿ ಮುಗ್ಧೆಯ ಮನವನಿ ತಿಳಿದು ವರಿಸಿಯಾಗೆಯ ನೀನು ಬಾಳು ಸುಖವಾಗಿಯು ವರಿಸಿಯಾಗೆಯ ನೀನು ಬಾಳು ಸುಖವಾಗಿ ಮನದಾಸೆ ಇದುವೆ ಕಂದ ಮನದಾಸೆ ಇದುವೆ ಕಂದ ಹಿಗ್ಗಬೇಡಲೆ ಕಂದ ಬುದ್ಧಿಹೀನನ ತೆರರಿ ಮುಗ್ಧೆಯ ಮನ ನೀ ತಿಳಿದು ನಿನ್ನ ಮುಗೀತದು. ಅಲ್ಲ ಮರ್ಯಾದೆ ಕೊಡ್ಬೇಕಲ್ವಾ? ಏನ ಮುಗೀತು? ನಿನ್ನ ಮುಗೀತಲ್ಲ. ಮುಗಿದಿತ್ತಾ? ಹೌದೌದು. ಅದೇನೇ ಇರ್ಲಿ. ನೀನು ಹೋಗಿದ್ದೆ ಹೋದಂತಾದ್ರೆ ನಿನಗೇನಾದ್ರೂ ವ್ಯವಸ್ಥೆ ಆಗ್ತಿತ್ತು. ಆಗ್ತಿತ್ತಾ? ಮತ್ತೇನು ಬರ್ತಿದ್ರ? ಯಾರು? ನೀವು ಬರ್ತಿದ್ರೆ ಹೇಗೆ? ನಾನು ಬರ್ತಿಲ್ಲ ಅಂತ ಹೇಳುವುದಿಲ್ಲ. ವ್ಯವಸ್ಥೆ ಮಾಡ್ಲಿಕ್ಕೆ ವ್ಯವಸ್ಥೆ ನಾನು ಮಾಡಿದ್ರು ನೀನಲ್ಲಿ ಹೋಗಿ ಅದನ್ನು ಕುಣಿದೆ ಅಂತ ಆದ್ರೆ ನೋಡಿದವರೆಲ್ಲ ಏನು ಹೇಳಿರ ಹೇಳು? ಏನ್ ಹೇಳಿದ್ರು? ನಿನ್ನ ತಲೆಗೆ ತಣ್ಣೀರು ಪಟ್ಟಿ ಹಿಡಿದೆ. ಹೌದು, ತಣ್ಣೀರ್ ಪಟ್ಟಿ ಹಿಡಿಯೋದಕ್ಕಂದ್ರೆ ಬೇರೆ ಏನಾದ್ರು ಹಿಡಿದ್ರೆ ಕಷ್ಟ ಆಗ್ತದೆ. ಆದ್ರೆ ಅಮ್ಮ, ಈಗ ನೀವು ಹೇಳಿದಿಲ್ಲ ಎಲ್ಲವರು ಹಿಗ್ಗುತ್ತಿದ್ದೀರಿ. ಹೌದಪ್ಪ. ನಾಳೆ ನನ್ನ ಮದುವೆ ಸ್ವಲ್ಪ ಆದ್ರೂ ವಿಚಾರ ಮಾಡಿದ್ರಲ್ಲ. ಅಲ್ಲ, ವಿಚಾರ ಮಾಡ್ಲಿಕ್ಕೆ ಏನಿದೆ? ಮಾವ ಹೇಳಿ ಆಯ್ತು, ನಾವು ಒಪ್ಪಿಕೊಂಡಾಯ್ತು. ಒಪ್ಪಿಕೊಂಡಾಯ್ತು. ಎಲ್ಲ ಆಯ್ತು. ಬೇಕಾದದ್ದು ಅದಲ್ವಾ? ಹೌದೌದು. ಮದುವೆ ಅಂತ ಹೇಳಿದ ತಕ್ಷಣ ಹಿಗ್ಗುದಕ್ಕೆ ಹೋಗಬಾರದು. ಮದುವೆ ಯಾಕಾಗಬೇಕು? ಯಾಕೆ? ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದೀಯಾ ನೀನು? ಏನಮ್ಮ? ಇಲ್ಲಿ ಬಾರ, ಇಲ್ಲಿ ಬಾರ. ಏನಾಯ್ತು? ನಿನ್ನ ಅಮ್ಮ ನಿನ್ನ ಮದುವೆ ಮಾಡುವ ಗೋಜಿಗೆ ಹೋಗುದಿಲ್ಲ. ಯಾಕೋ? ನೆನಪಿಟ್ಕೋ, ಹ? ಇಲ್ಲಿ ನಿನಗೆ ಬಂದಿದೆ ಯೋಗ. ಏನು ಯೋಗ ಕೂಡಿ ಬಂದಿದೆ. ಯೋಗ ನಮಗೆ ಬಂದಿದೆ. ಅಮ್ಮ ಯಾಕೆ ತಡಿತಿದ್ದಾಳೆ? ಅಮ್ಮ ತಡಿತಿದ್ದಾಳೆ. ಇದ್ದಾಳೆ. ವಿಚಾರಿಸ್ಬೇಕು. ಅಮ್ಮ ಕಂದ, ಯಾಕೆ ಅಂತ ಕೇಳ್ಬಹುದಾ? ಮದುವೆ ಆಗುವುದು ಅಂತ ಹೇಳಿದ ತಕ್ಷಣವೇ ಮದುವೆ ಆಗುವುದಲ್ಲ. ಮದುವೆ ಆಗಬೇಕಂತ ಆದ್ರೆ ನಮ್ಮ ಒಳಸಂಚು ಏನು? ಹೌದು, ಸತ್ಯ ಗೆಳೆಯ, ಕೇಳಿದ್ಯೇನೋ? ಕುತಂತ್ರಿ ಒಳ ಸಂಚು ಸದ್ದಿಲ್ಲದೆ ಮದ್ದರೆಯುತ ಅವ ಇದ್ದ ಮೇಲೆ ಮತ್ತೆ ನೀನು ಅದಕ್ಕೆ ಬೇಡ. ಯಾಕೆ? ಅರಿಲಿಕ್ಕೆ ಹಾಗೆ ತಾನೆ. ಹೌದು, ಸತ್ಯ. ಆದ್ರೆ ಈಗ ನಾವು ಮಾಡ್ಬೇಕಾದದ್ದೇನು? ಮದುವೆ ಮುನ್ನತೆಯಲ್ಲಿ ಅವಳ ನಾಟ್ಯ ಆಗ್ಬೇಕು. ಆ ನಾಟ್ಯ ನಾವು ನೋಡ್ಬೇಕು. ನೋಡ್ಬೇಕಂತಾದ್ರೆ ಆ ಕಡೆ ಆದಿತ್ತಮ್ಮ, ನಾಟ್ಯ ನೋಡಿ. ನಾಟ್ಯ ನೋಡ್ಲಿಕ್ಕೆ ತಡ ಮಾಡುವುದಲ್ಲ. ಎಲ್ಲರೂ
ಅಲ್ಲೇ ಕೂತ್ಕೊಳ್ಳಿ ಯಾರು ಹೇಳ್ಬೇಡಿ. ಭಾವ ಭಾರಿ ತಡವಾಗಿ ಹೋಯ್ತಲ್ಲ. ಅಲ್ಲ ನಾನೇನ್ ಮಾಡ್ತಾ ಇದ್ದೀನಿ ಗೊತ್ತಾ? ಹಾ. ಎಲ್ಲರನ್ನು ಬಂದವರನ್ನೆಲ್ಲ ಅಲ್ಲಲ್ಲಿ ಕೂತ್ಕೊಳ್ಳಿ. ಯಾಕೆ ನಮ್ಮ ಮಗ ಏನಿದ್ರು ಬಂದವರನ್ನೇ ನೋಡಬೇಕಿದ್ದಾನೆ. ಈಗ ನಾಟ್ಯ ಉಂಟು ಎಲ್ಲರೂ ಎದ್ದೇಳಿ. ಎಲ್ಲ ವ್ಯವಸ್ಥೆ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಉಂಟು. ಊಟಕ್ಕೆ ಉಂಟು, ಅಲ್ಲಲ್ಲಿ ತಂಪು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಮಾಡಿ. ಊಟಕ್ಕೆ ಅಲ್ಲಿ ಉಂಟು. ಸರಿ, ಹಾಗಾದ್ರೆ ಊಟ ಉಂಟು. ಮಾತನಾಡುತ್ತ ಸಮಯ ಅಲ್ಲ, ನಾಟ್ಯ ಆದರೆ ಬೇಗ. ಬಹಳ ಅವಸರದಲ್ಲಿದ್ದಾರೆ. ನಾಟ್ಯವನ್ನು ಹೋಗ್ಬೇಡಿ, ನಾಟ್ಯವನ್ನು ನೋಡಿ ಹೋಗಿ ಆಯ್ತಾ? ಪ್ರಾರಂಭ ಆಗ್ತದೆ, ಪ್ರಾರಂಭ ಆಗ್ತದೆ. ಧೀಂ ತದಗದಿ ನರಂ ತದಗದಿ ನಧೀಂ ತದಗದಿ ನರಂ ಧೀಂ ತದಗದಿ ನರಂ ತದಗದಿ ನಧೀಂ ತದಗದಿ ನರಂ ಧೀಂ ತದಗದಿ ನರಂ ತದಗದಿ ನಧೀಂ ತದಗದಿ ನರಂ ಧೀಂ ತದಗದಿ ನರಂ ತದ್ದದಿ ನದಿ ತದ್ದದಿ ನರ ಯದಾಸ್ತಸ್ತಥಾ ದೃಷ್ಟಿ ಯದಾ ದೃಷ್ಟಿ ತಥಾ ಮಹ್ನಾ ಯಥಾ ಹಸ್ತಸ್ತಥಾ ಭಾವ ಇತ್ಯೇದಂ ನೃತ್ಯಲಕ್ಷಣೋ ಇತ್ಯೇದಂ ನೃತ್ಯಲಕ್ಷಣೋ ತದ್ಧಿಂ ತಗದಿನರಂ ತದ್ಧಿಂ ತಗದಿನರಂ ಕರುಣಾಡತಾಯಿ ಶ್ರೀ ಚಾಮುಂಡೇಶ್ವರಿ ಕರುಣಾಡತಾಯಿ ಶ್ರೀ ಚಾಮುಂಡೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಕರುಣಾಡತಾಯಿ ಶ್ರೀ ಚಾಮುಂಡೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಚಾಮುಂಡೇಶ್ವರಿ ಶ್ರೀ ಭುವನೇಶ್ವರಿ ಕಟ್ಟಿದೆ ಮೊದಲಾಗಿ ನಾ ಗೆಜ್ಜೆಯ ಕಟ್ಟಿದೆ ಮೊದಲಾಗಿ ನಾ ಗೆಜ್ಜೆಯ ಇಷ್ಟ ದಿನಾಗೈವೆ ಈ ಸೇವೆಯ ಕಟ್ಟಿದೆ ಮೊದಲಾಗಿ ನಾ ಗೆಜ್ಜೆಯ ಕಟ್ಟಿದೆ ಮೊದಲಾಗಿ ನಾ ಗೆಜ್ಜೆಯ ಇಷ್ಟ ದಿನಾಗೈವೆ ಈ ಸೇವೆಯ ಇಷ್ಟ ದಿನಾಗೈವೆ ಈ ಸೇವೆಯ ತಪ್ಪಲು ಎನ್ನನು ನೀ ಕ್ಷಮಿಸು ತಪ್ಪಲು ಎನ್ನನು ನೀ ಕ್ಷಮಿಸು ಕರುಣಾಡತಾಯಿ ಶ್ರೀ ಚಾಮುಂಡೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಚಾಮುಂಡೇಶ್ವರಿ ಭುವನೇಶ್ವರ ತತ್ತಧಿನರಿ ತತ್ತಧಿನರಾಂ ಧಿಂ ತತ್ತಧಿನರಿ ತಿತ್ತಧಿನರಿ ತತ್ತಧಿನರಾಂ ದುಷ್ಟರ ಮತ್ತಿಸಿ ಶಿಷ್ಟರ ಬರೆಯುವ ದುಷ್ಟರ ಮತ್ತಿಸಿ ಶಿಷ್ಟರ ಬರೆಯುವ ತಾಯಿಯೇ ನಿನ ವಂದಿಸೆ ತಾಯಿಯೇ ನಿನಗೆ ವಂದಿಸೆ ದುಷ್ಟರ ಶಿಷ್ಟರ ಪಾಲಿಸಿ ಬುದ್ಧಿಯ ದುಷ್ಟರ ಶಿಷ್ಟರ ಪಾಲಿಸಿ ಬುದ್ಧಿಯ ಧರಣಿ ದೇವಿಗೆ ವಂದನೆ ಧರಣಿ ದೇವಿಗೆ ವಂದನೆ ಧರಣಿ ದೇವಿಗೆ ವಂದನೆ 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 ಕರುಣಾಡತಾಯಿ ಶ್ರೀ ಚಾಮುಂಡೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಶಂಕರಿ ಶುಭಕರಿ ಶ್ರೀ ಭುವನೇಶ್ವರಿ ಚಾಮುಂಡೇಶ್ವರಿ
ದಿನದೀಂ ದಿನದ ಧೀಂ ದರಿನದ ಧೀಂ ದರಿನದ ಧೀಂ ದರಿನದ Tarimdam, 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 tarim. Tarim targadam, tarim targadam, tarim targadam, tarim targadam. Dim dim darinada, dim darinada, dim darinada, dim darinada. ನರ್ತನವದಾಯ ಸಗಿ ಬರುತ್ತಿರಾವು ಆದಂಬರಿಯು ಕ್ಷಣದಿ ಬರುತ್ತಲ ಭಾರ್ಗವನನು ತರುಣಿಯಳ ಬಿಡಿರತ್ತೆ ಮದೆಯುಗ ಅಂಟಿದ ನಿನಗ ಮನೆಯ ಬಿಟ್ಟಿರಗೆ ಮರುಳನಂದರಿ ಕಾರ್ಯ ಮರುಳನಂದರಿ ಕಾರ್ಯ ಸಗಿರೈ ಏನು ಮಾಡ್ತಾ ಇದ್ದೀಯ ನೀನು? ನರ್ತನವನ್ನ ಮುಗಿಸಿ ಬರುವಂತ ಈ ಸಂದರ್ಭದಲ್ಲಿ ಬಂಧನನ್ನೆಲ್ಲ ಬಿಡಿದಿಟ್ಟುಕೊಂಡೆ ಎಲ್ಲ. ಹೌದು. ಎಷ್ಟು ಧೈರ್ಯ ನಿನಗಂತ ಕೇಳ್ತೇನೆ. ತುಂಬಿದ ಈ ಸಭೆಯಲ್ಲಿ ನನ್ನ ಮಾನ ಮರ್ಯಾದೆಯನ್ನು ಕಳೆಯುವುದಕ್ಕೆ ಮುಂದಾದಿಯಲ್ಲ. ಪಾಪಿ ನೀನಪ್ಪ ದುಷ್ಟ. ಕ್ಷಣದಿ ಬರುತ್ತಲೇ ನೋಡು ಕ್ಷಣದಿ ಬರುತ್ತಲೇ ನೋಡಿ ಅಕ್ಷರ ತರುಣಿಯಳ ನೋಡಿ ಕೆರಳು ಎನ್ನ ನನಗೆ ಒಡನೆಯ ಧೈರ್ಯವೇ ನಿನಗೆ ಆದ್ರೆ ತುಂಬಿದ ಸಭೆಯಲ್ಲಿ ನನ್ನ ಮಗನಿಗೆ ಹೊಡೆಯುವುದಕ್ಕೆ ಮುಂದಾಗ್ತಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ಹೊಡೆಯುವುದಕ್ಕೆ ಕಾರಣ ಉಂಟು. ಏನೇ? ನಿಮ್ಮ ಮಗ ಮಾಡಿದ್ದು ಸರಿಯಾದ ಕೆಲಸ. ಏನಾಯ್ತು? ನರ್ತನವನ್ನು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಕಾಣುವರ ಮುಂಭಾಗ ನನ್ನನ್ನು ಎತ್ತಿಕೊಳ್ಳಲ್ಲ. ತಪ್ಪುಂಟಾ? ಏನ್ ತಪ್ಪು? ಮದುವೆಯಾಗುವ ಇದರಿಂದ ಮದುವೆಯಾಗುವ ಇದರಿಂದ ಬರುವವರು ಬೀಳು ಮಾನವಾಗಲು ಬೀಳು ನಡೆದ ಮುಂದೆ ಲಗ್ನವಪ್ಪಿ ಒರೆಸು ಅದರಿಂದ ಆಗಿದ್ದೇನು ಅಂತ ಕೇಳ್ತೇನೆ. ನನ್ನ ಪಾಲಿಗೆ ಅವಮಾನ ಆಯಿತು. ಅವಮಾನ ನಾಳೆ ಮುಂದೆ ನಾನು ಮದುವೆ ಆಗೋಳಲ್ಲ. ಈ ರೀತಿ ಇವ ತಪ್ಪಿಕೊಂಡ ಅಂತಾದ್ರೆ ನನ್ನ ಮದುವೆ ಆಗುವ ನನ್ನ ಸುಮ್ಮನೆ ಇರ್ತಾನೆ. ನಿನ್ನ ನಾಟಕದ ಭೀಷಣಿಗೆ ಸಾಕು. ಆಡುವ ಮಾತೇನೆ ನೀನು. ಏನು? ನೋಡು, ನಾನು ಮದುವೆ ಆಗೋಳು, ಹೌದು. ನನ್ನ ಮಾನವಾಯ್ತು. ಹೌದು. ಏನು ಮಾನ ಹೋಗ್ತದೆ? ನಿನ್ನನ್ನು ಮದುವೆ ಆಗುವ ಗಂಡ ಯಾರು ಎಂಬುದಾಗಿ ಗ್ರಹಿಸಿಕೊಂಡೆ. ಯಾರು? ನಿನ್ನನ್ನು ಮದುವೆ ಆಗುವ ಗಂಡು ನನ್ನ ಮಗ. ಏನು? ಹೌದು. ನನ್ನಲ್ಲಿ ಇವ ಮದುವೆ ಆಗುದ? ಹೌದು. ಸಾಧ್ಯವೇ ಇಲ್ಲ. ಏನಾದೀತು? ನಾನು ಇವನನ್ನು ಮದುವೆ ಆಗುವುದಿಲ್ಲ. ಈ ಆಶೆಯನ್ನು ಇಟ್ಟುಕೊಡಬೇಡಿ. ನಾನು ಮದುವೆ ಎಷ್ಟು ಆಗುವುದಿಲ್ಲ. ಧೈರ್ಯ ನಿನಗೆ? ಏನಿದು ಜನನಿ ಮರಿ ಭಗಿನಿಯಳ ದಂಡಿಸುವುದೇನು ಧೈರ್ಯ ಅವಳಿಗೆ ನಮ್ಮ ಮುಂದೆ? ಭಗಿನಿಯಳ ದಂಡಿಸುವುದೇನು ಕಾರಣವ ಬೇಳೆನುತ ವೀರದಾನು ಏನಿದು ಏನಿದು ಏನಮ್ಮ ಅತ್ತೆ ನೀವು? ಏನಾಯ್ತು? ಇಷ್ಟರ ತನಕ ಈ ವರ್ತನೆ ನಿಮ್ಮಿಂದ ನಾನು ನೋಡಿದವನಲ್ಲ. ಮತ್ತೆ ಮುಂದೆಯೂ ಕೂಡ ನಿರೀಕ್ಷಿಸಿದವ ನಾನಲ್ಲ ಅತ್ತೆ. ಆದರೆ ಏನು? ಇಂದೇನು ನೋಡುತ್ತಾ ಇದ್ದೇನೆ. ಏನಾಯ್ತು? ನಾಟ್ಯ ಸೇವೆಯನ್ನ ಮುಗಿಸಿ ಹಾ. ನಾವೆಲ್ಲರೂ ಸಂತೋಷದಿಂದ ಇರುವಂತಹ ಸಂದರ್ಭ ಹೌದು. ಏಕಾಏಕಿಯಾಗಿ ಅವಳ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ ಅವಳನ್ನು ದಂಡಿಸಿದ್ದೆ ಯಾಕೆ ಅಂತ ನಿನ್ನ ಪ್ರಶ್ನೆ. ಅತ್ತೆ. ಏನು? ಇಷ್ಟಕ್ಕೂ ಅವಳು ಮಾಡಿದಂತ ಮಹದಪರಾಧವೇನತ್ತೆ? ಹಾ. ಹೊಡೆಯುವುದಕ್ಕೆ ಕಾರಣ ಏನು ಏನು? ಹೇಳ್ತೀರಾ ಅತ್ತೆ? ಹೇಳ್ಬೇಕು. ಭಾವನೆ ನೀ ಕೇಳು ಭಾವನೆ ನೀ ಕೇಳು ನಡೆಯದು ಮನದಾಸೆಯು ನೋಡು ನಡೆಯದು ಮನದಾಸೆಯು ನೋಡು ವರಿಜನು ಎನ್ನುದ ನುಡಿದವಳು ಬಗೆನೆಯು ಎತ್ತಿಯ ವಚನವ ಮರೆದನು ನೀನು ಭಾವನೆ ನೀ ಕೇಳು ಭಾರ್ಗವ ಮುಂದೆ ಬನ್ನಿ. ಮುಂದೆ ಬಂದೆ. ನೀವು ಹೇಳಿದ್ದೇನು? ಏನು ಹೇಳಿದ್ದೆ? ಆ ದಿನ ನೀವು ನನ್ನನ್ನು ಕರೆದು ಹಾ, ನನ್ನ ತಂಗಿಯನ್ನ ನೀವು ಮದುವೆ ಆಗಬೇಕಂತ ಹೇಳಿದ್ದೀರಿ ತಾನೆ? ಹೌದು. ಸಂತೋಷದಿಂದ ಹಾ. ನಾಟ್ಯಗೈದಂತ ನಿಮ್ಮ ತಂಗಿಯನ್ನ ಹೋಗಿ ಒಮ್ಮೆ ತಬ್ಬಿಕೊಂಡೆ ಅಷ್ಟೇ. ಓ, ಅಷ್ಟೇ ಅಷ್ಟೇ. ಅಷ್ಟೇ.
ನಿನಗಷ್ಟೇ ಇರಬಹುದಯ್ಯ. ಅಷ್ಟೇ. ಆದರೆ ಯಾಕೆ ಹೇಳಿ? ಯಾಕೆ ತಪ್ಪಿಕೊಂಡದಕ್ಕೂ ಕಾರಣ ಉಂಟು. ಏನ್ ಕಾರಣ? ಆಕೆ ನನ್ನ ಹಕ್ಕಿನ ಹೆಂಡತಿ ಎನ್ನುವುದಾಗಿ ನಾನು ತಪ್ಪಿಕೊಂಡದ್ದು ಬಿಟ್ರೆ ಓಹೋ. ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಹಾ. ಆಕೆಯನ್ನು ನಾನೇ ಮದುವೆ ಆಗುವವ. ತಪ್ಪಿಕೊಂಡಿದ್ರಲ್ಲಿ ತಪ್ಪೇನಿದೆ ಹೇಳಿ? ಹೊಡೆಯುವುದು ಕೇಳಿ ನುಡಿಯನ್ನು ಒಣದ ವೀರನು ಕೇಳಿ ಕೇಳಿ ನುಡಿಯನ್ನು ಒಣದ ವೀರನು ಬಾರಿ ರೋಜವ ದಾಳುದೆಂದನು ಬಗೆ ಹೇಳದ ಬಿಡಿದು ಹೇಳದನು ಬೇಳು ನಿಜವೋ ತಂಗಿ ಕಾದಂಬರಿ ಇಲ್ಲೇನು ನಡೆದಿದೆ ಎನ್ನುವುದನ್ನ ಸವಿಸ್ತಾರವಾಗಿ ಹೇಳು. ನಾನು ಹೇಳಿದ್ರಲ್ಲಿ ನಿಮ್ಗೆ ಸಂಶಯ ಉಂಟು. ನಾನು ಈ ಮೊದಲೇ ನಿರ್ಣಯ ಮಾಡಿದ್ದೆ, ನಿನ್ನನ್ನ ನನ್ನ ಭಾವನ ಅಂತ ಭಾರ್ಗವನಿಗೆ ಕೊಟ್ಟು ಮದುವೆಯನ್ನು ಗೈಯಬೇಕು ಎನ್ನುವುದಾಗಿ. ಆದರೆ ನೀನೇನೆಸಗಿದೆಯಮ್ಮ, ಆತ ನಿನ್ನ ಮದುವೆಯಾಗುವ ವರ ತಾಯೇ. ಏನಮ್ಮ ಇದು? ಅಣ್ಣದೇವ ಮನ್ನಿಸನ್ನ ಮನದ ಬಯಕೆಯೂ ಅಣ್ಣದೇವ ಮನ್ನಿಸನ್ನ ಮನದ ಬಯಕೆಯೋ ನಿನ್ನ ಮನವ ಅರಿಯದಾದೆ ವಚನವಿತ್ತೇನೋ ನಿನ್ನ ಮನವ ಅರಿಯದಾದೆ ವಚನ ಇತ್ತೇನೋ ನಿನ್ನ ಮನವ ಅರಿಯದಾದೆ ವಚನ ಇತ್ತೇನೋ ಸನ್ನುತಾಂಗ ಅಮರನಲ್ಲಿ ಪ್ರೇಮ ಇರಿಸಿ ಸನ್ನುತಾಂಗ ಅಮರನಲ್ಲಿ ಪ್ರೇಮ ವಿರಿಸಿಯೇ ಪ್ರೇಮ ಇರಿಸಿಯೇ ಒಂದು ಲಗ್ನ ಗೈಯ ಬೇಡ ನಿನ್ನ ನುಡಿಗೆ ನಾನಿಂದು ಒಪ್ಪುವೆ ನಿನ್ನ ನುಡಿಗೆ ಇಂದು ಒಪ್ಪುವೆ ಅಣ್ಣದೇವಾ ಅಣ್ಣದೇವ ಮನ್ನಿಸನ್ನ ಮನದ ಬಯಗೆಯೋ ನಿನ್ನ ಮನವ ಅರಿಯದಾದೆ ವಚನ ಇತ್ತೇನೋ ಅಣ್ಣ ವಚನ ಇತ್ತೇನೋ ಅಣ್ಣ ಅಣ್ಣದೇವ ಮನ್ನಿಸನ್ನ ಮನದ ಬಯಕೆಯ ಮನದ ಬಯಕೆಯ ನಾನು ತಪ್ಪು ಮಾಡಿದೆ ಸತ್ಯ ಅಣ್ಣ. ಕಾದಂಬರಿ, ಹೌದು ನಾನು ತಪ್ಪು ಮಾಡಿದೆ. ಕೇವಲ ನಿನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ದುಡುಕಿ ಬಿಟ್ಟೆ ಅಣ್ಣ, ನಾನು ದುಡುಕಿ ಬಿಟ್ಟೆ. ಏನಾಯ್ತು? ನಿನ್ನ ಆಶೆ ಹೀಗಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿರಲಿಲ್ಲ ಅಣ್ಣ. ಓಹೋ, ಯಾಕೆಂದ್ರೆ ನೀನು ಮಾತು ಕೊಟ್ಟಿರುವಂತ ವಿಚಾರವು ನಾನು ಕೇಳಲಿಲ್ಲ, ತಿಳಿದಿಲ್ಲ. ಸರಿ, ನನ್ನನ್ನು ಕೇಳಿದೆ ಯಾಕಣ್ಣ ಮಾತು ಕೊಟ್ಟು ಬಿಟ್ಟಲಿ. ಏನಾಯ್ತಮ್ಮ? ಈ ತಂಗಿಯ ಬಾಳ ಸುಖವಾಗಿ ಬಾಳಬೇಕು ಬದುಕಬೇಕೆನ್ನುವ ಆಶೆ ನಿನ್ನದಲ್ಲವೇ ಅಣ್ಣ. ಅದೇ ನಿರೀಕ್ಷೆಯಲ್ಲಿ ಇದ್ದವನಲ್ವೇ ನಿನ್ನ ಅಣ್ಣ ಹೌದಣ್ಣ, ನಾನು ತಪ್ಪು ಮಾಡಿದೆ. ಗುರುಮಠದಲ್ಲಿ ಇರುವಾಗ ಅಮರನನ್ನ ಪ್ರೇಮಿಸಿದೆನಣ್ಣ. ಮದುವೆ ಆಗುದಿದ್ರೆ ಅವನನ್ನೇ ಅಂತ ನಾನು ಭಾವಿಸಿಕೊಂಡಿಲ್ಲಣ್ಣ. ಯಾರನ್ನ? ಅಮರನನ್ನ. ಆದ್ರೆ ಎಂದಿಗೂ ನಿನ್ನ ಮನಸ್ಸಿಗೆ ನೋವಾಗುವುದು ಬೇಡ, ನೀನು ಸುಖವಾಗಿರಬೇಕು ಸಂತೋಷವಾಗಿರಬೇಕು ಎನ್ನುವುದೇ ನನ್ನ ಆಶೆ ಅಣ್ಣ. ಅದಕ್ಕಾಗಿ ಆದ್ರಿಂದ
ನಾನು ಪ್ರೀತಿಯನ್ನ ಮರೆತು ಇವನನ್ನ ಮದುವೆ ಆಗ್ತೇನಣ್ಣ. ಬಗೆಯನ ನುಡಿಯನು ಕೇಳಿ, ಬಗೆನೆಯ ನುಡಿಯನು ಕೇಳಿ, ಸಿದ್ಧಾಂತನು ಅಚ್ಚರಿತೋಳಿ, ಸಿದ್ಧಾಂತನು ಅಚ್ಚರಿತೋಳಿ. ಕೋರುವವರ ನಗರ ಬಿಡಿ ಬಾಳೆಂದನು ನೀ ಸುಖದೇ. ಕಾದಂಬರಿ, ನನ್ನ ಮನಸ್ಥಿತಿಯನ್ನು ಅರಿಯದೆ ನೀನೋರ್ವರನ್ನ ಪ್ರೇಮಿಸಿದ್ದೀಯಾ? ಈ ವಿಚಾರವನ್ನು ನನ್ನಲ್ಲಿ ಯಾಕಮ್ಮ ನೀನು ಮುಚ್ಚಿಟ್ಟೆ? ತಪ್ಪು ನನ್ನದೂ ಕೂಡ ಉಂಟಮ್ಮ. ನಿನ್ನ ಮನಸ್ಥಿತಿಯನ್ನು ಅರಿಯದೆ ನಾನಿವನಿಗೆ ಮಾತನ್ನು ಕೊಟ್ಟಿದ್ದೇನೆ. ಆದರೆ ನೀನು ಪ್ರೇಮಿಸಿದ್ದು ಅಮರನನ್ನ. ಒಂದು ವಿಷಯವನ್ನ ಚೆನ್ನಾಗಿ ನೆನಪಿಟ್ಟುಕೋ, ನಾನು ತೋರಿಸಿದವರ ಅವನನ್ನ ಬಿಟ್ಟು ಅಮರನೊಂದಿಗೆ ನಿನ್ನ ಮದುವೆ ನಡೆದೇ ನಡೆಯುತ್ತೆ. ಅಣ್ಣ ಅಣ್ಣ ನಿನ್ನ ತಂಗಿಯಾಗಿ ಹುಟ್ಟಿದೆನ್ನ ಬಾಳು ಧನ್ಯ. ಅಣ್ಣ ನಿನ್ನ ತಂಗಿಯಾಗಿ ಹುಟ್ಟಿದೆನ್ನ ಬಾಳು ಧನ್ಯ. ದೇವನಿತ್ತ ಹುಡುಗರಿ ನೀ ಎನ್ನ ಬಾಳಿ ಪುಣ್ಯ. ದೇವನಿತ್ತ ಉಡುಗೊರೆ ನೀ ಎನ್ನ ಬಾಳೆ ಪುಣ್ಯ ಅಣ್ಣ. ಸಂತೋಷವಾಯಿತಣ್ಣ. ನಿನ್ನ ಗುಣ ಹೇಗೆ ಎಂಬುದನ್ನು ನಾನು ಅರ್ಥವಿಸಿಕೊಂಡವಳು. ನೀನು ಕೊಟ್ಟ ಮಾತು ಹುಸಿಯಾದರೂ ಚಿಂತೆ ಇಲ್ಲ. ನನ್ನ ತಂಗಿ ಸುಖವಾಗಿ ಬಾಳಬೇಕು ಎನ್ನುವ ಆಶೆಯಿಂದ ಆ ಅಮರನೊಂದಿಗೆ ಮದುವೆ ಮಾಡಿಸೋದಕ್ಕೆ ಸಿದ್ಧತೆ ಮಾಡ್ತೀಯ ಅಂತಾದ್ರೆ, ಹೌದಮ್ಮ, ನೀನು ಅಣ್ಣನಲ್ಲ, ನೀನು ಅಣ್ಣನಲ್ಲ, ಮತ್ತೆ ನೀನು ನನ್ನ ಪಾಲಿನ ದೇವರು. ಆ ದೇವರು ಕೊಟ್ಟ. ಹಾಗೆ ಹೇಳಬೇಡ ತಂಗಿಯೋ, ಹಾಗೆ ಹೇಳಬೇಡ. ನಿನ್ನ ಅಂತರಂಗವನ್ನು ಅರಿತು ನಡೆಯುವುದು ಅಣ್ಣನಾಗಿ ನನಗೆ ಕರ್ತವ್ಯ. ಆ ಕರ್ತವ್ಯದ ಹಾದಿಯಲ್ಲಿ ನಾನು ನಡೆಯುತ್ತಿದ್ದೇನೆ, ಬಿಟ್ರೆ ಬೇರೆ ಇನ್ನೇನು ಇಲ್ಲಮ್ಮ. ಆದ್ದರಿಂದ ಅಮರನೊಂದಿಗೆ ನಿನ್ನ ಮದುವೆಗಾಗಿ ಸಿದ್ಧತೆಯಲ್ಲಿರ್ತೇನೆ. ಅಣ್ಣ ತಂಗಿಯರ ಈ ಬಂದ ಮಾತೆ ಏನಿದು ಮೌನವಾದ ಮಾತೆ. ಮಾತೆ ಏನಿದು ಮೌನವಾದ. ಮಣ್ಣುಗೊಡಿದು ಕನಸದೆಲ್ಲವೂ, ಮಣ್ಣುಗೊಡಿದು ಕನಸದೆಲ್ಲವೂ. ನಾರಿಗಳನ್ನ ಬಿಡೋ ನಿತ್ಯ ಏನಲ್ಲ ಬೇಗ. ಅಮ್ಮ, ಏನಮ್ಮ ನೀನು? ಏನಾಯ್ತು? ಸುಮ್ಮನಾಗಿ ಬಿಟ್ಟೆ. ಮತ್ತೆ ಮತ್ತೆ ಅಲ್ಲ, ಕೇಳ್ಬೇಕಲ್ವಾ? ಅವರನ್ನ ಹಿಡಿದು ಕೇಳಿದ್ದಿದ್ರೆ ಮದುವೆ ಮಾಡಿಸೋದಿಲ್ವಾ ನನಗೆ? ಮತ್ತೆ ಸುಮ್ಮನಾಗ್ಬಿಟ್ರೆ ಹೇಗೆ ನೀನು? ಹಿಡಿದ ಕೇಳಬೇಕಿತ್ತಲ್ವ? ಮತ್ತೆ ಯೋಚನೆ ಮಾಡಬೇಡ ಮಗು. ಯಾವತ್ತೇ ಆಗಲಿ ಯಾವ ಕಾರ್ಯ ಮಾಡೋದಿದ್ರು ಯೋಚನೆ ಮಾಡಿ ಕಾಲಿಡಬೇಕು. ಯಾಕೆ ಹೇಳು? ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಯ್ತಂತ ಆದ್ರೆ ಕಾಲಿಗೆ ಬೀಳುವ ಏಟ್ಯಾರಿಗೆ ಹೇಳು? ನಮಗಲ್ವಾ? ಅದಕ್ಕಾಗಿ ಅಲ್ಲ, ಕಾಲಿಗೆ ಬೀಳಬಾರ್ದು. ಹೌದು, ಕಾಲಿಗೆ ಬಿದ್ರೆ ನಡಿಲಿಕ್ಕೆ ಕಷ್ಟ ಆಗ್ತದೆ. ನಡೆದ ಕಷ್ಟ ಆಗ್ತದೆ. ನೀನು ಹೇಳುದಂತ ಹೇಳಿದ್ರೆ ತಲೆಗೆ ಬೀಳ್ಬೇಕು ಅಂತ. ತಲೆಗೆ ಬಿದ್ದಿದ್ದ ಹೌದಂತಾದ್ರೆ ನೀನು ಮದುವೆ ಆಗುವವರು ಯಾರು? ಹೌದಲ್ವಾ? ಹೌದು, ಹಾಗೂ ವಿಷಯ ಉಂಟು ಅಮ್ಮ. ಅದಕ್ಕಾಗಿ ಆದ್ರೂ ನೀನು ರಾಣಿಯಾಗಿ ಆತನನ್ನು ಏನೋ ಒಂದು ಕೆಲಸ ಮಾಡಬಹುದಿತ್ತು. ಹೌದು ಅಲ್ವಾ? ಮಾಡಬೇಕಿತ್ತು. ಹೌದು, ಆದ್ರೆ ಸಮಯ ಸಂದರ್ಭವನ್ನು ನೋಡಿ ಮಾಡಬೇಕಾದ ಕಾರ್ಯ ನಾನ್ಯಾರು? ಗೊತ್ತಾಯ್ತಮ್ಮ. ಮತ್ತೆ ಈಗ ಗೊತ್ತಾಯ್ತು ನಿಮ್ಮ ವಿಷಯ. ಈಗ ಗೊತ್ತಾಯ್ತು. ಮತ್ತೆ ಗೊತ್ತಾಗ್ಲೇಬೇಕು. ಮೊದಲೇ ಹೇಳಿದಿರಿ ನೀವು. ಹೌದು, ನಾವು ಮಾಡುವ ಕೆಲಸ ತಂತ್ರದಿಂದ ನಾವು ಕಾರ್ಯವನ್ನು ಮಾಡಬೇಕು ಎನ್ನುವುದಾಗಿ ನೀವು ತಿಳಿಸಿದ್ದೀರಿ. ಹೌದು, ಅರ್ಥವಾಯ್ತಮ್ಮ. ಯಾವತ್ತೇ ಆಗ್ಲಿ ನಮ್ಮಲ್ಲಿ ಬಲ ಇದೆ ಎಂಬ ಕಾರಣಕ್ಕೆ ಬಂಡೆಗೆ ಹೋಗಿ ತಲೆ ಕುಟ್ಟುವುದಲ್ಲ, ಅದರನ್ನು ಹೇಗೆ ಹೊಡೆಯಬೇಕು ಶಲೆ ನೋಡಿ ಹೊಡೆಯಬೇಕಿನ ಬಿಟ್ರೆ. ಬಂಡೆ ಹೊಡೆಯುವುದಕ್ಕೆ ವಿಶೇಷವಾದ ವಾಹನ ಉಂಟು ನಮ್ಮ ಹತ್ರ. ಅದಿದ್ರು ಸಾಕಾಗ್ಲಿಕ್ಕಿಲ್ಲ ಮಗ. ಅದನ್ನು ತರಿಸುವುದಕ್ಕೂ ನಮಗೆ ಬೇಕು. ಹೌದು, ಇಲ್ಲ ಅಂತ ಆದ್ರೆ ಏನೋ ಉಂಟಂತ ಏನೇನು ತರಿಸುವುದಕ್ಕೆ ಹೋದ್ರೆ ಇದ್ದದ್ದು ಹಾಳಾಗುವುದಕ್ಕೆ ಪ್ರಾರಂಭ ಆಗ್ತದೆ. ಗೊತ್ತುಂಟ ನಿನಗೆ? ಹೌದಮ್ಮ. ಅದ್ರ ಬಗ್ಗೆ ಯೋಚನೆ ಬಂಡೆ ಹೊಡೆಯುವುದಕ್ಕೆ ಬಂಡಿ ಹೊಡೆಯುವುದನ್ನೇ ತರಬೇಕು. ಹೌದು, ಬೇರೆ ತೊಂದರೆ ಆಗುವುದಿಲ್ಲ. ಆಗುದಿಲ್ಲ. ಅದ್ರ ಬಗ್ಗೆ ಏನಂತ ವಿಷಯ ಗೊತ್ತಿರ್ಬೇಕಲ್ವಾ? ವಿಚಾರ ಇನ್ನಿಲ್ಲಿ ಮಾತಾಡುವುದಲ್ಲ, ಏನೆನ್ನುವುದನ್ನು ಮುಂದೆ ನಿನಗೆ ತಿಳಿಸ್ತೇನೆ. ತಂತ್ರ ಕೇಳಿರೈ ಅಣ್ಣ ತಂಗಿಯರು ತಾಯಿ ತೆರದಿ. ಕೇಳಿರೈ ಅಣ್ಣ ತಂಗಿಯರು ತಾಯಿ ತೆರದಿ.
ಬಾಳುತ್ತಿರೆ ಒಂದಾಗಿ ಅಂದು ಬಾಳುತ್ತಿರೆ ಒಂದಾಗಿ ಅಂದು ಕೂಳರಾಗಿಯರವರು ನಾರಿ ಬಾಳಲ್ಲಿ ಕೂಳರಾಗಿಯರವರು ನಾರಿ ಬಾಳಲ್ಲಿ ಬಲುಗೋಳ ಎದಗಿದರು ಒಂದು ಮಹಾರಾಜ, ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ದೇನೆ. ಆಕೆಯ ಬಾಳಲ್ಲಿ ಯಾವ ರೀತಿ ನಡೆದು ಹೋಯಿತು ಅಂತ ಕೇಳಿದೆಯಾ? ಇಷ್ಟಕ್ಕೆಂದು ಭಾವಿಸಿದೆ. ಇನ್ನೂ ಉಂಟು ನೋಡು, ಕೇಳು. ಕೇಳಲ್ಲಿ ಕೇಳು. ಭಗಿನಿಯಳ ಮನದಾಸೆ ಅರಿಯುತ್ತ ಭಗಿನಿಯಳ ಮನದಾಸೆ ಅರಿಯುತ್ತ ಗೆಳೆಯನ ಮನ ತಿಳಿವೆ ಎನ್ನುತ್ತ ಗೆಳೆಯನ ಮನ ತಿಳಿವೆ ನೆನ್ನುತ್ತ ಅತ್ತೆಯಳ ಕರೆದೆಂದ ವೀರನು ಅರುಜದಿಯಿಂದ ತಂಗಿ ಕಾದಂಬರಿಯ ಮನವನ್ನು ಅರಿತುಕೊಂಡೆ. ತಡ ಮಾಡುವುದೇ ಆಗದು. ತಡ ಮಾಡಿದೆ ಅಂತಾದ್ರೆ ಅನೇಕ ಗೊಂದಲಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಅತ್ತೆಯವರಲ್ಲಿ ವಿಷಯವನ್ನು ಅರುಹಿ ಮುಂದಿನ ಕಾರ್ಯಕ್ರಮವನ್ನು ನೋಡಿಕೊಳ್ತೇನೆ. ಅತ್ತೆ ವಂದನಾ ದೇವಿಯವರೇ. ಏನಯ್ಯ ಸಿದ್ಧಾಂತ, ಅತ್ತೆ ಅವಸರದಲ್ಲಿ ಬಂದೆ. ನನ್ನನ್ನು ಕರೆಯುವುದಕ್ಕೆ ಮುಂದಾದ್ಯಲ್ಲ? ಹೌದತ್ತೆ. ಉದ್ದೇಶ ಕರೆಯುವುದಕ್ಕೂ ಬಲವಾದ ಕಾರಣ ಉಂಟು. ಏನು? ಮತ್ತೆ ತಂಗಿಯ ವಿಚಾರವನ್ನು ನೀವು ಕೂಡ ಕೇಳಿದವರಷ್ಟೇ. ಆದ್ದರಿಂದ ಅಮರನೇನು ನನಗೆ ಹೊಸತಾಗಿ ಅಲ್ಲ. ಗುರುಮಠದಲ್ಲಿ ನಾವೆಲ್ಲರೂ ಜೊತೆಯಾಗಿಯೇ ಇದ್ದವರು. ಓಹೋ, ಒಡನಾಟ ದೋಷ ತಪ್ಪಲ್ಲಪ್ಪ. ಆದ್ದರಿಂದ ಇತ್ತೀಚಿನ ಮಕ್ಕಳೇ ಹಾಗೆ. ಯಾರು ತಂದೆ ತಾಯಿಗಳ ಮಾತು ಕೇಳ್ತಾರೆ ಹೇಳು? ಓಹೋ, ಹೌದು. ಹಾಗೆ ನನ್ನ ತಂಗಿ ಅಂತ ಭಾವಿಸಿಬಿಟ್ಟೆ ನಮ್ಮ. ಅಲ್ಲಪ್ಪ, ಹಾಗೆ ಅಂತ ಹೇಳುವುದಲ್ಲ. ತಂಗಿ ಆಸೆಯನ್ನು ಈಡೇರಿಸುವುದಕ್ಕೆ ಅಣ್ಣ ಮುಂದಾಗಿದ್ದಾನೆ. ಅಣ್ಣನಾದ ನನ್ನ ಕರ್ತವ್ಯ ಎಷ್ಟುಂಟು, ಅತ್ತೆಯಾಗಿ ನಿಮ್ಮ ಕರ್ತವ್ಯ ಕೂಡ ಅಷ್ಟೇ ಇದೆ ತಾಯಿ. ಖಂಡಿತಪ್ಪ. ಎಲ್ಲಾದ ಮೇಲಾದ್ರೂ ಯಜಮಾನಿಕೆ ನನ್ನದಂತ ಹೇಳಿದ್ಯಲ್ಲ ನೀನು. ಇಷ್ಟರ ತನಕ ನೀವು ನಮ್ಮ ಪಾಲಿಗೆ ಅತ್ತೆಯಾಗಿ ಗೋಚರಿಸುವವರಲ್ಲ. ನಮ್ಮ ಅಮ್ಮನೇ ನಮ್ಮ ಪಾಲಿಗೆ ಸಾಕಿ ಸಲಹುತ್ತಾ ಇದ್ದಾರೋ ಎಂಬಂತೆ ನಮ್ಮನ್ನ ನೋಡಿಕೊಂಡವರು ನೀವಮ್ಮ. ಆದ್ದರಿಂದ ಅದಕ್ಕೆ ಅಮರನಲ್ಲಿಗೆ ಹೋಗಿ ವಿಷಯವನ್ನ ತಿಳಿಸುವುದಕ್ಕೋಸ್ಕರ ನಾನು ಹೊರಡ್ತಾ ಇದ್ದೇನೆ. ಲೇಖನವನ್ನ ಬರೆಯಬಹುದಿತ್ತು, ಆದರೆ ನಮ್ಮ ಘನತೆಗೆ ಕುಂದು. ಆದ್ದರಿಂದ ನಾನೇ ಅಲ್ಲಿಯ ತನಕ ಹೋಗಿ ಬರ್ತೇನೆ. ನುಡಿಯಗೆ ಹೇಳುದವನಿದೆ ವಂದನ, ನುಡಿಯಗೆ ಹೇಳುದವನಿದೆ ವಂದನ, ಲೇಸದಾಯಿತು ಎನ್ನ ಕಾರ್ಯಕ್ಕೆನುತ್ತ ವಿನಯದಲ್ಲಿ ನುಡಿದು ನಟಿಸುತ್ತಲೇ ವಿನಯದಲ್ಲಿ ತಾ ನುಡಿದು ನಟಿಸುತ್ತಲೇ ಹರದಿಗಳು ಈಗ ಇಲ್ಲಿ ನಡೆಯುತ್ತಿರುವುದೇನು? ನಾನೆಣಿಸಿದ್ದು ಒಂದು, ದೈವ ಕೊಟ್ಟಿದ್ದು ವರವೇ ಅದಾಯಿತು. ಯಾಕಂತ ಹೇಳಿದ್ರೆ ಹುಡುಕುತ್ತಿರುವಂತ ಬಳ್ಳಿ ಕಾಲಿಗೆ ಸಿಕ್ಕಿದ ಹಾಗಾಯ್ತು ನೋಡಿ. ಇಲ್ಲಂತಾದ್ರೆ ನನ್ನ ತಂತ್ರವನ್ನು ನಡೆಸಬೇಕಂತಾದ್ರೆ ಇವ ಇಲ್ಲಿ ಇರಬಾರ್ದು. ಈಗ ಇಲ್ಲಿ ಹೇಳಿದಕ್ಕೆ ಬಂದಿದ್ದಾನಲ್ಲ, ಏನಾದ್ರೂ ವಿಚಾರ ಮಾಡಿ ಅವನನ್ನು ಕಳಿಸಬೇಕು. ಮಗನೇ, ಇಷ್ಟಕ್ಕೆಲ್ಲ ಯೋಚನೆ ಮಾಡುವುದನ ನಾನೆನಿಸಿಕೊಂಡಿದ್ದೇನೆ ಗೊತ್ತಾ? ಗುರುಕುಲಕ್ಕೆ ಹೋದವರು ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ ಅಂತ. ಆದ್ರೂ ನಿನ್ನ ಜಾಣತನಕ್ಕೆ ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ನೀನು ಇಷ್ಟು ಕಾರ್ಯಕ್ಕೆ ಮುಂದಾಗ್ತೆ ಅಂತ ಆದ್ರೆ ಮೆಚ್ಚಬೇಕು. ಲೇಖನವನ್ನು ಕಳಿಸಿದ್ದ ಹೋದಂತ ಆದ್ರೆ ಸರಿಯಾಗ್ಲಿಕ್ಕಿಲ್ಲ. ಅವನನ್ನು ನಾನು ಗುರುಕುಲದಲ್ಲಿ ನೋಡಿದ್ದು ಬಿಟ್ರೆ ಮತ್ತೆ ನೋಡಿದವನಲ್ಲ. ಅವನ ಪರಿಸ್ಥಿತಿ ಹೇಗೆ ಎನ್ನುವುದಾಗಿ ಅವನ ಮನೆಗೆ ಹೋಗಿ ನೋಡಿದವನಲ್ಲ. ಇವತ್ತು ನೀನು ಅಲ್ಲಿ ಹೋಗಿ ಅವ ಹೇಗಿದ್ದಾನೆ ಎನ್ನುವುದಾಗಿ ನೋಡಿ ಬರಬೇಕು. ಅವನ ಮನಸ್ಸನ್ನು ಕೂಡ ತಿಳಿಯುವುದು ಅಣ್ಣನಾಗಿ ನನಗೆ ಕರ್ತವ್ಯ. ಖಂಡಿತ ಹೌದು. ಇದೆಲ್ಲ ನಿನ್ನ ತಂಗೆಯ ಏಳಿಗೆಗಾಗಿ ಅಲ್ವನ? ಯಾಕೆ ಯೋಚನೆ ಮಾಡ್ತಾ ಹೇಳು? ನನಗೂ ಅದೇ ಆಸೆ ಉಂಟು, ನಿನ್ನನ್ನು ಕಳಿಸಬೇಕು ಮೇಲೆ ಅಂತ. ಅಂದ್ರೆ ಹಾಗೆಲ್ಲ ಮಗು, ಮತ್ತೆ ಆದಷ್ಟು ಬೇಗ ಮದುವೆಯಾಗಿ ನನಗೀಗ ವಯಸ್ಸಾಗ್ತಾ ಬಂತಲ್ವಾ, ಈಗ ನಿಮ್ಮನ್ನು ಮೇಲಕ್ಕೆ ಏರಿಸಬೇಕು ಅಂತ. ಓಹೋ, ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಂತ ಹೇಳಿದ್ರೆ ನೀವಿನ್ನೂ ಮೇಲಕ್ಕೆ ಹೋಗಬೇಕು. ಇಲ್ಲಿನ ಅಧಿಕಾರವನ್ನು ನಮ್ಮ ಪಾಲಿಗೆ ಇರಬೇಕು. ಹೌದು.
ಸಹಜವೇ ತಾಯಿ. ಆದ್ರೆ ಒಂದು ಮಾತಮ್ಮ, ಏನು? ನಾನು ಹೋಗಿ ಬರುವುದರೊಳಗಾಗಿ ನನ್ನ ತಂಗಿ ಕಾದಂಬರಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಮ್ಮ. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಒಂದು ಅರೆ ಕ್ಷಣವು ಅವಳನ್ನ ಬಿಟ್ಟು ನಾನಿದ್ದವನಲ್ಲಮ್ಮ. ಹೌದಪ್ಪ. ನನ್ನ ಕಣ್ಣಿಂದ ಮರೆಯಾದಳು ಅಂತಾದ್ರೆ ನನ್ನ ಮನಸ್ಸಲ್ಲೇಲೋ ದುಗುಡ, ನನ್ನ ಮನಸ್ಸಿನಲ್ಲಿ ಏನು ತಳಮಳ ಉಂಟಾಗುತ್ತಾ ಇದೆ. ಆದ್ದರಿಂದ ನನ್ನ ತಂಗಿ ಕಾದಂಬರಿಯನ್ನ ನಾ ಬರುವುದರೊಳಗಾಗಿ ಚೆನ್ನಾಗಿ ನೋಡಿಕೊಳ್ಬೇಕು. ಯೋಚನೆ ಮಾಡ್ಬೇಡುವ, ಹೋಗಿ ನಿನ್ನ ತಂಗಿನಲ್ವಾ, ಇನ್ನು ನಿನ್ನ ಕವಳ ಕತೆ ಬಿಡು ಅಂದ್ರೆ ಅಂತ ಹೇಳಿದ್ರೆ ಹಾಗಲ್ಲ. ಯಾಕಮ್ಮ? ಕತೆ ಬಿಡು ಅಂತ ಹೇಳಿದ್ರೆ ಇಷ್ಟಲ್ಲವರೆಗೆ ನೀನು ಅವಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡವಳಲ್ವಾ, ಇನ್ನು ನಾನೆಲ್ಲಾದ್ರೂ ಬಿಟ್ಟು ಹೋದೆ ಅಂತ ಆದ್ರೆ ಏನು ತೊಂದ್ರೆ ಆದೀತು? ಹೌದಮ್ಮ, ಆ ವಿಚಾರ ತಾನೆ. ಬಹುದೂರದ ಪ್ರಯಾಣ. ಅದಕ್ಕೆ ಯೋಚನೆ ಮಾಡಬೇಡ. ನಿನ್ನ ತಂಗಿಯನ್ನು ನಾನು ಚೆನ್ನಾಗಿ ನೋಡ್ತೇನೆ. ಆ ಭರವಸೆ ನನಗುಂಟಮ್ಮ. ಅಲ್ವಾ? ಆದ್ರೂ ಮತ್ತೊಮ್ಮೆ ಜ್ಞಾಪಿಸುವುದು ನನ್ನ ಕರ್ತವ್ಯ ಅಲ್ವಾ? ಏನು? ನನ್ನ ತಂಗಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಯೋಚನೆ ಮಾಡ್ಬೇಕಂತಿಲ್ಲ. ಹೋಗಿ ಬರ್ಲಿ. ಇಲ್ಲಿಂದೆಲ್ಲ ಮರೆತು ನೀನು ಹೋಗು. ನಿನ್ನ ತಂಗಿಯ ಬಗ್ಗೆ ನಾನಿದ್ದೇನೆ. ಆದಿತಮ್ಮ, ಆದಷ್ಟು ಶೀಘ್ರ. ತೆರಳೆದಿದ್ದ ಅಂತನು ಒಡನೆ ರಾಣಿಯು ನಗುತ್ತ ನಗುತ್ತ ಬುದ್ಧಿವಂತನ ಕರೆದೆನಲ್ಲೋ. ಮತ್ತೆ ನೋಡಿದ್ರ ಆ ಈಗ ಇವ ಹೊರಟಿದ್ದಾನೆ ಅಲ್ವಾ? ಇನ್ನು ನನ್ನ ಕಾರ್ಯ ಇನ್ನು ಮುಂದಿಲ್ಲಿ ಏನೇ ನಡೆಯುವುದಿದ್ರು ನನ್ನಿಂದ ನಡಿಬೇಕು. ನಡಿಬೇಕಂತ ಅದು ನಾನು ಒಬ್ಬನೇ ಆದ್ರೆ ಆದಿತ್ತ ಮತ್ತೆ ನಮ್ಮಲ್ಲಿಲ್ವಾ ಇಟ್ಟುಕೊಂಡವ ಬುದ್ಧಿವಂತ. ಹೌದು, ಸಮಯಕ್ಕೆ ಸರಿಯಾಗಿ ಕಾರ್ಯ ಮಾಡುವ. ಯಾರಲ್ಲಿ ಬುದ್ಧಿ ಅಂತ ನನ್ನ ಬರ ಹೇಳಿ. ಹೆಚ್ಚಿಗೆ ಆಗಬಾರ್ದು. ಯಾಕೆ? ಒಮ್ಮೆ ಎಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ ಗಂಡಾಂತರ ಆದಿತ್ತು ನಿನಗೆ. ಅಲ್ಲ ಹೌದಪ್ಪ. ಅಲ್ಲ, ಇಲ್ಲ ಅಂತ ಆದ್ರೆ ದೊಡ್ಡವ್ರು ನೀವು, ನೀವೇ ಗಗೈಸುವಾಗ ನಾವು ಚಿಕ್ಕವ್ರು. ಖಂಡಿತ ಹೌದು. ಯಾಕದೊಂದು ಸೇವೆ ಆಗ್ಬೇಕಲ್ವಾ? ಆದ್ರೆ ಒಂದು ಮಾತು ಹೇಳ್ತೇನೆ ನೋಡು. ಏನು? ದೊಡ್ಡವರು ನಾವು ಹೌದು, ಅವರಷ್ಟು ಕಾಲ ನಾವು ಬದುಕುತ್ತೇವೆ ಇಲ್ವಾ ಅಂತ ನಿನಗೆ ಯೋಚನೆಯಾ? ಏನ್ ಹೇಳಿದ್ರೆ? ಅಲ್ಲ, ಅವರಷ್ಟು ಕಾಲ ನಾವು ಉಳಿತ್ನೋ ಇಲ್ಲೋ? ಅವ್ರ ಅನುಕರ ನಮ್ಗೆ ಎಷ್ಟು ದಿನ ಸಿಗ್ತದೋ ಏನೋ ಗೊತ್ತಿಲ್ಲ. ಹೌದು, ಅದಕ್ಕಾಗಿ ಅದು ಬೇಕು. ಯಾಕೆ ಅಂತ ಹೇಳಿದ್ರೆ ಉಳಿದ ಕಾಲ ಸ್ವಲ್ಪ ಆದ್ರಿಂದ ಅವ್ರ ಮುಂದಿನ ಅನುಭವ ನಮಗ್ ಸಿಗ್ತದೋ ಇಲ್ವೋ? ಖಂಡಿತ ನಿನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಭಾಗ್ಯ ನೋಡೋದಕ್ಕೆ ನೀನಿರ್ಬೇಕಲ್ವಾ? ನಾನಿರ್ತೀನೋ? ಅದೇನೇ ಇರ್ಲಿ, ಅದೇನಂತ ಇರ್ಲಿ. ಈಗ ನಿನ್ನನ್ನು ಕರೆಸಿದ ಯಾಕೆ ಹೇಳು? ಯಾಕೆ ಹೇಳಿ? ಗೊತ್ತಾಯ್ತಾ? ಏನು ಗೊತ್ತಾಗ್ಲಿಲ್ವಾ? ಹೇಳಿದ್ರಲ್ವ ಗೊತ್ತಾಗೋದು. ಈಗ ಸಿದ್ಧಾಂತ ಇಲ್ಲಿದ್ದಾನ. ಬಾಯ್ ಇಲ್ಲಪ್ಪ, ಮಾಡೇ ಕೆಳಗೆ ಬಿದ್ದನಂತ ಗ್ರಹಿಸಿಕೊಂಡೇನೆ. ಇಲ್ಲಪ್ಪ ಇಲ್ಲಪ್ಪ ಮತ್ತೆ ಇಲ್ಲಪ್ಪ, ಹುಡುಕುದಕ್ಕೆ ಮುಂದಾದಿಯಲ್ಲ. ನೀವು ಹೇಳಿದ್ರಲ್ವಾ? ಇಲ್ಲಪ್ಪ, ಇರ್ಲಿಕ್ಕಿಲ್ಲ. ಇವಾಗ ಇಲ್ಲಿ ಇಲ್ಲ. ಇಲ್ಲಪ್ಪ. ಯಾಕೆ? ಅವ ಅಮರನಲ್ಲಿಗೆ ಹೋಗಿದ್ದಾನೆ. ಅವನ ಯೋಗಕ್ಷೇಮವನ್ನು ನೋಡಬೇಕು ಎನ್ನುವುದಾಗಿ. ಅವ ಹೋದ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕಾರ್ಯ ಮಾಡಬೇಕು. ಅದು ಯಾವ ರೀತಿಯಲ್ಲಿ? ನೀನಿದ್ದ ಮೇಲೆ ಮತ್ತೆ ನನಗೆ ಚಿಂತೆ ಇಲ್ಲ. ಅಮರ ಇದ್ದಲ್ಲಿಗೆ ಅಲ್ವಾ? ಅಮರರ ತಂಗೆ ಇದ್ದಲ್ಲಿಗೆ ನೀನು ಮತ್ತೆ ನನ್ನ ಮಗ ಒಟ್ಟಾಗಿ ಹೋಗಬೇಕು. ಹೋಗಿ ಅಲ್ಲಿ ಯಾರು ಇಲ್ಲದಿರುವ ಸಂದರ್ಭವನ್ನು ನೋಡಿ, ಯಾರು ಇಲ್ಲ, ಗುಪ್ತವಾಗಿ ಹೋಗಿ ಹೌದು, ಅಲ್ಲಿ ಹೋಗಿ ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ಏನದು? ನೋಡು, ಇಂಥ ಕೆಲಸ ಮಾಡಬೇಕು. ನುಡಿಗೇಳುತ್ತಲಾಗ ನುಡಿದನು ಬುದ್ಧಿವಂತ ಬೇಗ ಮುದ್ದಿನ ಸುತನಗಳು ಹಿರಿಬೇಗನೆ ಮುಗ್ಧೆಯ ಕೂಡುತ್ತ ಒರಿಸಲಿ ಮುಂದೆ ನುಡಿದ ಓ ಅಮ್ಮ, ಇಷ್ಟಕ್ಕೆ ಚಿಂತೆ ಮಾಡಬೇಡಿ. ಮತ್ತೆ ತಡ ಮಾಡುವುದಲ್ಲ, ನಿಮ್ ಮಗನನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೆ ಬಿಡಬೇಕು. ನೀವು ಹೋಗ್ಬಾರ್ದು. ಮತ್ತೆ ಅಮ್ಮ, ಅಲ್ಲಿವರೆಗೆ ಮಾತ್ರ. ನೀವು ಇಟ್ಕೊಂಡಿದ್ದಲ್ವ ನಾನು ಬಾರಿಸ್ತೇನೆ ಈಗ 4. ಹಾಗಲ್ಲ ಅಮ್ಮ, ಮತ್ತೆ ನೀವು ನನ್ನನ್ನು ಕೆಲಸಕ್ಕೆ ಇಟ್ಕೊಂಡಿದ್ರಿ. ಹೌದು, ಹೇಳಿದಷ್ಟು ಮಾತ್ರ ಮಾಡಬೇಕು. ಹೇಳಿದಷ್ಟು ಮಾತ್ರ ಮಾಡ್ತೇನೆ. ಅಷ್ಟು ಕಾರ್ಯ ನೀನು ಮಾಡಿದೆ ಅಂತ ಆದ್ರೆ ಮುಂದೇನಾಗ್ತದೆ ಅಂತ ನಾನು ನೋಡ್ತೇನೆ. ನೋಡ್ತೀರಾ? ನೋಡುವ. ನೋಡ್ತೇನೆ. ಎಂತ ನೋಡ್ತೀಯ? ನೋಡ್ತೇನೆ. ಎಂತ ಸಮಯ ಇದೆ ಇನ್ನು. ಹೌದಾ? ನೋಡ್ತೇನೆ. ಆಗ್ಲಿ ಬಿಡುವುದಿಲ್ಲ. ನೋಡ್ತೇನೆ. ಪೂರ್ಣಿಮೆಯ ಚಂದಿರ
ಅಮರನ ಶೋಭಿಸುವ ನವಧೀರ ಶೋಭಿಸುವ ನವಧೀರ ಅಮರನು ತಿಂ ತೋಂ ದಿನ ಧೀಂ ಅರಿತು ವಿದ್ಯೆಯ ಇರಲು ಪುರದಲ್ಲಿ ಹರುಷದಿಂದ ತಾದೈದಗದಿತ್ತಂ ನದಿಗಿಣಧೀಂ ರಕ್ಷಿಸು, ನೀನೇ ಕಾಪಾಡು. ಹಾ ಈ ನಾಡು ಸ್ವರ್ಣಪುರಿ. ಹ್ಮ್ ಇಲ್ಲಿ ಅರಸ ಧರ್ಮವೇದ ಎಂಬುದಾಗಿ, ಹಾ ಆತನ ಮಗ ಅಮರ ಎಂಬುದಾಗಿ ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಹ್ಮ್ ಅರಮನೆಯಲ್ಲಿ ತಳೆದು ಹಾ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದೇನೆ. ಮಾತ್ರವಲ್ಲ, ಹ್ಮ್ ನಾಡಿದ್ದು ಪಟ್ಟಣ ಸೇರುವ ಮುನ್ನ ಹಾ ಒಂದು ಮದುವೆ ಆಗಬೇಕಲ್ಲ. ಹೌದಪ್ಪ ಆದ್ರಿಂದ ಆಗಿದೆಯಾ? ಆ ದೆಸೆಯಲ್ಲಿ ಹಾ. ಆಲೋಚಿಸ್ತಾ ಇದ್ದೇನೆ. ಹ್ಮ್ ನೋಡಲು ಅದ್ಯಾರು ಬರುತ್ತಿರುವುದು. ಅನಿತರುಳುದಿದ್ದಂದನ ಇದರಲು ಬಂದ ಗೆಳೆಯನ ಕಂಡು ಹರೋಷದಿ ಬಂದ ಗೆಳೆಯನ ಕಂಡು ಹರುಷದಿ ಕಂಡು ಹರುಷದಿ ಚಂದದೋಳು ತಾಯ್ ಅಪ್ಪುತೆಂದ ಚಂದದೋಳು ತಾಯ್ ಅಪ್ಪುತೆಂದನು ಅಪ್ಪಿ ಅಪ್ಪುತೆಂದನು ಧೀಂ ತೋಂ ದಿನ ಧೀಂ ಧೀಂ ತೋಂ ದಿನ ಧೀಂ ಬಂದ ಹದನವ ಅರಿಯದಾದೆನು ಮನದಿ ತೋಷವ ಗೊಂಡೆನೋ ಮನದಿ ತೋಷವಗೊಂಡೆನೋ ಧೀಂ ತೋಂ ತಂ ಬಂದ ಹದನವಾರಿಯದಾದೆನು ಮನದಿ ದೋಷವಗೊಂಡೆನು ಓ ಸಿದ್ಧಾಂತ, ಅಮರ, ನಿನ್ನ ನಿರೀಕ್ಷೆಯಲ್ಲೇ ನಾನು ಇದ್ದೆ. ಹೌದಾ? ಓ ಗೆಳೆಯ, ಅನಿರೀಕ್ಷಿತವಾಗಿ ಹಾ. ಈ ಗೆಳೆಯನನ್ನು ನೋಡೋದಕ್ಕೆ ಬಂದೆಯಲ್ಲ. ಯಾಕೆ ಬಂದೆ, ಏನು ಎಂಬ ವಿಚಾರವನ್ನು ತಿಳಿಸುವೆ ಆತ. ಗೆಳೆಯ, ಅಮರ, ಗೆಳೆಯ ನೀಲಾಲಿಸು ಎನ್ನಯ ನುಡಿಯ ದಿನದಾಂ ತಯ್ಯತ ದಿನದೇ ತತ್ತೋಂ ದದಿ ಕೂದಗ ತಯ್ಯತ ದಿನ ತತ್ತೋಂ ದದಿ ಕೂತಾದೆ ತತ್ತೋಂ ದದಿ ಕೂದಗ ದಿನ ದಿನ ತತ್ತೋಂ ದದಿ ಕೂತಾದೆ ತಾಂ ಗೆಳೆಯ ಓ ಗೆಳೆಯ 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 ನೀಲಾಲಿಸು ಎನ್ನಯ ನುಡಿಯ ನೀಲಾಲಿಸು 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 ಎನ್ನಯ ನುಡಿಯ ಭಗಿನಿಯು ಮೆಚ್ಚಿರೆ ನಿನ್ನನ್ನು ತಿಳಿದಿಯೇ ಭಗಿನಿಯು ಮೆಚ್ಚಿರೆ ನಿನ್ನನ್ನು ತಿಳಿದಿಯೇ ಭಗಿನಿಯು ಮೆಚ್ಚಿರೆ ನಿನ್ನನ್ನು ತಿಳಿದಿಯೇ ಮುದದಲ್ಲಿ ಬೇಳೈ ನಿನ್ನಯ ಮನವಾ ಮುದದಲ್ಲಿ ಬೇಳೈ ನಿನ್ನಯ ಮನವಾ ಗೆಳೆಯ ಗೆಳೆಯ ನೀಲಾಲಿಸು ಎನ್ನಯ ನುಡಿಯೋ ತೈದ ದಿನದಾರಿತ. ಓ ಕಳ್ಳ, ಮತ್ತಿನ್ನೇನು ಹೇಳಬೇಕು ನಿನಗೆ? ಕಳ್ಳ ಎನ್ನುವುದಾಗಿ ನಿನಗೆ ಸಂಬೋಧಿಸುವುದೇ ಸೂಕ್ತವಾದಂತಹ ಶಬ್ದ. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತನ್ನ? ಯಾಕೆ? ಕದ್ದು ಬಿಟ್ಟೆಯಲ್ಲೋ ನೀನು, ಕದ್ದೇ ಬಿಟ್ಟೆಯಲ್ಲ, ಏನನ್ನಂತ ಮಾಡಿದೀಯ?
ಅದು ಕೂಡ ನನಗರಿವಿಲ್ಲದಂತೆ ನನ್ನ ತಂಗಿ ಕಾದಂಬರಿಯ ಮನಸ್ಸನ್ನ ಕದ್ದವ ನೀನು. ಗೊತ್ತಿಲ್ವೇನೋ ನಿನಗೆ? ನಾಟಕ ಆಡ್ತಾ ಇದೆಯಾ ನನ್ನಲ್ಲಿ? ಓ ಗೆಳೆಯ, ಆ ವಿಷಯಕ್ಕಾಗಿ ಅವಳು ನಿನ್ನನ್ನು ಮೆಚ್ಚಿರುವಂತಹ ವಿಷಯ ನನಗೆ ತಿಳಿಸಿದ್ದಾಳೆ. ಹಾಗೆಯೇ ನಿನ್ನ ಮನದ ಇರವನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಲೇಖನವನ್ನು ಕಳುಹಿಸಬಹುದಿತ್ತು. ನಿನ್ನ ಘನತೆಗೆ ನಮ್ಮದಂತಹ ವೈಭವಕ್ಕೆ ಅದು ಶೋಭೆ ತರುವುದಲ್ಲ. ಅದಕ್ಕಾಗಿಯೇ ನಾನಿಲ್ಲಿವರೆಗೆ ಬರಬೇಕಾಯ್ತು. ಕದ್ದಿದ್ದು ಮತ್ತೇನೇನಲ್ಲ, ನನ್ನ ತಂಗಿಯ ಹೃದಯವನ್ನ. ಏನು ಹೇಳ್ತೀಯ ಗೆಳೆಯ? ಗೆಳೆಯನ ನುಡಿ ಕೇಳಿ, ಗೆಳೆಯನ ನುಡಿ ಕೇಳಿ, ಅಮರನು ಹರುಷವ ದಾದಾಳಿ, ಅಮರನು ಹರುಷವ ದಾದಾಳಿ. ಕತ್ತಿರೆ ಹೃದಯವ ಎಂದು ಕಾದಂಬರಿ, ಕತ್ತಿರೆ ಹೃದಯವ ಎಂದು ಕಾದಂಬರಿ. ಮುತ್ತಿನ ಭಗಿನಿಯ ಕೇಳಲು ಅಂಜಿದೆ, ಗೆಳೆಯನ ನುಡಿ ಕೇಳಿ ಅಮರನು ಹರುಷವ ಕಾದಾಳಿ. ನುಡಿಯನು ಕೇಳಿ ಅಮರ, ಎಂತ ಸುದ್ದಿಯನ್ನು ಮಾತನಾಡುತ್ತಿದೆಯೋ? ಮತ್ತೆ ನಿನ್ನ ಹಾರಾಟ ನೋಡಿದ್ರೆ ಗೊತ್ತಾಗ್ತದೆ ಇದು ಸಿಹಿ ಸುದ್ದಿ ಅಂತ ಅಲ್ವೇ? ಮತ್ತೆ ನಿನ್ನ ತಂಗಿ ಕಾದಂಬರಿಯನ್ನ ನನಗೆ ಕೊಟ್ಟು ಮದುವೆ ಮಾಡುವ ವಿಚಾರದಲ್ಲಿ ನೀನಿದ್ದೀಯಾ? ಇಲ್ಲಿ ತನಕ ಬಂದಿದ್ದೆ ಅದಕ್ಕಲ್ವೇ? ಅಲ್ಲೋ ಗೆಳೆಯ, ಹಾ, ಮೊದಲೇ ನಾನು ಮೆಚ್ಚಿದವನು, ಮೆಚ್ಚಿದವನು, ನನಗೆ ಪ್ರೇಮಿಸಿದವನು. ಆದರೆ ನಿನ್ನಲ್ಲಿ ಹೇಳುವುದಕ್ಕೆ ಒಂಥರ ಮುಜುಗರವಾಗ್ತಾ ಇತ್ತು, ಧೈರ್ಯ ಸಾಕಾಗಲಿಲ್ಲ, ಆಗ್ತಿತ್ತು. ಆದ್ರಿಂದ ಹೇಳಲಿಕ್ಕಾಗ್ಲಿಲ್ಲ ಗೆಳೆಯ. ಆದ್ರಿಂದಲೇ ಇಂದು ನಾನು ಇಲ್ಲಿಯ ತನಕ ಬಂದಿದ್ದೇನೆ. ಸೂಕ್ತವಾದಂತ ಸಮಯ ಸಂದರ್ಭ ನೋಡಿ ಲೇಖನವನ್ನು ನನಗೆ ಕಳುಹಿಸುತ್ತೇನೆ. ಆಗಬಹುದು ಗೆಳೆಯ. ಆ ಸಮಯಕ್ಕೆ ದಿಬ್ಬಣ ಸಮೇತನಾಗಿ ಬರಬೇಕಯ್ಯ. ಆಗಬಹುದು. ಹೊರಡಲೇ ನಾನೀಗ? ಗೆಳೆಯ, ಆಗದು. ಏಕೆ? ಇವಾಗ ನೋಡು, ಸಂಜೆ ಹೊತ್ತು ಕಳೆಯುತ್ತಾ ಬಂತು, ರಾತ್ರಿ ಆಗುತ್ತಾ ಇದೆ. ಆದ್ದರಿಂದ ಬೆಳಗ್ಗೆ ಸೂರ್ಯೋದಯ ಆಗುವ ಮುನ್ನ ಇಲ್ಲಿಂದ ನೀನು ಹೊರಡಬಹುದು. ಯಾಕೆ ಹೇಳಿದವಲ್ಲಯ್ಯ? ಯಾಕೆ? ಈಗ ನಾನು ಕಳಿಸಿದೆ ಅಂತ ಆದ್ರೆ ನಿನ್ನ ತಂಗಿ ಏನಂದುಕೊಂಡಾಳು? ಏನಂದುಕೊಂಡಾಳು? ನನ್ನ ಅಣ್ಣ ನಿಜವಾಗಿಯೂ ಇಲ್ಲ. ನಿನಗೂ ಗೊತ್ತಿದೆ ಸಹಜ. ತಂಗಿಯನ್ನ ಬಿಟ್ಟು ನಾನಿಲ್ಲ, ನನ್ನನ್ನ ಬಿಟ್ಟು ತಂಗಿ ಇಲ್ಲ ಅಲ್ಲವೇ? ಅರೆ ಕ್ಷಣವು ನಾವು ಅಗಲಿದವರಲ್ಲ. ಇಂದಿನ ದಿನ ಇಲ್ಲಿ ನಾನು ಉಳಿದೆ ಅಂತ ಆದರೆ ತಂಗಿ ಎಷ್ಟು ನೊಂದುಕೊಂಡಾಳೋ ಏನು. ಅವಳ ಮನಸ್ಸಿಗೆ ನೋವನ್ನು ಮಾಡುವುದು ನನಗೂ ಇಷ್ಟ ಇಲ್ಲ ಗೆಳೆಯ. ಆದ್ದರಿಂದ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿದೆ ಅಂತ ಆದ್ರೆ ಸಂಗಾತಿಯಾಗಿ ಅವಳು ಇಲ್ಲಿಗೆ ಬರ್ತಾಳೆ ಅಂತ ಆದ್ರೆ ರಪ್ಪೆಯೋಪಾದಿಯಲ್ಲಿ ನೀನು ನೋಡಿಕೊಳ್ತೀಯ ಅನ್ನುವಂತ ಭರವಸೆ ನನ್ನ ಪಾಲಿಗೆ. ಆದ್ರೆ ನಾನು ಹೊರಡಲೇನೋ ಗೆಳೆಯ. ಯಾಕೆ? ಇದು ನಾಳೆ ಸೂರ್ಯೋದಯ ಆಗುವ ಮುನ್ನ ನಾನೇ ನಿನ್ನನ್ನು ತಲುಪಿಸುವ ವ್ಯವಸ್ಥೆ ಮಾಡಿಸ್ತೇನೆ. ಸರಿ, ನಿನ್ನ ಮಾತಿಗೆ ಮನ್ನಣೆಯನ್ನಿತ್ತು. ಇಂದಿನ ರಾತ್ರಿಯನ್ನ ಇಲ್ಲಿ ಕಳೆದು ಸೂರ್ಯೋದಯಕ್ಕೆ ಮುನ್ನವಾಗಿ ನನ್ನ ನಾಡಿನತ್ತ ಪ್ರಯಾಣವನ್ನು ಬೆಳೆಸ್ತೇನೆ. ಆಗಬಹುದು. ಆದಿವಿಸ ನಿಶಿಯ ಕಾಲದಿ ನಾರಿ ಕಾದಂಬರಿಯೋ, ನಿಶಿಯ ಕಾಲದಿ ನಾರಿ ಕಾದಂಬರಿಯೋ. ಅಗ್ರಜನ ಬರವ ಈಕ್ಷಿಸುತ್ತ, ನಾರಿ ಕಾದಂಬರಿ ಅಗ್ರಜನ ಬರವ ಈಕ್ಷಿಸುತ್ತ. ಕದವ ಮುಚ್ಚದೆ ತಾನೊಂದು ಹೊರಗಿ ನಿದ್ರಿಸೇ, ಕದವ ಮುಚ್ಚದೆ ತಾನೊಂದು ಹೊರಗಿ ನಿದ್ರಿಸೇ. ಇಷ್ಟು ಹೊತ್ತಿಗೆ ಅಣ್ಣ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಎಲ್ಲಿ ಹೋಗಿರಬಹುದು? ರಕ್ಷಣವನ್ನೆಲ್ಲ ಬಿಟ್ಟಿದ್ದವನಲ್ಲ ನನ್ನ ಅಣ್ಣ. ಆತ ಬರುವುದರೊಳಗೆ ನಾನು ನಿದ್ರೆಗೆ ಜಾರಿದೆ ಅಂತಾದ್ರೆ ಆತ ಎಷ್ಟು ದಣಿದಿರ್ತಾನೋ ಏನು. ಹಾಗಾಗಿ ಕದವನ್ನ ಮುಚ್ಚದೆ ಸ್ವಲ್ಪ ಹೊತ್ತು ಅಲ್ಲೇ ಹೊರಗಿರುತ್ತೇನೆ, ವಿಶ್ರಾಂತಿ ಪಡಿತೇನೆ. ಬರಬಹುದು, ಬರಬಹುದು. ಸದ್ದನೆಸಗದೆ ಕಳನು, ಸದ್ದನೆಸಗದೆ ಕಳನು ಮಧ್ಯರಾತ್ರಿಯ ಸಮಯಕ್ಕೆ. ಸದ್ದನೆಸಗದೆ ಕಳನು ತಾನು ಮಧ್ಯರಾತ್ರಿಯ ಸಮಯದಿ. ಮುಗ್ಧೆಯಳ ಬಳಿಗೈದು ಒಡನೆ, ಮುಗ್ಧೆಯಳ ಬಳಿಗೈದು ಒಡನೆ. ಕರವ ಪಿಡಿದು ಅಕ್ಷಣ ಬಂದಿರುವುದೇ ಕಾದಂಬರಿಯ
ಒಡೆಯ ಅಂತಃಪುರ ಆ, ಬಾಗಿಲನ್ನ ತೆರೆದು ಹ್ಮ್ ಹಾಯಾಗಿ ನಿದ್ರಿಸುತ್ತಾ ಇದ್ದಾಳೆ ಹ್ಮ್ ನಮ್ಮ ಸುಯೋಗ ಏರ್ಲೆ ಆ, ಮಲಗಲಿ. ಹ್ಮ್ ಬಾಗಿಲನ್ನ ಭದ್ರಪಡಿಸಿದ್ದೇನೆ. ಹಾ ಬಿಡ್ತೇನ ಇವಳನ್ನ, ಹ್ಮ್ ಬಿಡ್ತೇನ ಇವಳನ್ನ. ತರುಣಿಯ ಬಿಡಿದು ತಾನೊಂದು ನಾನಿರುವಂತ ಏಕಾಂತಕ್ಕೆ ನೀನು ಯಾಕೆ ಬಂದೆ? ಕಾದಂಬರಿ ಮಧ್ಯರಾತ್ರಿಯ ಕಾಲವಿದು ನೀನು ಯಾಕೆ ಬಂದೆ? ಹೊರಡು ಪುಣ್ಯ ಅಥವಾ ಇಲ್ಲಿಂದ ಹೊರಡು. ಹೊರಡ್ಲಿಕ್ಕೆ ಬಂದದಂತ ತಿಳ್ಕೊಂಡೆ ನೀನು. ಮತ್ತೆ ಏಕೆ ಬಂದಿದ್ದು? ನಾನು ಬಂದದ್ದು ನಿನ್ನ ಸುಖವನ್ನ ಪಡೆಯುವುದಕ್ಕಾಗಿ. ಅಯ್ಯೋ ದೇವರೇ. ಬಾ ಬಳ್ಳಿ ಬಾ ಬಾರೆ ಬಾರೆ ಅಣ್ಣ ಬಾಬಾರೆ ಬಾರೆ 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 ಬಳಿ ಬಾರೆ ಸೇರೆ ನೀರೆ ಬಳಿ ಬಾರೆ ಸೇರೆ ನೀರೆ ಬಾಬಾ ಬಾಬಾರೆ ಬಾ ಬಾ ತರುಣಿಯೊಳಗರ ಬಿಡಿದು ತಾನೊಂದು ಶೀಲವನು ಕೆಡಿಸಲಾಗಿಣದಿ ತರುಣಿಯ ಬಿಡಿದೆಳೆದು ಆ ಗೆಣದಿ ಅಲ್ಲಿಗೆ ರಾಣಿಗೈ ತರುತ್ತ ಏನ ಒಳ್ಳೆದಾಗಿದೆ. ಏನು ಒಳ್ಳೆ ಕೆಲಸ ಮಾಡಿದ್ದ. ಒಳ್ಳೆ ಕೆಲಸ ಮಾಡಿದೆ. ಇಷ್ಟು ಕಾರ್ಯ ನೀನು ಮಾಡಿದೆ ಅಂತ ಆದ್ರೆ ಮೆಚ್ಚಲೇಬೇಕು. ಹೌದು. ಅಮ್ಮ ಹಾಳುಗೈದಿಯ ಎನ್ನ ಜೀಲವ ಕೋಳನಂದದಿ ನಿಮ್ಮ ತನಯನು ಹಾಳುಗೈದಿಯ ನಿನ್ನ ಶೀಲವ ಕೋಳನಂದದಿ ನಿಮ್ಮ ತನಯನು ಬಾಳಲೆಂದೋ ಈ ಪೊಡವಿಯೊಳು ಬಾಳಲೆಂದು ಈ ಪೊಡವಿಯೋಳು ನಾ ಬೇಳ್ವೆನಗ್ರಜಗೆಂದು ನುಡಿದಳೋ ಮಗ ಮಾಡಿದ ಅನ್ಯಾಯವನ್ನ ನೋಡಿದ್ರಮ್ಮ. ಏನು ಮಾಡಿದ? ಏನು ಮಾಡಿದ? ರಾತ್ರಿಯ ಕಾಲದಲ್ಲಿ ನನ್ನ ಏಕಾಂತಕ್ಕೆ ಬಂದು ನನ್ನ ಶೀಲವನ್ನೇ ಕೆಡಿಸಿ ಬಿಟ್ಟ ಅಮ್ಮ. ನನ್ನ ಶೀಲವನ್ನೇ ಕೆಡಿಸಿ ಬಿಟ್ಟ. ನೀವೇ ನಮ್ಮನ್ನು ಕಾಪಾಡಬೇಕು. ಈ ಪೃಥ್ವಿಯಲ್ಲಿ ನಾನು ಮುಖ ತೋರಿಸುವುದೆಂದು ಇಲ್ಲ. ಈ ಪಾಪಿಗೆ ಬಿಡಲಾರೆ. ನನ್ನ ಅಣ್ಣ ಬರಲಿ. ಎಲ್ಲ ಬರಲಿ. ಸುತನಗಳು ಇದನು ನಾನು ಅಗ್ರಜೆಗೆ ಪೇಳುವೆಯ ನಿಜವ ನೀನು ಅಗ್ರಜೆಗೆ ಪೇಳುವೆಯ ನಿಜವ ನೀನು ಅಂಜುವವಳಲ್ಲ ನಾನು ನಿನ್ನಯ ಅಗ್ರಜನ ಕೊಲುವೆ ಕೇಳು. ಸಾಕು ಮಾಡಿ ನಿನ್ನ ದಿಟ್ಟತನದ ಮಾತು. ಏನು ಮಾಡಿದ್ದೇನೆ? ನನ್ನ ಮಗ ಮಾಡಿದ್ದೇನೆ ಅಂತ ಕೇಳ್ತೇನೆ. ಇಷ್ಟೆಲ್ಲ ಬೊಬ್ಬೆ ಹೇಳೋಯ್ತಿದ್ಯಲ್ಲ, ಯಾಕೆ ನಿನ್ನ ಬೊಬ್ಬೆ? ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಾನೇ ಮಾಡಿಸಿದ್ದದನ್ನು. ಮಾಡಿಸಿದ್ದೆ ಯಾಕಂತ ಗೊತ್ತಾ? ಹೇಳಿದ್ದೇನು? ನಾನು ಅಮರನನ್ನು ಪ್ರೀತಿಸಿದ್ದೇನೆ. ನನ್ನ ಮಗನಿಗೆ ಸಿಕ್ಕದಿರುವಂತ ವಸ್ತು ಇನ್ಯಾರಿಗೆ ಸಿಕ್ಕಬೇಕು? ಸಿಕ್ಕಿದ್ರು ಅದನ್ನು ಹಾಳಾಗಲೇಬೇಕೆನ್ನುವ ಉದ್ದೇಶದಿಂದ ಕಳಿಸಿದ್ದೇನೆ. ಏನು ಹೇಳಿದೆ ನೀನು? ಅಣ್ಣನಿಗೆ ಹೇಳ್ತೀಯ? ಹೌದು. ಅಣ್ಣನಿಗೆ ನೀ ವಿಚಾರಗಳನ್ನು ಹೇಳಿದ್ದೆ ಹೌದಂತಾದ್ರೆ ಅದೇ ನಿನ್ನ ಅಣ್ಣನನ್ನು ಇನ್ನು ನೋಡುವುದಿಲ್ಲ. ನಿನ್ನ ಅಣ್ಣನನ್ನು ಕೊಂದು ಮುಗಿಸ್ತೇನೆ. ನುಡಿಯ ಕೇಳುದ ನಾರಿ ಕಾದಂಬರಿಯೋ ಭಯದೊಳಗೆ ನಡುಗಿ ಬೆದರುತ್ತಲೇ ಕಂಬನಿಯ ದುಂಬಿ ಏನು ಮಾಡ್ಲಿ? ಇನ್ನೇನು ಮಾಡ್ಲಿಕ್ಕಾಗುವುದಿಲ್ಲ. ಸಾಕು ನಿನ್ನ ಕಣ್ಣೀರು. ಸಾಧ್ಯವೇ ಇಲ್ಲ. ನಾನು ಬಿಡಲಾರೆ. ಏನು ಮಾಡ್ತೀಯ? ಬರಲಿ. ಅಣ್ಣ ಬರಲಿ. ಒಡನೆ ಬರುವುದಲೇ ಸಿದ್ಧಾಂತ. ಓ ತಂಗಿ, ನೀನು ಎಣಿಸಿ
ಕರುಣಿಸಿದಂಥ ವರ ಅಮರನಲ್ಲಿ ನಾನು ವಿಷಯವನ್ನು ಅರುಹಿದೆ. ಅಮರನ ಒಪ್ಪಿಗೆಯನ್ನೂ ಕೊಟ್ಟಿದ್ದಾನೆ. ಅತ್ತೆ, ಸೂಕ್ತ ಸಮಯಕ್ಕೆ ಸರಿಯಾಗಿ ಪತ್ರದ ಮುಖೇನವಾಗಿ ತಿಳಿಸಿದೆವು ಅಂತಾದ್ರೆ ದಿಬ್ಬಣ ಸಮೇತನಾಗಿ ಬರ್ತಾನಂತೆ ತಂಗಿ. ಹೌದಾ? ಅವನು ಬರಲೇಬೇಕು. ನಾವು ಕೈ ಹಿಡಿದದ್ದನ್ನೇ ಅಲ್ವಾ? ಬರ್ಲಿ ಒಂದು ಮದುವೆ ಮಾಡಿ ಇಂದರುವುದಿರೆ ಅಗ್ರಜನು ಕಾದಂಬರಿಯು ಕಣ್ಣೀರ ಸುರಿಸುತ್ತ ಅಗ್ರಜನತ ಅಪ್ಪುತ ಅಗ್ರಜನದಾನಪ್ಪುತ ನಿಜವ ನುಡಿಯಲು ಭಯಗೊಳುದ ಮರೆ ಮಾಡಿ ಇಂತೆಂದಳೋ ಇಂದರುದಿರೆ ಅಗ್ರಜನೋ. ಕಾದಂಬರಿ, ಸಂತೋಷದ ವಿಷಯವನ್ನ ನಿನ್ನ ಮುಂದೆ ಹೇಳ್ತಾ ಇದ್ರೆ ಗರ ಬಡಿದವಳಂತೆ ನಿಂತೀಯ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ. ಯಾಕಮ್ಮ ಕಣ್ಣೀರು? ನಾನು ಹೇಳಿದ ವಿಷಯ ನಿನ್ನ ಪಾಲಿಗೆ ಕಹಿಯಾಯ್ತೇನೇನಮ್ಮ? ಏನಾಯ್ತಮ್ಮ? ಹೇಳು ತಂಗಿ, ಹೇಳು. ಅಣ್ಣ, ಹಾ, ನಿಧಾನ ಬರಲೇ. ಅಣ್ಣ, ಏನದು? ಏನಿಲ್ಲ ಅಣ್ಣ, ಏನು ಇಲ್ಲ. ಅಂದ್ರೆ ಇದು ಕಣ್ಣೀರಲ್ಲ, ಮತ್ತಿನ್ನೇನಮ್ಮ? ಆನಂದ ಬಾಷ್ಪ. ನನ್ನ ಒಳಿತಿಗಾಗಿ ಹಾ, ನನ್ನ ಸುಖವನ್ನು ಬಯಸಿ ಅಲ್ಲಿವರೆಗೆ ಹೋಗಿ ವರನ್ನ ಹುಡುಕಿ ಸಂತೋಷದ ವಿಚಾರವನ್ನು ಹೇಳುವುದಕ್ಕೆ ಬಂದಿದ್ದೀಯಲ್ಲ, ಇದಕ್ಕಾಗಿ ಸಂತೋಷದಿಂದ ಸುರಿಯುತ್ತಿರುವ ಕಣ್ಣೀರಣ್ಣ, ಕಣ್ಣೀರಲ್ಲ ಅಣ್ಣ. ಮತ್ತಿನ್ನೇನಮ್ಮ? ಹಾಗಲಣ್ಣ, ಹಾ, ಸಂತೋಷವಾಯಿತು. ನಿನ್ನಂತ ಅಣ್ಣನನ್ನ ಪಡೆದ ನಾನೇ ಧನ್ಯಳು, ನಾನೇ ಪುಣ್ಯವಂತೆ ಅಣ್ಣ, ನಾನೇ ಪುಣ್ಯವಂತೆ. ಆದರೂ ಒಂದು ವಿಚಾರ ಏನಮ್ಮ? ಹೇಳಲೇಬೇಕು. ಮನದಲ್ಲಿ ಅಂಜಿಕೆ ಯಾವ ಕಾರಣಕ್ಕೂ ಬೇಡತ. ಇಲ್ಲ ಅಣ್ಣ, ಅಮರನೇನು ನಿನಗೆ? ನಿನ್ನ ಸಂತೋಷ ನನಗೆ ಮುಖ್ಯ, ನಿನ್ನ ಏಳಿಗೆ ನನಗೆ ಮುಖ್ಯ. ನನ್ನಿಂದ ನೀನು ಚಿರಕಾಲ ಬಾಳಬೇಕಣ್ಣ, ಚಿರಕಾಲ ಬಾಳಬೇಕು. ಇದು ನನ್ನ ಆಸೆ. ನನ್ನ ಸಂತೋಷವನ್ನ ನೀನು ಎಷ್ಟು ಬಯಸ್ತೀಯೋ ನಿನ್ನ ಸುಖವನ್ನು ಬಯಸುವ ಈ ಸಿದ್ಧಾಂತ ನಮ್ಮ ನಿನ್ನ ಪಾಲಿಗೆ ದೇವರಾಗಿ ರಕ್ಷಣೆಯನ್ನ ಕೊಡುವಲ್ಲಿ ನಾನೆಲ್ಲಿ ಎಡವಿದ್ದೇನೋ ಗೊತ್ತಿಲ್ಲ. ಅಮರ ಹಾಗಲ್ಲ ತಾಯೇ, ನಿನ್ನನ್ನ ಕಣ್ಣಿನ ರಪ್ಪೆಯೋಪಾದಿಯಲ್ಲಿ ನಿನ್ನನ್ನು ರಕ್ಷಿಸ್ತಾನೆ, ಕಾಪಾಡ್ತಾನೆ ಎನ್ನುವ ಭರವಸೆಯೊಂದಿಗೆ ನಾನಿಲ್ಲಿಗೆ ಬಂದಿದ್ದೇನೆ. ಆತನೊಂದಿಗೆ ನಿನ್ನ ಮದುವೆಯನ್ನು ಮಾಡಿಸ್ತೇನೆ, ನಿಶ್ಚಿಂತ ಇದನ್ನು. ಯಾರೋ ಕಾಯುವರು, ಯಾರೋ ಕೊಲ್ಲುವರು, ಯಾರೋ ಕಾಯುವರು, ಯಾರೋ ಕೊಲ್ಲುವರು, ಎಲ್ಲವೂ ವಿಧಿಯ ಆಟ. ಹೆಣ್ಣಿನ ಬಾಳಲಿ ಗೋಳಾಟ, ಎಲ್ಲವೂ ವಿಧಿಯಾಟ. ಹೆಣ್ಣಿನ ಬಾಳಲಿ ಗೋಳಾಟ. ಯಾರೋ ಕಾಯುವರು, ಯಾರೋ ಕೊಲ್ಲುವರು, ಎಲ್ಲವೂ ವಿಧಿಯಾಟ. ಹೆಣ್ಣಿನ ಬಾಳಲಿ ಗೋಳಾಟ. ಮಗನೇ, ನೋಡಿದೀಯಾ? ಎಲ್ಲರೂ ಹೇಳಿಕೊಳ್ತಾರೆ ಬ್ರಹ್ಮವೇದಿ ಬರೀತಾನೆ ಅಂತ. ಈಗ ಯಾರ ಹಣೆ ಭಾರವನ್ನು ಬದಲಿಸುವುದಕ್ಕೆ ನಾನಿದ್ರು ಸಾಕು ಅಲ್ವಾ? ಈ ಸಂಚೆ ಹೇಗಾಯ್ತು ಈಗ? ನಾನು ಬೇಡವಾ? ಯಾರು? ನೀವೊಬ್ರು. ನೀನಿಲ್ಲದಿದ್ರೆ ಆದಿತ್ಯಂಬರ ಪುಣ್ಯಾತ್ಮ. ಮತ್ತೆ ಈ ಬುದ್ಧಿವಂತ ಇಲ್ಲದಿದ್ರೆ ನಿನ್ನ ಬುದ್ಧಿವಂತಿಕೆಯಿಂದಲೇ ಎಲ್ಲ ಈ ಕಾರ್ಯ ತರ ಆದಿದ್ದು. ಮತ್ತೆ ಇಷ್ಟು ಕಾರ್ಯ ನೀನು ಮಾಡ್ತೆ ಅಂತ ಆದ್ರೆ ಮತ್ತೆ ಆ ಊರಿನಲ್ಲಿ ಏಳಿಗೆ ಒಳ್ಳೇದಾಗ್ತದೆ. ಮತ್ತೆ ಇನ್ಯಾಕೆ ವಿಚಾರ ಇಡ್ಬೇಕು. ಮತ್ತೆ ಇನ್ನೇನಾಗ್ತದೆ? ಮತ್ತೆ ನಿರೀಕ್ಷೆ ಹಾಗೆ ಹೇಳುದಾ? ಅವಳು ಹೋದಲ್ಲ ಈಗ, ಎಲ್ಲಿ ಹೋಗಿರ್ಬೋದಾ? ಎಲ್ಲಿ ಹೋಗಿರ್ಬಹುದು? ಎಲ್ಲಿ ಹೋಗಿರ್ಬೋದು? ಹೋದವಳು ಎಲ್ಲಿ ಹೋಗಿದ್ದಳು ನೋಡ್ಬೇಕಲ್ವಾ? ನೋಡುವ. ನಾರಿಯಳ ಬಾಳ್ವೆಯ ನಾಶಗೊಳಿಸಿಯಗಳರು ತಾನ ತೆಗೆದರು ಇನ್ನೊಂದು ತಂತ್ರ. ಮದುವೆಯಾಗಲು ಬಂದ ವೀರನೊಳಗಂದು ಮಾನಗಳದಿಯ ಘಟನೆಯು ಒಂದು.
ಕಾರ್ಯಗೆ ಬರುತ್ತಿರೆ ಹರುಷದಿ ತಾನಂದ ಆದಿನ ಅಮರನು ನಿಶ್ಚಿತ ಕಾರ್ಯಗೆ ಬರುತ್ತಿರೆ ಹರುಷದಿ ತಾನಂದು ಬರುತ್ತಿರೆ ಹರುಷದಿ ತಾನಂದು ಒಡನಿದಿರಾಗುದ ಬುದ್ಧಿವಂತನು ಕೇಳುತ್ತ ಅಚ್ಚರಿತಗೊಂಡು ಬುದ್ಧಿವಂತ ಬಂದ ಇವನು ಸೊಕ್ಕೆ ನಮ್ಮ ರಾಜ್ಯಕ್ಕೆ ಬಂದು ನನ್ನನ್ನೇ ಕರೆಯುವುದು. ನೋಡ ಇಲ್ಲಿ, ನಾವ್ ಈ ರಾಜ್ಯದಲ್ಲಿ ಗಟ್ಟಿ ಜನ. ನೀನೇ ಬಾರ ಇಲ್ಲಿ. ಏನ ನಾನು ಯಾರು ಗೊತ್ತಾನೆ ನಿನಗೆ? ನೀನ್ ಯಾರು? ಸ್ವರ್ಣಪುರದ ಅಧಿಕಾರಿ. ಸ್ವರ್ಣಪುರದ ಅಧಿಕಾರಿ? ಯುವರಾಜ. ಅಲ್ಲಿಗೆ ಅಧಿಕಾರಿ ಅಲ್ವಾ? ಅಮರಸೇನ. ನೀನು ಅಮರಸೇನ ಬಂದಿರೋದು. ನೀನು ಅಮರಸೇನ? ಯಾಕ ಬಂದಿದ್ದಿ ಇಲ್ಲಿಗೆ? ನಿಮ್ ರಾಜ್ಯದಲ್ಲಿ ಏನು ಎಲ್ಲ ಹೋಗಿತ್ತೆ ನಿನಗೆ? ನಿನ್ ವಿಷಯ ಗೊತ್ತಿಲ್ಲ. ಎಲ್ಲೆಲ್ಲೋ ಬಂದಿದೆ ಪ್ರವಾಹ, ನಿಮ್ಮಲ್ಲೂ ಬಂದಿದೆ ಹೇಗೆ? ಅದಲ್ವಾ, ನನಗೂ ಕಾದಂಬರಿಗೂ ನಿಶ್ಚಿತಾರ್ಥ. ನಿನಗೂ ಕಾದಂಬರಿಗೂ ನಿಶ್ಚಿತಾರ್ಥ. ನಿಶ್ಚಿತಾರ್ಥವ? ಆಮೇಲೆ ಅದಕ್ಕೆ ನಾವು ಬಂದಿರುವುದು. ನಿಶ್ಚಿತಾರ್ಥ ಆದ್ಮೇಲೆ ನಿನ್ಗೆ ಗೊತ್ತೇ ಉಂಟಲ್ಲ. ಏನದು? ಏನು ಹೇಳಿ ನೋಡೋಣ. ಮದ್ವೆನ ಮತ್ತೆ ಮಾಡ್ಕೊಳ್ತೀನಿ ನೀನ ಕಾದಂಬರಿ ಮದ್ವೆ ಆಗ್ತೀನ ಅಲ್ವೇನಾ? ಓ ಮಿತ್ರ, ಓ ಮಿತ್ರ, ಇಲ್ಲಿ ಬಾರ, ಇಲ್ಲಿ ಬಾರ, ಇಲ್ಲಿ ಬಾರ. ಅತಿಥಿಗಳು ಬಂದಿದ್ದಾರೆ. ಅತಿಥಿಗಳು? ಹೌದು. ಅಲ್ಲಿ ನೋಡು, ನಮ್ಮ ನಾಡಿನಲ್ಲಿ. ಅಲ್ಲಿ ನೋಡ, ಅಲ್ಲಿ ನೋಡ, ಅಲ್ಲಿ ನೋಡ, ಅಲ್ಲಿ ನೋಡ. ಎಲ್ಲೋ ನೋಡಿದ ಹಾಗುಂಟಲ್ಲ. ನೋಡಿದೇನಾ? ಎಲ್ಲೋ ನೋಡಿದ ಹಾಗುಂಟಲ್ಲ. ಎಲ್ಲೋ ನೋಡಿದಾಗ ಉಂಟಾ? ಹೌದು. ಅವ್ರು ಯಾರು ಸರಿಯಾಗಿ ನೋಡ. ಹೊಸ ಮುಖ ಅಂತೂ ಅಲ್ಲ, ನೋಡಿದ್ದೇನೆ ಮೊದಲು. ನೋಡಿದ ಎಲ್ಲಿ ನೋಡಿದ್ದೆ ಅಂತ ಗೊತ್ತಿಲ್ಲ. ನೋಡಿದ ಮುಖ. ಹೌದೌದು. ಅವನು ಇಲ್ಲಿ ಯಾಕೆ ಬಂದಿದ್ದಾನೆ? ಯಾಕೆ ಬಂದಿದ್ದಾನೆ? ಮತ್ತೇನಕ್ಕಲ್ವಾ, ಕಾದಂಬರಿಯನ್ನು ಮದುವೆ ಆಗ್ಲಿಕ್ಕೆ ಬಂದಿದ್ದಂತೆ. ಕಾದಂಬರಿಯನ್ನ ಕೇಳಿ ನಗುದಲ್ಲಿ ಒಡನೆ ಭಾರ್ಗವ, ಕೇಳಿ ನಗುದಲ್ಲಿ ಒಡನೆ ಭಾರ್ಗವ, ಬಸುರಿಗಳ ಕರ ಬಿಡಿವ ಯೋಗವು ಯೋಗ. ಮೆಚ್ಚಿದೆನು ನಾ ಗೆಳೆಯ ನಿನಗೆ ಲೇಸು ಲೇಸು ಲೇಸು. ಸಂತೋಷದ ವಿಚಾರ ಅಯ್ಯ. ಅಯ್ಯ, ಬಹಳ ಸಂತೋಷವಾಯ್ತು. ನೀವು ಬಂದದ್ದು ಮದುವೆಗೆ. ಯಾರ ಮದುವೆಗೆ? ಕಾದಂಬರಿಯ ಮದುವೆಗೆ. ನೀವು ಕಾದಂಬರಿಯನ್ನ ವರಿಸಲು ಬಂದಿದ್ದೀರಿ. ಸಂತೋಷದ ವಿಚಾರ. ಬೇರೆ ಕೆಲಸವೇ ಇಲ್ಲ ನಿಮಗೆ. ಎಲ್ಲ ಕೆಲಸವನ್ನು ನಾವು ಮಾಡಿ ಪೂರೈಸಿದ್ದೇವೆ. ಅಯ್ಯ, ನಿನಗೆ ಬೇರೆ ಕೆಲಸ ಇಲ್ಲ ಅಲ್ವಾ? ಹೇಳಲಿಕ್ಕೆ ಹೇಳಿದೆ. ಏನ್ ಹೇಳಿದೆ? ನಾವು ಮಾಡಿ ಮುಗಿಸಿದ್ದೆ. ಏನ್ ಗೊತ್ತುಂಟ, ಏನಾದ್ರೂ ಪ್ರಯತ್ನ ಇದೆಯಾ? ಈತನಿಗೆ ಹೇಳುವ ಅಗತ್ಯವಿಲ್ಲ, ಬೇರೆ ಕೆಲಸವೇ ಇಲ್ಲ. ಆದ್ರೆ ಒಂದು ವಿಚಾರ ಗೆಳೆಯ, ಏನು? ಗರ್ಭಿಣಿಯಲ್ಲ ಈತ ಮದುವೆ ಆಗ್ಲಿಕ್ಕೆ ಬಂದಲ್ವಾ? ಇವನು ಮತ್ತೆ ಕೆಲಸವೇ ಇಲ್ಲ ನೋಡ. ಇಲ್ಲ, ಗರ್ಭಿಣಿಯನ್ನ ಮದುವೆ ಆಗ್ತಿಯಲ್ಲ, ಬಹಳ ಸಂತೋಷ, ಬಹಳ ಸಂತೋಷ. ಕೇಳಿ ನುಡಿಗಳ ಒಡನೆ ಅಮರ, ಕೇಳಿ ಕೇಳಿ ನುಡಿಗಳ ಒಡನೆ ಅಮರನು ಭಾರಿ ರೋಷವ ದಾಳಿ, ಭಾರಿ ರೋಷವ ದಾಳು ತೆಂದನು. ಮದುವೆಗೆಟ್ಟಿದ ದರದಿ ನುಡಿವ ಏನಿದೆ? ಏನು ಏನು? ಅಸಂಬಂಧ ಪ್ರತಾಪಿಗಳೇ, ಏನ್ ಹೇಳುತ್ತಿರುವರಿ ನೀವು? ಕಾದಂಬರಿಯ ಬಗ್ಗೆ ಇನ್ನೊಂದು ವಿಚಾರವನ್ನು ಮಾತನಾಡಿದ್ರೆ ನಿಮ್ಮ ನಾಲಿಗೆಯನ್ನು ಸೀಳಿಬಿಟ್ಟೇನು ನೀನು? ಅಸಂಬಂಧ ಪ್ರತಾಪಿ. ಇರುವ ವಿಷಯ ಹೇಳಿದ್ರೆ, ಕಂಡದನ್ನು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ ಬರ್ತದಂತೆ. ಇರುವ ವಿಷಯವನ್ನ ಹೇಳಿದ್ದೇವೆ. ಕಾದಂಬರಿ ಈಗ ಗರ್ಭಿಣಿಯಾಗಿದ್ದಾಳೆ. ನೀನು ಹೇಗೆ ಮದುವೆ ಆಗ್ತೀವೋ ನನಗೆ ಗೊತ್ತಿಲ್ಲ ಪುಣ್ಯಾತ್ಮ. ಇವನೇನ್ ಹೇಳ್ದ? ಏನ್ ಹೇಳ್ದ? ಅಸಂಬದ್ಧ ಪ್ರಲಾಪಿಗಳು ಅಂತ ಹೇಳ್ದ. ಸೀಳ್ ಬಿಡ್ತಾನೆ. ಆಯುಧ ಇದಕ್ಕೆ ನಾನು ಬಿಟ್ಟೇನೆ. ಬಿಡೆ ಬಿಡೆ ನಿನ್ನನ್ನು ಎನ್ನುತ್ತ ಬಿಡೆ 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 ಹಿಡ್ಕೋ, ಬಿಡೆ 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 ಬಿಡೆ. ಹಾ ಹಾ
ನಿನಗೆ ಒಳ್ಳೇದಲ್ಲ ಇದು. ಅದು ಮಾಡುವವರು ಮಾಡಿದ್ರೆ ಚಂದ ಅಲ್ವೋ? ಎಲ್ಲರೂ ಮಾಡ್ಲಿಕ್ಕೆ ಹೋದ್ರೆ ಬಿಡು ಬಿಡು ನಿನ್ನನ್ನು ಹೇಳ್ದ. ಬಿಡು ಅಲ್ವೋ? ಯಾರ್ಯಾರೋ ಹೆಸರು ಮಾಡ್ತಾರೆ, ನನ್ನದು ಹೆಸರು ಬರ್ತದ ಅಂತ. ನಿನ್ನ ಹೆಸರು ಬರ್ತದೆ, ನನ್ನದು ಈ ರೀತಿ ಅವ್ರು ಮಾಡಿದ ರೀತಿಯಲ್ಲಿ ಹೆಸರು ನಿಂದ ಬರುವುದಿಲ್ಲ. ಬರುದಿಲ್ವಾ? ತಪ್ಪಿ ಕೆಳಗಡೆ ಏನಾದ್ರೂ ಬಿದ್ರೆ ನಿನ್ನ ಹೆಸರು ಬರ್ತದೆ. ಬರ್ಬೋದೇನು? ಏನ್ ಹೇಳಿದೆ? ಇಲ್ಲಿ ನಾನಿರುವಾಗ ನೀನೇ ನೋಡ್ಕೊಳ್ಳ. ನಾನ್ ನೋಡ್ಕೊಳ್ಳೋದ? ಈತ ನನ್ನ ಬರ ಇಲ್ಲಿ. ನಾನೇನ್ ನೋಡ್ಕೊಳ್ಳೋದು? ನಾನೇನ್ ನೋಡ್ಕೊಳ್ಳೋದು? ಅಲ್ವಾ? ನಾನು ಪ್ರಯತ್ನ ಪಟ್ಟೆ, ಆದ್ರೂ ಏನೂ ಫಲ ಸಿಗ್ಲಿಲ್ಲ. ನೀನು ಪ್ರಯತ್ನ ಪಟ್ಟೆ, ನಿನಗೆ ಫಲ ಸಿಕ್ಕಿದೆ. ಹೌದು. ಆ ಫಲವನ್ನ ಇವನು ಬಯಸ್ತಾ ಇದ್ದಾನೆ. ಆದ್ರೂ ಈತ ಮದುವೆ ಆಗ್ತಾನೆ ಅಂತ ಹೇಳ್ತಾನಲ್ಲ. ಗರ್ಭಿಣಿಯನ್ನು ಮದುವೆ ಆಗ್ತಾನೆ, ಆಗ್ಲಿ ಅಲ್ವಾ? ಅಲ್ಲ ಹೋಗ್ಲಿ, ಅಲ್ಲಿ ಹೋದ ನಂತರ ಆದ್ರೂ ಅವನಿಗೆ ಪ್ರಯತ್ನ ಪಡುವ ಅವಶ್ಯಕತೆನೇ ಇಲ್ಲ. ಆದ್ರೆ ಏನಾದ್ರೂ ಒಂದು ಬಾಳ್ ಕೊಡ್ತಾನಂತ ಹೇಳ್ತಾ ಇದ್ದಾನೆ. ಕೆಲಸ ಮಾಡ್ತೀಯಲ್ಲ, ಕೊಟ್ಲಿ ಬಿಡ, ಚಿಂತೆ ಮಾಡ್ಬೇಡ. ಮದುವೆ ಆಗ್ತೇನೆ ನೀನು ಮದುವೆ ಆಗ್ತೇನ? ಆಗ್ಲಿ ಅಲ್ವಾ? ಮದುವೆ ಆಗ್ಲಿ ಅಂತ ಆಗ್ತೇನೋ? ಅವನನ್ನು ಏನಂತ ನೀನು ನೋಡ್ಕೊ, ನೀನು ನೋಡ್ಕೊ. ನಿನ್ನ ಮಾತನ್ನು ನಾನು ನಂಬಲಾರೆ. ಯಾಕೆ ಬಲ್ಲೆಯ? ನೀವು ಎಷ್ಟು ಮನೆ ಮುರಿದಿದ್ದಾರೆ ಅಂತ ನನಗೆ ಗೊತ್ತು. ಅಲ್ವಾ? ಅಲ್ವಾ? ಹಾಗಾಗಿ ನಿಮ್ಮ ಮಾತನ್ನು ಯಾವತ್ತೂ ನಂಬೋದಿಲ್ಲ. ನಂಬುದಿಲ್ವಾ? ಮಕ್ಕ ತೋರಿಸಿ ಬೇಡ, ಹೋಗಾದೆ ಹೋಗ್ಲಿ ಅಲ್ವಾ ಅಂತ ಅವನಿಗೆ ಬಿಟ್ಟಿದ್ದು. ಇಂದರು ತೆರಳುದಿರ ಇರುವರು ಮನದೊಳಗೆ ಯೋಜಿಸುವುದಿರಲು ಆ ಕ್ಷಣದಿ ಬರುವುದ ಸಿದ್ಧಾಂತನು ಗೆಳೆಯನ ಕಂಡು ಸಿದ್ಧಾಂತ ಬಂದೇಯ ಭಾವಯ್ಯ ಬಾರಿ ದೋಷವದಾಯ್ತು. ಬಂದೆಯ ಭಾವಯ್ಯ ಬಾರಿ ದೋಷವದಾಯ್ತು. ಕಂದಿದೆ ಬದನವು ಕುಂದೇನು ಎನಲು, ಕಂದಿದೆ ಬದನವು ಕುಂದೇನು ಎನಲು. ಚಂದಿರಾನನೆ ನಿಮ್ಮ ಬರವ ನೋಡುವಳು, ಚಂದಿರಾನನೆ ನಿಮ್ಮ ಬರವ ನೋಡುವಳು. ಚಂದದಿ ನೋಡಿ ಸಯ್ಯ ತೆರಳುತ್ತೇನಲು. ಭಾವಯ್ಯ ಬಂದೆಯ ಭಾವಯ್ಯ ಭಾರಿ ತೋಷವದಾಯ್ತು. ನಾನು ಬರೆದಂತಹ ಲೇಖನವನ್ನ ಮನ್ನಿಸಿ ಇಲ್ಲಿಯ ತನಕ ಬಂದಿದ್ದೀರಿ. ಯಾಕೆ? ಮುಖ ಕಂದಿದೆ, ಕುಂದೇನು ಭಾವಯ್ಯ? ಆಯಾಸವಾಗಿದೆಯೇ ನಿಮಗೆ? ಅಥವಾ ನಾನೇನಾದರೂ ಉಪಚರಿಸುವುದರಲ್ಲಿ ಕಡಿಮೆ ಮಾಡಿದ್ದೇನೆ ಭಾವಯ್ಯ? ಏನಾಯ್ತು ಭಾವಯ್ಯ? ಸಾಕು ನಿಲ್ಲಿಸು ಮಾತ ದಿತ್ತಿತ್ತಂದ, ಸಾಕು ನಿಲ್ಲಿಸು ಮಾತ ನೀ ಬಲ್ಲ ನಿನ್ನೆಯ ತಂತ್ರವೆಲ್ಲವಾ ಬಲ್ಲೆ. ಶೀಲಗಟ್ಟಿಯ ನಾರಿಗಳ ನಾವು ಭರಿಸಲಾರೆ. ಮಗನೇ ಭಾವಯ್ಯ ಏನ್ ಹೇಳಿದೆ ನೀನು? ನಿನ್ನ ತಂಗಿ ಕಾದಂಬರಿಯನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಹೇಳ್ತೀಯಾ? ಅದಕ್ಕಾಗಿ ಲೇಖನವನ್ನು ಬರೆಸಿದ್ದಲ್ವೇ ಭಾವ? ಪಾಪಿ ಮಗನೇ, ಅಮರ ಯಾರಿಗೂ ಸೆರೆಗೊಟ್ಟಿ ಆದರದ ಪಿಂಡವನ್ನು ಹೊತ್ತು ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡುವುದರಲ್ಲಿ ಅವರದೆನ್ನುವುದ ಕೇಳುತ್ತಾ ತಿತ್ತಿ ತಿತ್ತೋದಿಂದ ಅಮರ ಅವರದೆನ್ನುವುದ ಕೇಳುತ್ತಾ ಸಿದ್ಧಾಂತ ಒಡನೆ ರೋಷವ ತಾಳುತ್ತ, ಸಿದ್ಧಾಂತ ಒಡನೆ ರೋಷವ ತಾಳುತ್ತ ಬಗಿನಿಡ ಬರೆಗಲಿದ್ದ ಒಡನೆ ಅಚ್ಚರಿತಗೊಳ್ಳುತ್ತ ಮಿತ್ರನೆನ್ನುವುದಾಗಿ ಸಲಹೆಯನ್ನ ಕೊಟ್ಟರೆ ಹದಗೆಟ್ಟ ಮಾತು ಹಲ್ಲು ಕಳಚೀತು. ಓಕೆ, ನನ್ನ ತಂಗಿ ದೇವತೆಯಂತಹ ನನ್ನ ತಂಗಿ ಕಾದಂಬರಿಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡುತ್ತಾ ಇದ್ದೀಯ ಅಮರ. ಇನ್ನೊಂದು ಶಬ್ದ ಹೆಚ್ಚಿಗೆ ನಿನ್ನ ಬಾಯಿಂದ ಉದುರಿತು ಅಂತಾದರೆ ನಾಲಿಗೆ ಕತ್ತರಿಸಿ ಏನು ಜಾಗ್ರತೆ ಜತನ. ಇನ್ನ ತಂಗಿಯನ್ನ ಕೇಳಲ್ಲ. ತಂಗಿ ಕಾದಂಬರಿ ತಂಗಿ ನೀನಲ್ಲ ಎನಗೆ
ನೀನೆಸಗೆ ನನ್ನ ಬಳಿಗೆ, ಅವಮಾನ ನೀನಿರಿದು ಎನ್ನ ಬಳಿಗೆ. ಬಿಡದವನು ನಿನ್ನದೆಂದು ಕಡಿಯುವೆ ಕ್ಷಣದಲ್ಲಿ ನೋಡಿ ಎನ್ನುತ್ತಾ, ತಂಗಿ ನೀನಲ್ಲ ಎನಗೆ ಅವಮಾನ ತಂದಿತ್ತ ಎನ್ನ ಬಳಿಗೆ. ತಂಗಿ, ಸೂಕ್ಷ್ಮವಾಗಿ ನಿನ್ನನ್ನು ಅವಲೋಕಿಸುತ್ತಾ ಇದ್ದೇನೆ. ಏನಿದು ನಿನ್ನ ದುಸ್ಥಿತಿ? ಈ ನಿನ್ನ ದುಸ್ಥಿತಿಗೆ ಕಾರಣೀಕರ್ತರು ಯಾರು ಹೇಳ್ತೀಯೋ? ಶಿರವನ್ನ ಕತ್ತರಿಸಲ. ಅಲ್ಲ, ಏನಾಯ್ತು ಎನ್ನುವುದಾಗಿ ಸವಿಸ್ತಾರವಾಗಿ ಇಲ್ಲಿ ತಿಳಿಸಿದರೆ ಸರಿ. ಇಲ್ಲ ಅಂತಾದ್ರೆ ಕತ್ತನ್ನ ಕತ್ತರಿಸಿ ಏನೋ ಜಾಗ. ರಾಣಿಯು ಬರುತ್ತ, ರಾಣಿಯು ಬರುತ್ತ ಸಿದ್ಧಾಂತನ ತಡೆದು ಸಂತೈಸಿ ನಟಿಸುತ್ತಲೇ ನುಡಿದಳು. ಏನು ಸಿದ್ಧಾಂತ? ಏನು ಕಾರ್ಯ ಮಾಡ್ಬೇಕು ಮುಂದಾದೆ ನೀನು? ಸ್ವಲ್ಪ ಆದ್ರೂ ಯೋಚನೆ ಮಾಡಬಾರ್ದನ? ನಾಳೆಗೆ ನೋಡಿದ ಜನರೆಲ್ಲ ಏನು ಹೇಳಲಿಕ್ಕಿಲ್ಲ ನಿನಗೆ? ನೀನು ಮತ್ತೆ ನಿನ್ನ ತಂಗಿ ಇದ್ದದಂತ ಹೇಳಿದ್ರೆ ಹೇಗೆ? ಕಣ್ಣನ್ನು ಹೇಗೆ ರಪ್ಪೆ ರಕ್ಷಣೆ ಮಾಡ್ತದೋ ಆ ರೀತಿಯಾಗಿ ನೀನಿದ್ದವ. ಇವತ್ತೇನು ಅವಳ ಮೇಲೆ ಕೈ ಮಾಡ್ಬೇಕು ಮುಂದಾಗ್ತಿದ್ಯಲ್ಲ, ಏನಾಯ್ತಾ? ಕೈ ಮಾಡದೆ ಮುಂದೆ ಮೌನವಾದೆಯ ತಂಗಿ. ಮೌನವಾದೆಯ ಬಗೆನೆಯೇ, ಮೌನವಾದೆಯ ಬಗೆನೆ ಎನ್ನೊಡ ನಿನ್ನಯ ಮಗವ ನೋಡ ನಿಂದು ಒಡನೆ ಮರವೇ ಗರ್ವ ಮುಗಿದ ಬೋರ್ಣನಾಕ್ಷರದೇ. ಮೌನವಾದೆಯ ತಂಗಿ, ಮೌನವಾದೆಯ. ಪಾಪ ಎರಡು ಮಾತಾಡೆ, ಯಾಕೆ ಸುಮ್ಮನೆ ನಿಂತಿದ್ದೀಯ? ಮಾತು ಬಾರದ ತೆರೆನಲ್ಲೂ ನನ್ನೆದುರು ನಾಟಕವಾಡುತ್ತಾ ಇದ್ದೀಯ. ತಂಗಿ, ತಂಗಿ ಎನ್ನುವುದಾಗಿ ಸಲುಗೆಯನ್ನ ಕೊಟ್ಟೆ ಅಂತಾದ್ರೆ ಅದನ್ನು ದುರುಪಯೋಗ ಪಡಿಸಿಕೊಂಡೆಯ? ಅಲ್ಲ, ನಿನ್ನಂತವಳ ಮುಖದರ್ಶನ ನನಗೆ ನಿಷಿದ್ಧ. ಅಣ್ಣ ತಂಗಿ ಇದ್ದಂತ ಹೇಳಿದ್ರೆ ಹಾಗೆ ಹಾಲು ನೀರಿದ್ದಾಗೆ. ಹೌದಪ್ಪ, ಹಾಲು ನೀರು. ಇಂದಿನಿಂದ ಮೊದಲುಗೊಂಡು ನೀನು ನನ್ನ ತಂಗಿಯಲ್ಲ, ನಾನು ನಿನ್ನ ಅಣ್ಣನಲ್ಲ. ನೆನಪಿಟ್ಟುಕೋ. ಅಮರ, ಕ್ಷಮಿಸಯ್ಯೋ ನನ್ನನ್ನ. ಓ ಮದುಮಗರಾಯ, ನಿನ್ನ ಅಲ್ಲಿಂದ ಇಲ್ಲಿಯವರೆಗೆ ಕರೆಸಿ ಅವಮಾನವಾಗುವ ತೆರನಲ್ಲಿ ನಾನು ವರ್ತನೆ ಮಾಡಿಕೊಂಡೆ. ಅಮರ, ಯಾರ್ಯಾರೋ ನನಗೆ ದ್ರೋಹವನ್ನು ಮಾಡಿದ್ರೆ ನನಗಿಷ್ಟು ನೋವಾಗ್ತಿರ್ಲಿಲ್ವೋ ಗೆಳೆಯ? ಪಾಪ ಹೀಗಾಗಬಾರ್ದಾಗಿತ್ತು. ತಂಗಿ ದೇವರು, ಅಯ್ಯಪ್ಪಪ್ಪ, ಕೆಲಸ ಮಾಡಿಬಿಟ್ಟ. ಈ ಮನೆಯನ್ನ ಬೆಳಗುವ ದೀಪವಾಗ್ತೀಯ, ಅಮರನ ಅರಮನೆಯನ್ನ ಬೆಳಗುವ ನಂದಾ ದೀಪವಾಗ್ತೀಯ ನೀನಂತ ಅಂದುಕೊಂಡಿದ್ದೇನೆ. ಎಲ್ಲ ಹಾರಿಯೋಯ್ತು. ಆದರೆ ನೀನು ಮಾಡಿದ್ದೇನು? ನಿನ್ನ ಈ ದುಸ್ಥಿತಿಗೆ ಕಾರಣೀಕರ್ತನೆ ಯಾರೆಂಬುದನ್ನು ಆದ್ರೂ ಹೇಳ್ತೀಯೇನೆ? ಘೋರ ಅನ್ಯಾಯ. ಅದನ್ನು ಹೇಳಿದವರು ಯಾರು ಹೇಳಿ? ಮಾಡಿದವರು ಯಾರು ತೋರಿಸು. ಯಾರಂತ ಹೇಳ್ಬೇಕು? ಯಾರಂತ ಹೇಳ್ಬೇಕು? ನನ್ನ ತಂಗಿಯ ಮುಖವನ್ನ ನಾನು ನೋಡಲಾರೆ. ಇಂದಿನಿಂದ ಮೊದಲುಗೊಂಡು ನೀ ನನ್ನ ತಂಗಿಯಲ್ಲ, ನಾನು ನಿನ್ನ ಅಣ್ಣನ. ಅಣ್ಣನ ಪರಿಸ್ಥಿತಿ ನೋಡಿದೀಯಾ? ಇವೊಬ್ಬ ಮದುಮಗ ನೋಡಿದ್ರ ಬಂದು ಏನ್ ಹೇಳ್ಬೇಕು, ಯಾವಾಗ ಮದುವೆ ಅಂತ ಅವನಿಗೆ ಗೊತ್ತಿಲ್ಲ. ಪಾಪ ಎಷ್ಟೊತ್ತಿಗೆ ಬರ್ಬೇಕಂತಾನೆ ಗೊತ್ತಿಲ್ಲ. ಯಾರಾದ್ರೂ ದೂಡಿ ಬಿಟ್ಟಿದ್ದು ಸಾಕು, ಓಡಿ ಬರ್ತಾನೆ. ಅವ ಮದುಮಗನ ಅಂತ ಕೇಳ್ತೇನೆ. ಇವಳು ಮದುವೆ ಇಷ್ಟೆಲ್ಲ ಹೀನ ಕಾರ್ಯ ಮಾಡ್ಕೊಂಡು ಆ ಮುಖ ಹೊತ್ಕೊಂಡು ನಿಂತಿದ್ಲಲ್ಲ, ನಾಚಿಕೆ ಆಗುದಿಲ್ಲ ಇವಳು, ನಾಚಿಕೆ ಆಗುದಿಲ್ಲ. ಅಷ್ಟು ಕೇಳ್ತಾ ಇದ್ದಾರೆ, ಹೇಳಲಿಕ್ಕೆ ಹೌದು. ಯಾರು ಏನು ಯಾರು ಏನು ನನ್ನಲ್ಲಿ ಹೇಳಿದ್ರೆ ನಾವು ಹೇಳಿ ಮರ್ಯಾದೆ ತಗ್ಲಿಕ್ಕೆ ಆಗುದಿಲ್ವಾ? ನಮ್ಮ ರಾಜ್ಯದ ಘನತೆಯನ್ನು ಹಾಳು ಮಾಡ್ಲಿಲ್ವಾ? ಹಾಳು ಮಾಡ್ಲಿಲ್ಲ. ಅಷ್ಟು ಜನರ ಮುಂದೆ ಯಾರವ ಅಂತ ಹೇಳಿದ್ರೆ ಆತನನ್ನ ಮದುವೆ ಮಾಡುವುದಿಲ್ವಾ? ಅಷ್ಟೇ ಅಲ್ಲ, ಯಾವನವ ಅಂತ ಕೇಳಿ ಅದೆಲ್ಲ ಬೇಡ. ಯಾವನೋ ಅನ್ನೋ ಪ್ರಶ್ನೆ ಬೇಡ. ಯಾರವ ಅಂತ ಹೇಳಿದ್ರೆ ಅವನನ್ನ ಹೇಳತ್ತೊಂದು ಮದುವೆ ಮಾಡಿಸುವುದಿಲ್ವಾ? ತೂಕ ಈಗ ಬೇಡ, ಆಮೇಲೆ ನೋಡುವ. ತೆರಳುತ್ತಿರೆ ಅಗ್ರಜನ ನೋಡಿ ಕಾದಂಬರಿಯೋ ದಪ್ಪನೆ ಗೆಡೈ ಗೋಳಿಡುತ್ತ ಕಂಬನಿಯೇ ದುಂಬಿ ಬಾಳಲಿನ್ನೆಂತೋ ನಾ ಪೊರೆಯುವರ್ಯಾರೋ, ಬಾಳಲಿನ್ನೆಂತೋ ನಾ ಪೊರೆಯುವರ್ಯಾರೋ. ಮರೆತನು ಎನ್ನಯ ಅಣ್ಣ ಬೇಳದೆ ಬಿಡೆ ಸತ್ಯ, ಬೇಳದೆ ಬಿಡೆ ಸತ್ಯ ಕಾಲವ ಕಾಯುವೆ ಎನ್ನುವುದ ನಾರಿಯು ಚಿಂತಿಸ
ಮನಸ್ಸು ಬಂತು ನಿನಗೆ? ನಿನ್ನನ್ನೇ ನನ್ನ ಜೀವ ಅಂತ ಹೇಳ್ತಾ ಇದ್ದ ನೀನು ನನ್ನನ್ನು ಬಿಟ್ಟು ಹೋದೆಯಲ್ಲ ಅಣ್ಣ. ಈ ಅರಮನೆಯಲ್ಲಿ ನಾನು ಹೇಗಿರಲಲ್ಲ, ಹೀಗಾಗಿ ಆಗಿ ಹೋದೆ. ಸತ್ಯವನ್ನು ಹೇಳಿದ್ರೆ ನಿನ್ನನ್ನು ಸಾಯಿಸುತ್ತಾರೆ ಈ ಪಾಪಿಗಳು ಎಂಬ ಕಾರಣಕ್ಕೆ ನಾನು ಹೇಳಲಿಲ್ಲ ಅಣ್ಣ. ನಿನ್ನ ಉಳಿದು ನನಗೆ ಮುಖ್ಯ. ನಾನು ಸತ್ತರೂ ಚಿಂತೆ ಇಲ್ಲ, ನೀನು ಬದುಕಬೇಕಣ್ಣ, ನೀನು ಸುಖವಾಗಿ ಬದುಕಬೇಕು. ನನ್ನೆಲ್ಲ ಮರೆತು ಬಿಟ್ಟಿಯಣ್ಣ, ಮರೆತು ಬಿಟ್ಟಿಯಣ್ಣ. ನಿನ್ನ ತಂಗಿಯೆಲ್ಲ ಮರೆತು ಬಿಟ್ಟಿಯಲ್ಲ, ನಿನ್ನ ತಂಗಿಯೆಲ್ಲ ಮರೆತು ಅಣ್ಣ 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 ಅಲ್ಲಿದ್ದಾನೆ ಅಣ್ಣ 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 ನಾನು ಹೇಗೆ ಮಾಡಲಿ ಅಣ್ಣ 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 ಹುಚ್ಚಿಯಾದಳು ನಾರಿ ಹುಚ್ಚಿಯಾದಳು, ಹುಚ್ಚಿಯಾದಳು ನಾರಿ ಹುಚ್ಚಿಯಾದಳು. ಮತ್ತೆ ನೆನೆವಳು ಅಣ್ಣನ ಮತ್ತೆ ಅಳುವಳು, ಮತ್ತೆ ನೆನೆವಳು ಅಣ್ಣನ ಮತ್ತೆ ಅಳುವಳು. ಒಮ್ಮೆ ನಗುವಳು ಅತ್ತು ನಗುವಳು, ಅತ್ತು ನಗುವಳು ನಗುತ್ತ ಅಳುವಳು. ಹುಚ್ಚಿಯಾದಳು ನಾರಿ ಹುಚ್ಚಿಯಾದಳು, ಹುಚ್ಚಿಯಾದಳು ನಾರಿ ಹುಚ್ಚಿಯಾದಳು. ಮನವು ಕೇಳದೆ ನಿದಿರೆ ಬಾರದೆ ತಂಗಿಯಳ ಬಳಿ ಬರುತ್ತಲೇ ಒಡನೆ ಕಂಡಚ್ಚರಿಯಗೊಳ್ಳುತ್ತ ಸಿದ್ಧಾಂತನಾಗ ಅಯ್ಯೋ ನನ್ನ ತಂಗಿಗೆ ಮತ್ತೆ ಪ್ರಬಡೆ ಆಯ್ತು. ನಿನ್ನ ಅಣ್ಣ ನಾನು, ನಿನ್ನ ಕಣ್ಣ ಮುಂಭಾಗದಲ್ಲಿ ನಿನ್ನ ಅಣ್ಣ ನಿಂತಿದ್ದೆ. ನೋಡಮ್ಮ ನೋಡು, ನಿನ್ನ ತಂಗಿ ಕಾದಂಬರಿ, ಏನಾಯ್ತು ಕಣ್ಣ ಕಾದಂಬರಿ ಕಾದಂಬರಿ ನಿನಗೇನಾಯ್ತಮ್ಮ? ಮತಿ ಭ್ರಮಣೆಯಾಗಿ ಹೋಯ್ತೆ ನಿನಗೆ ಕಾದಂಬರಿ. ನಮ್ಮನ್ನ ಕೇಳುವವರು, ನಮ್ಮನ್ನು ವಿಚಾರಿಸುವವರು ಯಾರು ಇಲ್ಲವಾಗಿ ಹೋದರೆ ಅಯ್ಯೋ, ನಮ್ಮ ತಂದೆ ತಾಯಿಯೊಂದು ಇದ್ದಿದ್ರೆ ಈ ಹೊತ್ತಿನಲ್ಲಿ ನಮಗೆ ಈ ಪರಿಸ್ಥಿತಿ ಬರ್ತಾ ಇತ್ತೆ. ಇಲ್ಲವಮ್ಮ, ಅಮ್ಮ ಎಲ್ಲಿರುವೆ ಅಮ್ಮ? ಈ ದುಸ್ಥಿತಿಯಲ್ಲಿ ನಮ್ಮ ಪಾಲಿಗೆ ಬಂದು ಸ್ವಾತಂತ್ರ್ಯದ ಮಾತುಗಳನ್ನು ಆಡಬಾರದೆಂದು ತಂದೆ. ಅಮ್ಮ ಅಮ್ಮ ನನ್ನ ನಿನ್ನ ಮಗಳ ದುಸ್ಥಿತಿಯನ್ನು ಒಮ್ಮೆ ನೋಡು ತಾಯಿ, ನಿನ್ನ ಮಗಳ ದುಸ್ಥಿತಿಯನ್ನು ಒಮ್ಮೆ ನೋಡು. ಜನಕ ಜನಕ ಎಲ್ಲಿರುವೆ ಅಮ್ಮ? ನಿನ್ನ ಪುಣ್ಯ ಗರ್ಭ ಸಂಜಾರ ಅಮ್ಮ. ಈ ದುಸ್ಥಿತಿಯಲ್ಲಿ ನಾವಿರುವರು ಇದ್ದೇವೆ. ನನ್ನ ತಂಗಿ ಕಾದಂಬರಿಗೆ ಮತಿ ಭ್ರಮಣೆಯಾಗಿದೆ. ಯಾರಲ್ಲಿ ಹೇಳಿ, ಯಾರಲ್ಲಿ ಹೇಳಿ? ಯಾರೂ ಇಲ್ಲವೇ ಇಲ್ಲಿ? ಯಾರೂ ಇಲ್ಲವೇ? ನಮಗೆ ಸಹಾಯ ಮಾಡುವವರು ಯಾರೂ ಇಲ್ಲವೇ ಇಲ್ಲಿ? ಆ ಕ್ಷಣದಿ ಸುಧನೊಡನ ಈದರುದ ರಾಣಿಯೋ ನೋಡಿ ಇಂತೆನಲು ಮಾನ ಹೋಯಿತು ಮಗನೇ ನಮ್ಮಯ, ಮಾನ ಹೋಯಿತು ಮಗನೇ ನಮ್ಮಯ ಕೇಡು ಘನತೆಗೆ ಬಲ್ಲೆ ನಿಶ್ಚಯ, ಬಲ್ಲೆ ನಿಶ್ಚಯ ಬಾಳುವುದು
ಇನ್ನೆಂತೂ ಧರೆಯೋಳು ಪೋಪ ಏಳು ಏನು ಮಗನೇ ಏಳು ಏಳು ಅಮ್ಮ ಏಳು ಏಳು ಅಂತ ಇಲ್ಲೇ ತನಕ ಕರ್ಕೊಂಡು ಬಂದೆ ಈಗ. ಮತ್ತೇನು ಮಗನೇ ನೋಡಿದೀಯಾ ಇಷ್ಟಲ್ಲವರಿಗೆ ಎಲ್ಲರೂ ಹೇಳ್ತಿದ್ದಾರೆ ವಂದನ ಮಹಾರಾಜರಿಗೆ ಜಯವಾಗಲಿ, ಮಹಾರಾಣಿಯವರಿಗೆ ಜಯವಾಗಲಿ, ಸಿದ್ಧಾರ್ಥನಿಗೆ ಜಯವಾಗಲಿ ಎನ್ನುವುದಾಗಿ ನೋಡಿದ್ಯಾ ಅವ ಮಾಡಿದ ಕಾರ್ಯ, ಅವಳು ಮಾಡಿದ ಕಾರ್ಯ ಎಲ್ಲ ಹೋಯ್ತು, ಎಲ್ಲ ಹೋಯ್ತು, ಮಾನ ಹೋಯ್ತು, ಮರ್ಯಾದೆ ಹೋಯ್ತು ಮಗನೇ. ಇನ್ನಿಲ್ಲಿದ್ದೇನು ಮಾಡ್ಬೇಕು ನಾವು? ಇದ್ರೆ ಅಲ್ವೋ ಅಮ್ಮ? ಯಾರಿಗೆ? ಅವರಿಗೆ. ಮತ್ತೆ ನಿಮಗೆ ಹೇಳ್ತೀನಿ, ಇನ್ನು ನಾವು ಇಲ್ಲಿರಬಾರ್ದು, ಎಲ್ಲ ಹಾಳಾಗಿ ಹೋಯ್ತು, ಎಲ್ಲ ಇವರ ದೇಶದಿಂದ ಕೊಟ್ಟ ಅನ್ನದ ಸೊಕ್ಕ ಇವರಿಗೆ. ಇಲ್ಲಂದ್ರೆ ಹೀಗೆ ನಡೀತದ? ಏನೇ ಆಗ್ಲಿ ಮಗ, ನಾನಿರೋದಿಲ್ಲ, ನಾನು ಅಮ್ಮ 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 ನುಡಿಯುತ್ತಿರ ಈ ತರದಿ ಅಮ್ಮ ಹೋದದಷ್ಟೇ, ಈಗ ನಾವು ಹೋಗ್ಬೇಕಲ್ಲ ಗೆಳೆಯ. ಏನಾಗಿ ಹೋಯ್ತೋ? ಏನಾಯ್ತಾ? ಪಾಪ ಇವ್ರ ಪರಿಸ್ಥಿತಿ ನೋಡು. ಅಲ್ಲಿ ನೋಡ ನೋಡ ಹುಚ್ಚಿ ನಮ್ಮ ಮನೆಯಲ್ಲಿ ಅಲ್ಲಿ ಅಲ್ಲಿ ಸ್ವಲ್ಪ ನೋಡ. ನಾಚಿಕೆ ಆಗುವುದಿಲ್ಲ ಅವರಿಗೆ. ಇಷ್ಟು ಹೊತ್ತಿಗೆ ನಾವು ಈ ರೀತಿ ಆಗಿದ್ದಿದ್ರೆ ನಾನಾಗಿದ್ರೆ ಅಲ್ಲಿ 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 ನೋಡ್ತಾ ಇದ್ದೇನೆ, ಆ ಕೆರೆಗೆ ಹಾರಿಸ್ತಿದ್ದೆ. ಏನು ಗೊತ್ತಾಯ್ತು? ಕೆರೆಗೆ ನೀನು ಹಾರ್ತಾ ಇದ್ದೆ. ಅದೇ ಹಾರ್ತಾ ಇದ್ದೆ. ಇಂಥ ಸಂದರ್ಭದಲ್ಲಿ ನಾವು ಹೊಳೆಯೋ ಬಾವಿಯ ನೋಡ್ಕೊಳ್ತಾ ಇದ್ದೇವೆ. ಹೌದಪ್ಪ ಅಲ್ವಾ? ಅಂತವರು, ಈ ನಾಚಿಗೆ ಸತ್ತವರು, ಲಜ್ಜೆ ಸತ್ತವರು ಇಲ್ಲಿದ್ದಾರಂತಾದ್ರೆ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಆದ್ರೂ ಉಂಟೇನೋ ಅವರಿಗೆ? ನನಗೆ ನಾಚಿ ಆಗ್ತದೆ. ಹೇಳಲಿಕ್ಕೆ ನಮಗೆ ಅಸಹ್ಯ ಅನಿಸ್ತಾ ಇದೆ. ಹೌದೌದು, ಅಸಹ್ಯ. ಅಂತ ಹುಚ್ಚರು ಇರುವಂತ ಮನೆ ಇದು, ಹುಚ್ಚರಿರುವ ಸಂತೆ ಇದು, ಹುಚ್ಚರ ಸಂತೆ ಆಗಿಬಿಟ್ಟಿದೆ. ಅದು ಅರಮನೆಯಲ್ಲಿ. ಹೌದು. ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇವ್ರ ಬಗ್ಗೆ ಹೇಳಿದ್ರೆ ಎಷ್ಟು ಗೆಳೆಯ? ಅದಕ್ಕಿಂತ ಹೆಚ್ಚಾಗಿ ಅವರು ಹೋಗಿ ಕಾಡಿನಲ್ಲಾದ್ರೂ ಬಿಟ್ಟು ಬರ್ಬೋದಾ? ಬಿಟ್ಟು ಬರ್ಬೋದಲ್ವಾ? ಬಿಟ್ಟು ಬರ್ಬೋದಲ್ವಾ? ಎಲ್ಲಾದ್ರೂ ಹೋಗಿ ಸಾಯ್ಲಿ ಅವರು. ಇನ್ನು ಬಿಟ್ಟಿದ್ದು ಅವರಿಗೆ. ನುಡಿಯುತ್ತಿರ ಈ ತರದಿ ಎಲ್ಲರೊಂದಾಗಿ ಕಂಬನಿಯ ಸುರಿಸುತ್ತ ಸಿದ್ಧಾಂತ, ಕಂಬನಿಯ ಸುರಿಸಿ ಸಿದ್ಧಾಂತನು ಭಗಿನಿ ಎಳತ ಎಬ್ಬಿಸಿ, ಭಗಿನಿ ಎಳತ ನೆಬ್ಬಿಸಿ ಕರೆದೊಯ್ದ ಅಡವಿಗೆ. ಆ ಆ ಕಾದಂಬರಿ, ಇಗೋ ನೋಡು, ನಿನ್ನ ಅಣ್ಣ ಬಂದಿದ್ದಾನಮ್ಮ, ನಿನ್ನ ಅಣ್ಣ ಬಂದಿದ್ದಾನೆ. ಒಮ್ಮೆ ಅಣ್ಣನ ಮುಖವನ್ನು ನೋಡು. ನಿನ್ನನ್ನು ಕಣ್ಣಿನ ರೆಪ್ಪೆಯೋಪಾದಿಯಲ್ಲಿ ಕಾಪಾಡಿದವ ಈ ಸಿದ್ಧಾಂತ, ಆತನ ಎದುರಿನಲ್ಲಿ ಮತಿಭ್ರಮಣೆಯಂತೆ ನೀನು ವರ್ತಿಸ್ತಾ ಇದ್ದೀಯ ತಾಯಿ. ಇಲ್ಲ ಇಲ್ಲ, ಈ ಅರಮನೆಯಲ್ಲಿ ಬದುಕುವ ಅವಕಾಶವನ್ನೇ ಕಳೆದುಕೊಂಡಿದ್ದೇವೆ. ಒಬ್ಬೊಬ್ಬರಂತೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಚುಚ್ಚು ಮಾತುಗಳನ್ನಾಡುತ್ತಾ ನಮ್ಮ ಹೃದಯಕ್ಕೆ ಘಾಸಿಯನ್ನುಂಟು ಮಾಡುತ್ತಾ ಇದ್ದಾರೆ. ಯಾರಿಗಾಗಿ ಅರಮನೆಯಲ್ಲಿ ಬದುಕಲಿ, ಯಾರಿಗಾಗಿ ಈ ನಾಡಿನಲ್ಲಿ ನಾವು ವಾಸ ಮಾಡಲಿ? ತಂಗಿ ಕಾದಂಬರಿ, ಅವರೇ ದಾರಿಯನ್ನು ಸೂಚಿಸಿದ್ದಾರಲ್ಲ, ಕಾಡಿಗಾದರೂ ಕೊಂಡು ಹೋಗಿ ಬಿಡಬಾರದು ಎನ್ನುವುದಾಗಿ. ಯಾಕಮ್ಮ ನೀನು ಅವರೊಳ ಹೋಗಬೇಕಮ್ಮ? ಇಲ್ಲ ತಾಯಿ, ನೀನು ಅವರೊಳ ಹೋಗುವುದು ಬೇಡ. ನಿನ್ನ ಅಣ್ಣ ಪ್ರತಿ ಹೆಜ್ಜೆಗೂ ನಿನ್ನ ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತಾ ಅಂಬೆ ಗಾಲಿ ಕೂತಿರುವಂತ ಆ ಸಂದರ್ಭದಲ್ಲಿಂದ ಹಿಡಿದು ಇಂದಿನ ತನಕೂ ನಿನ್ನ ಬೆಂಗಾವಲಾಗಿ ಇದ್ದವನಪ್ಪ ನಾನು. ಈ ಸಿದ್ಧಾಂತ ನಿದ್ದಾನೆ, ನಿನಗೆ ಹೆದರಬೇಡಮ್ಮ. ಘೋರ ಕಾನನವೇನು, ಯಾವುದೇ ದುಸ್ಥಿತಿಯಲ್ಲೂ ನಿನ್ನ ಕೈ ಬಿಡುವ ಈ ಸಿದ್ಧಾಂತನಲ್ಲ. ಕಾಡುವ ಶಕ್ತಿ ಒಂದಿದ್ರೆ ಕಾಪಾಡುವ ಶಕ್ತಿ ಅನೇಕವಿದೆ. ಪ್ರಪಂಚ ವಿಶಾಲವಾಗಿದೆಯಮ್ಮ. ಈ ನಾಡಲ್ಲದಿದ್ದರೆ ಇನ್ನೇನು, ಬೇರೆ ಯಾವುದೋ ಪ್ರದೇಶಕ್ಕೆ ಹೋಗಿ ಜೀವನವನ್ನು ಸಾಗಿಸುವ. ತಂಗಿ, ಎನ್ನ ತಂಗಿ ನನಗೆ ಜೀವ ಎಂದು ಅಗಲಿ ಬಾಳಲಾರೆ, ಬಾಳಿ ನಾನು ಉಳಿಯಲಾರೆ, ಬಾಳಿ ನಾನು ಉಳಿಯಲಾರೆ.
ಅಣ್ಣ ನಿನ್ನ ತಂಗಿಯಾಗಿ ಪುಟ್ಟಿದೆನ್ನ ಬಾಳೆ ಧನ್ಯ. ಅಣ್ಣ ನಿನ್ನ ತಂಗಿಯಾಗಿ ಪುಟ್ಟಿದೆನ್ನ ಬಾಳೆ ಧನ್ಯ. ಎಲ್ಲವೂ ವಿಧಿಯಾಟ, ಎಲ್ಲವೂ ವಿಧಿಯಾಟ. ಈ ಹೆಣ್ಣಿನ ಬಾಳಲಿ ಗೋಳಾಟ, ಹೆಣ್ಣಿನ ಬಾಳಲಿ ಗೋಳಾಟ, ಎಲ್ಲವೂ ವಿಧಿಯಾಟ. ಕಾದಂಬರಿ ಪ್ರಾರಂಭ ಹೇಗೆ? ಈ ನಾಡಿನ ಋಣ ಮುಗಿದು ಹೋಯ್ತು ತಾಯಿ. ಈ ನಾಡಿನ ಋಣ ಮುಗಿದು ಹೋಯ್ತು ನಮಗೆ. ಇನ್ನೇನಿದ್ರು ಎಲ್ಲವೂ ವಿಧಿಯಾಟ, ಎಲ್ಲವೂ ವಿಧಿಯಾಟ. ಇಲ್ಲವಮ್ಮ. ಯಾರು ಕಾಯುವರು, ಯಾರು ಯಾರು ಕಾಯುವರೋ. ತಂಗಿ ಏನಾಯ್ತು? ಈ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ, ಜನುಮ ಜನುಮಗಳ ಅನುಬಂಧ. ತಂಗಿ ಅಣ್ಣ ಅಣ್ಣ ನೋಡುವುದಕ್ಕೆ ನನ್ನಿಂದ ಆಗುವುದಿಲ್ಲ. ನಮ್ಮ ಮನೆಯ ಮಹಾಲಕ್ಷ್ಮಿ ನೀನು ಅಂತ ಎಣಿಸಿದ್ದೇನಪ್ಪ. ತಂಗಿ ಈ ಅಣ್ಣನನ್ನ ಕ್ಷಮಿಸು ತಾಯೇ, ಈ ಅಣ್ಣನನ್ನ ಕ್ಷಮಿಸು. ನತದೃಷ್ಟ ಅಣ್ಣನನ್ನ ಕ್ಷಮಿಸಪ್ಪ. ಬಾರಮ್ಮ ಹೀಗೆ. ಬಾರಮ್ಮ ಹೀಗೆ. ಒಡನೆ ಬೇಳ್ದಳು ರಾಣಿ ಸುತನುಳು, ಒಡನೆ ಬೇಳ್ದಳು ರಾಣಿ ರಾಣಿ ಸುತನುಳು, ಸಗನದ ನಿಹದಿ ತೆರಳು ಬೇಗನೆ. ಯಾರಿಗರಿಯದ ದರದಿ ಕೃತ್ಯವ ಎಸಗು ಎನ್ನಲು. ಮಗನೇ, ಇದು ಸರಿಯಾದ ಸಮಯ ನೋಡು. ಇಲ್ಲಿ ಯಾವ ಕಾರ್ಯ ಆಗಬೇಕಿದ್ರು ನನ್ನಿಂದಲೇ ಆಗಬೇಕು ಅಂತ ಹೇಳಿದ್ದೇನೆ. ಇವತ್ತು ಅಷ್ಟೇ, ನಾಳೆಗೂ ಅಷ್ಟೇ, ಇನ್ನು ಮುಂದೂ ಅಷ್ಟೇ. ನಾನು ಹೇಳಿದಾಗೆಲ್ಲ ಕಾರ್ಯ ಆಗಬೇಕು. ನೀವು ಹೇಳಿದ ಕಾರ್ಯವನ್ನೇ ಮಾಡ್ತಾ ಇರುವುದು ನಾನು. ಈಗ ನೀನು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ನಿನಗೆ ಮುಂದೆ ಕೀರ್ತಿ ಬರಬೇಕಂತ ಆದ್ರೆ ಅವರಿಬ್ರು ಹೊರಟಿದ್ದಾರೆ ಅಲ್ವಾ ಕಾಡಿಗೆ? ಹೌದು, ಹೊರಟಿದ್ದಾರೆ. ಅವರನ್ನು ಮಾರ್ಗದಲ್ಲಿ ತಡೆದು ಅವರನ್ನು ಕೊಂದು ಮುಗಿಸು. ಆಮೇಲೆ ಹೇಳುವುದೆಷ್ಟು, ನಾನು ಎಲ್ಲ ತಯಾರಿಯನ್ನು ಮಾಡಿಕೊಂಡೇ ಬಂದವನು. ಕೊಂದು ಮುಗಿಸಿದೆ ಅಂತ ಆದ್ರೆ ನಮ್ಮನ್ನು ಕೇಳುವ ಭಟರಾರಿದ್ದಾರೆ ಹೇಳು. ನಾನೇ ರಾಣಿ, ನೀನೇ ಯುವರಾಜ. ಇಷ್ಟು ಕಾರ್ಯ. ಭಗಿನಿಯಳ ಕರೆತರು ತಾಡವಿಗೆ, ಭಗಿನಿಯಳ ಕರೆತರು ತಾಡವಿಗೆ, ಮನದಿ ಚಿಂತಿಸಿ ಹಲವು ಬಗೆಯಲಿ. ಪೂರ್ವ ಜನ್ಮದ ಪುಣ್ಯ ಧರ್ಮವು ನಿನ್ನ ಕಾಯುವೆ, ಪೂರ್ವ ಜನ್ಮದ ಪುಣ್ಯ ಧರ್ಮವು ನಿನ್ನ ಕಾಯುವೆ. ಕಾದಂಬರಿ ನಡೆದು ನಡೆದು ಪುರವನ್ನ ತ್ಯಜಿಸಿ
ಅರಣ್ಯವನ್ನು ಸೇರಿದವರಿದ್ದೇವಮ್ಮ ನಾವು. ತಂಗಿ, ಈ ಜನ್ಮದಲ್ಲಿ ಅಂತೂ ಹೀಗಾಯ್ತು. ಹಿಂದಿನ ಜನ್ಮದಲ್ಲಿ ನಾವೇನಾದರೂ ಅಲ್ಪ ಸ್ವಲ್ಪ ಪುಣ್ಯವನ್ನು ಮಾಡಿದ್ದಿದ್ರೆ ಆ ಪುಣ್ಯದ ಫಲವೇ ನಿನ್ನನ್ನು ಕಾಪಾಡಬೇಕು ತಾಯಿ. ಆ ಪುಣ್ಯದ ಫಲವೇ ನಮ್ಮನ್ನು ಕಾಪಾಡಬೇಕು. ತಂಗಿ ಬಾರಮ್ಮ, ಯಾಕೆ ನಿಂತಿದ್ದೀಯಮ್ಮ? ಬಾರಮ್ಮ, ಹೀಗೆ ಬಾ ತಂಗಿ. ನಿಜವರುವೆ ಅನುಜಗೆನೂತ, ನಿಜವರುವೆ ಅನುಜಗೆನೂತ, ತರುಣಿದ ಮನದೊಳಗೆ ಒಮ್ಮೆ ಕಂಪಿಸಿ ಆದುದಾಗಲಿ ದೇವನಿರುವನು, ಆದುದಾಗಲಿ ದೇವನಿರುವನು, ಅಣ್ಣ ಸುಖದಲ್ಲಿ ಬಾಳಲೆನುದ ಬಳಿಗೈದು ಇಂತೆಂದಳೋ ನಿಜವ ಅರುಹುವೆಯೇ ಅನುಜಗೆನುತ ಆ ಆ ಅಣ್ಣನಿಗೆ ವಿಷಯವೆಲ್ಲ ಹೇಳಬೇಕು ಎಂಬ ಕಾರಣಕ್ಕಾಗಿ ಇಷ್ಟೆಲ್ಲ ತಂತ್ರವನ್ನ ಸಾಧಿಸಿ ಹುಚ್ಚೆ ನಟಿಸಿ ಅವನನ್ನ ಏಕಾಂತಕ್ಕೆ ಕರೆದುಕೊಂಡು ಬಂದೆ. ಇದೇ ಸರಿಯಾದ ಸಂದರ್ಭ. ಎಲ್ಲ ವಿಚಾರವನ್ನು ನನ್ನ ಅಣ್ಣನಿಗೆ ತಿಳಿಸಬೇಕು. ನಾನೀಗ ಒಂದು ಕಾರ್ಯದಲ್ಲಿ ನಟಿಸಲೇಬೇಕಾಗಿದೆ. ಅದಕ್ಕಾಗಿ ಏನು ಮಾಡಲಿ? ಅಲ್ಲಿ ಹೇಳಿದರೆ ನನ್ನ ಅಣ್ಣನನ್ನ ಆ ಪಾಪಿಗಳು ಕೊಲ್ತಾರೆ. ಇಲ್ಲಿ ಆದರೂ ಕರೆತಂದು ಹೇಳಿ ಆ ದುಷ್ಟರಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕೆನ್ನುವ ಕಾರಣಕ್ಕಾಗಿ ಹುಚ್ಚಿಯಂತೆ ನಟಿಸಿ ಘೋರವಾದಂಥ ಅರಣ್ಯಕ್ಕೆ ಕರೆತಂದಿದ್ದಾನೆ. ಹೇಳಬೇಕು ಸತ್ಯವನ್ನು ನಾನೀಗ ಹೇಳಬೇಕು. ಹಾಗಾಗಿ ಈ ರೀತಿಯಾಗಿ ನಾನು ಕೇಳಿದೆ ಅಂತಾದ್ರೆ ಸರಿಯಾಗಬಹುದು. ನೋಡೋಣ. ಅಣ್ಣ, ತಂಗಿ, ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಣ್ಣ. ನೀರು ಬೇಕಣ್ಣ. ತಂಗಿ, ನೀರು ಬೇಕು. ತಂಗಿ, ಈ ದಟ್ಟವಾದ ಅರಣ್ಯದಲ್ಲಿ ನಾನೆಲ್ಲಿ ನೀರು ಅಂತ ಅರಸಿ ಹೋಗ್ಲಮ್ಮ. ನಡೆದು ನಡೆದು ಸಾಕಾಗಿ ಹೋಗಿದೆ. ಅಷ್ಟೇ ಅಲ್ಲ, ಯಾವುದೇ ಗಳಿಗೆಯಲ್ಲಿ ನೀನು ಪ್ರಸವಿಸುವ ಸಾಧ್ಯತೆಯೂ ಉಂಟು. ಈ ತುಂಬು ಗರ್ಭಿಣಿಯನ್ನು ನೀರು ಬೇಕಣ್ಣ. ನನಗೆ ನಾನು ಹೇಗೆ ಬೇಕಣ್ಣ ನೀರು? ದಣಿವಾಗ್ತಾ ಇದೆ ಅಣ್ಣ. ತಂಗಿ, ನೀರು ತಾನೆ ನಿನಗೆ? ಹೌದು. ಹಾ, ಅನತಿ ದೂರದಲ್ಲಿ ನದಿಯೊಂದು ಹರಿಯುವ ನನಗೆ ನಡೆಯಲಿಕ್ಕಾಗೋದಿಲ್ಲ ಅಣ್ಣ. ತಂದು ಕೊಡ್ತೇನೆ ತಂಗಿ, ತಂದು ಕೊಡ್ತೇನೆ. ಹಾಗಿದ್ರೆ ನಾನೊಂದು ಮಾತು ಕೇಳಬಹುದು ಅಣ್ಣ? ಮಹಾರಾಣಿಯ ತರದಲ್ಲಿ ನಿನ್ನನ್ನು ಸಾಕಿದ್ದೇನಮ್ಮ. ಕೇವಲ ನೀರಿಗಾಗಿ ಪರಿತಪಿಸುವಂತ ಈ ಸಂದರ್ಭ ಬರ್ತದೆ ಅಂತ ಕನಸಲ್ಲೂ ಎಣಿಸಿರ್ಲಿಲ್ಲ ತಾಯಿ. ಏನಮ್ಮ ನಿನ್ನ ಬಯಕೆ? ಬೇರೆ ಹೇಳಮ್ಮ. ನೀರಿಲ್ವ? ಒಂದಲ್ಲಮ್ಮ, 1000 ಬಯಕೆಯನ್ನಾದರೂ ತೀರಿಸುವ ಈ ನಿನ್ನ ಅಣ್ಣ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾನೆ. ಆದರೂ ದೇವರ ದಯವೊಂದಿದ್ದರೆ ಒಂದಲ್ಲ 1000 ಬಯಕೆಯನ್ನಾದ್ರೂ ಹೇಳಮ್ಮ. ನೀನು ಎಲ್ಲಿಗೂ ಹೋಗೋದು ಬೇಡ. ಇಲ್ಲಮ್ಮ, ನಿನ್ನನ್ನು ಬಿಟ್ಟು ನಾನು ಎಲ್ಲಿಗಂತ ಹೋಗ್ಲಿ. ಹೋಗೋದು ಬೇಡ. ನಿನ್ನನ್ನು ಬಿಟ್ಟು ನನಗೆ ಯಾರಿದ್ದಾರಮ್ಮ? ಒಂದೇ ಒಂದು ಅವಶ್ಯ ಅಣ್ಣ. ಹೇಳು ಹೇಳು ತಂಗಿ, ಹೇಳು ಹೇಳು. ಒಂದು ಭಿನ್ನ ಅಣ್ಣ ಕೇಳೋ, ಒಂದು ಭಿನ್ನ ಅಣ್ಣ ಕೇಳೋ, ಎನ್ನ ಬಾಳಿನ ದೇವ ನೀನೋ, ನಿನ್ನ ಮಡಿಲೋಳು ಮುದದಲ್ಲಿ, ನಿನ್ನ ಬಡಿಲೋಳು ಮಲಗಿ ಮುದದಲ್ಲಿ, ವಿರಮಿದುವೆ ಅರೆ ನಿಮಿಷವೂ ಅಣ್ಣ, ನೀರು ಸಿಗೋದಿಲ್ಲ ಅಲ್ಲ ಅಣ್ಣ? ಇಲ್ಲಮ್ಮ, ಹಾಗೆ ಹೇಳ್ಬೇಡ. ನಂಗೆ ದಣಿವಾಗ್ತಾ ಇದೆ, ನಡಿಲಿಕ್ಕೆ. ಎಲ್ಲಿಯಾದ್ರೂ ಹೋಗಿ ನೀರನ್ನು ತಂದು ಕೊಡ್ತೇನೆ. ಬೇಡ ಅಣ್ಣ, ನೀನು ಎಲ್ಲ ಹೋಗೋದು ಬೇಡ. ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನನ್ನ ಮನಸ್ಸು ಬರ್ತಾ ಇಲ್ಲ ತಾಯಿ. ನಾನು ನಿನ್ನ ತುಡಿಯ ಮೇಲೆ ಅರೆ ನಿಮಿಷ ಹಸಿರು ಬೀರಿಸಿ ಮರ್ಕೋತೇನೆ. ನನಗೆಲ್ಲ ಸರಿ ಆಗ್ತದೆ ಅಣ್ಣ. ನೀರು ಬೇಡ ಅಣ್ಣ, ಅವಕಾಶ ಕೊಡೋಣ. ತಂಗಿ, ಬೇಡ ಅಲ್ಲ, ಬೇಡ ಅಣ್ಣ. ಏನೋ ಒಂದು ದೊಡ್ಡ ಬಯಕೆ ಅಂತ ಅನಿಸಿಕೊಂಡಿದ್ದೆ.
ಕೇವಲ 6 ನಿಮಿಷ ನನ್ನ ತೊಡೆಯ ಮೇಲೆ ಮಲಗಿ ನಿದ್ರಿಸುವ ಅವಕಾಶವೇ ತಾಯಿ. ಹೌದಲ್ಲ ತಂಗಿ, ನಡೆದು ಸಾಕಾಗಿ ಹೋಗಿದೆ. ನನಗೇ ಸಾಕಾಗಿದೆ ಅಂದ ಮೇಲೆ ನಿನ್ನ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಹೇಳು? ಆದ್ದರಿಂದ ನಿನ್ನ ಆಸೆಯಂತೆ ಈಗೋ ಈ ಅರಣ್ಯದ ಮಧ್ಯದಲ್ಲಿ ತೊಡೆ ಇರಿಸಿ ಮಲಗ್ತೇನಮ್ಮ, ತಲೆ ಇರಿಸಿ ಮಲಗ. ತೊರೆದು ಹೋಗಲು ಸಮಯ ಸರಿಯುದು, ತೊರೆದು ಹೋಗಲು ಸಮಯ ಸರಿಯುದು. ಮುಂದಿನ ಜನುಮದಲ್ಲಿ ಈಕೆಯ ಒಡಗೂಡಿ ಜನಿಸುವೆ ನೆನುತ ತಾ ತೆರಳಿದನು ಸಿದ್ಧಾಂತ. ಅರಮನೆಯಲ್ಲಿ ಉಂಡುಂಟು ಸುಖವಾಗಿ ಮಲಗಿದವಳು ನನ್ನ ತಂಗಿ ಕಾದಂಬರಿ. ಇಂದಿನ ಈ ಪರಿಸ್ಥಿತಿ ನೋಡಿದರೆ ಯಾವೊಬ್ಬ ವ್ಯಕ್ತಿಗೂ ಕೂಡ ನನಗೆ ಬಂದಂತ ಪರಿಸ್ಥಿತಿ ಯಾರಿಗೂ ಕೊಡದಿರು ಶಿವನೇ. ಎಂತಹ ಬೀಭತ್ಸವಂತಹ ಈ ವಾತಾವರಣ, ಈ ಗೊಂಡ ಅರಣ್ಯದಲ್ಲಿ ತಂಗಿ ನನ್ನ ತೊಡೆಯ ಮೇಲೆ ಶಿರವಿರಿಸಿ ಮಲಗಿದ್ದಾಳೆ. ಗಾಢ ನಿದ್ರೆಯನ್ನು ಮಾಡುತ್ತಾ ಇದ್ದಾಳೆ. ಸರಿ, ಮೊದಲೇ ಆಯಾಸಗೊಂಡಂತ ಆಕೆ ನೀರನ್ನ ಕೇಳಿದ್ದಾಳೆ. ನೋಡೋಣ, ಇದೇ ಸರಿಯಾದ ಸಮಯ. ಅನತಿ ದೂರದಲ್ಲಿ ನದಿಯೊಂದು ಹರಿಯುವ ಶಬ್ದ ಕೇಳ್ತಾ ಇದೆ. ಗಡ್ಡೆ ಗಣಸೇನಾದ್ರೂ ಸಿಗುತ್ತದೆ ಎನ್ನುವ ಅವಸರದಲ್ಲಿ ನೋಡೋಣ. ಅವಳಿಗೆ ಎಚ್ಚರವಾಗದಂತೆ ನಾನು ಹೋಗ್ತೇನೆ. ವನದೇವತೆ, ನಾನು ನೀರನ್ನು ತರುವುದರೊಳಗಾಗಿ ಅವಳನ್ನ ರಕ್ಷಣೆ, ಅವಳ ಪೂರ್ಣ ರಕ್ಷಣೆ ನಿಮಗೆ ವಹಿಸಿಕೊಡ್ತಾ ಇದ್ದೇನೆ. ಈ ಕಾಡಲ್ಲಿ ದುಷ್ಟ ಮೃಗಗಳ ಹಾವಳಿ, ಅವರಿಂದಲೂ ನೀನು ರಕ್ಷಣೆಯನ್ನು ನನ್ನ ತಂಗಿಗೆ ಕೊಡಬೇಕಮ್ಮ. ಸರಿ, ತೆರಳಿ ಒಡನೆ ತಾನೇಳುತ್ತ ಕಾದಂಬರಿಯೋ, ಒಡನೆ ತಾನೇಳುತ್ತ ಕಾದಂಬರಿಯೋ. ಸನಿಹದಲ್ಲಿ ಅಗ್ರಜನ ಕಾಣದೆ ಭಯದೊಳಗೆ ಗೋಳಿಡುತ್ತ ಕಂಬನಿ ಸುರಿಸಿ. ಅನ್ಯಾಯ ಮಾಡಿಬಿಟ್ಟೆ ಅಣ್ಣ. ನಿನಗೆ ಸತ್ಯವನ್ನು ಹೇಳಬೇಕು ಎಂಬ ರೀತಿಯಲ್ಲಿ, ಯಾರಿಗೂ ತಿಳಿಯಬಾರದು ಎನ್ನುವ ಆಶೆಯಲ್ಲಿ ನಿನ್ನನ್ನು ಕರೆದುಕೊಂಡು ಬಂದೆ. ನಾನು ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಯಿತು. ಈ ಕಾಡಿನಲ್ಲಿ ನಾನು ಹೇಗೆ ಬದುಕಲಿ, ಹೇಗೆ ಬಾಳಲಿ? ಇಲ್ಲ ಇಲ್ಲ, ಅಯ್ಯೋ ಅಯ್ಯೋ ಅಯ್ಯೋ. ಕ್ಷಣದಿನವರಿಗೆ ಪ್ರಸವ ವೇದನೆಯು ಊದಿಸಲು, ಪ್ರಸವ ವೇದನೆಯು ಊದಿಸಲು ಬೊಬ್ಬಿಡುತ್ತ ನಾರಿಯೇ ಜನುಮೈಯಲು. ಖಳರ ಧ್ವನಿ ಕೇಳುತ್ತೀರೆ. ಎಲ್ಲಿದ್ದಾಳೆ? ಆ ಪಾಪಿಗಳು ಇಲ್ಲಿಗೆ ಬಂದಿದ್ದಾರೆ. ನಾನೀಗ ಒಂದು ಹೆಣ್ಣು ಮಗವನ್ನು ಪಡೆದಿದ್ದೇನೆ. ಖಳರ ಧ್ವನಿ ಕೇಳುತ್ತ ನಾರಿಯು ಭಯದೊಳಗೆ ಶಿಶುವತ್ತ ವೃಕ್ಷದಡಿಯೊಳಗಿರಿಸುತ್ತಲೇ ಉದರಕ್ಕೆ ವಸನವ ಸುತ್ತಿ. ಏನು ಮಾಡಲಿ ದೇವರೇ, ಈ ಮಗುವನ್ನು ಹೇಗೆ ಕಾಪಾಡುವುದು? ಇಲ್ಲಿಗೆ ಬಂದಂತ ಆ ಪಾಪಿಗಳು ನನಗೆ ಮಗು ಹುಟ್ಟಿದೆ ಅಂತ ತಿಳಿದ್ರೆ ಈ ಮಗುವನ್ನು ಕೊಲ್ತಾರೆ. ಏನು ಮಾಡಲಿ? ವೃಕ್ಷವೊಂದು ಕಾಣ್ತಾ ಇದೆ. ಆ ವೃಕ್ಷದಡಿಯಲ್ಲಿ ಈ ಮಗುವನ್ನು ಇಡ್ತೇನೆ. ದೇವರೇ, ಈ ನನ್ನ ಹೆಣ್ಣು ಮಗುವನ್ನ ನೀನೇ ಕಾಪಾಡಬೇಕು. ಆ ಪಾಪಿಗಳ ಅಂತ್ಯ
ಈ ನನ್ನ ಮಗುವಿನಿಂದಲೇ ಆಗಬೇಕು. ವೃಕ್ಷದ ಅಡಿಯಲ್ಲಿ ಮಗುವನ್ನು ಆ ಕ್ಷಣದಿ ಭಾರ್ಗವನ ಗೆಳೆಯನೊಳಗ ಐತರುದ ಪಿಡಿದು ತರುಣಿಯ ಆ ಕ್ಷಣದಿ ಒಳ್ಳೆಯ ಸಮಯಕ್ಕೆ ಸರಿಯಾಗಿ ಸಿಕ್ಕಿದೀಯ. ಇಂದು ನಿನ್ನನ್ನ ಉಳಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನನ್ನ ಮದುವೆಯಾಗುವಂತ ಕಾಡಿ ಬೇಡಿಕೊಂಡ್ರು ನನ್ನನ್ನ ವರಿಸದೆ ನೀನು ಹುಚ್ಚಿಯ ತರ ಬಂದು ಬಿಟ್ಟೆ. ಕಾದಂಬರಿ ನಿನ್ನನ್ನು ಬಿಡುವುದಿಲ್ಲ. ಹಿಡಿದಂತ ಕೋರಸಿಯಿಂದ ನಿನ್ನನ್ನು ಅನಿತರಲ್ಲಿ ಸಿದ್ಧಾಂತರ ಬರುತ್ತ ದುಷ್ಟನಾದೆಯ ಭಗಿನಿ ಬಾಳಿಗೆ ದಿನದ ತತ್ತೈ ದುಷ್ಟನಾದೆಯ ಭಗಿನಿ ಬಾಳಿಗೆ ದಿನ ಉಳಿಸಲಾರೆ ಎದಗಲೇಕೆ ಕ್ರೂರ ಕೃತ್ಯವೇ ಎಂದು ಹೇಳಿದ. ನೀನಿಂತ ದುಷ್ಟ ಎನ್ನುವುದಾಗಿ ನನ್ನ ಗಮನಕ್ಕೆ ಬಂದಿರಲಿಲ್ಲವೋ? ಏನೋ ಈ ಗೊಂಡಾರಣ್ಯವನ್ನ ಸೇರಿದ್ರು ಕೂಡ ನಮ್ಮ ಬೆನ್ನಟ್ಟಿ ಬರ್ತಾ ಇದ್ದೀರಿ. ಇಲ್ಲಿವರೆಗಾಗಿ ಬಂದು ಆಕೆಯನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀರಾ. ಸತ್ಯ. ಇದೋ ನೋಡಿ, ಕಾಡುವ ಶಕ್ತಿ ಹೊಂದಿದ್ರೆ ಕಾಪಾಡುವ ಶಕ್ತಿ ದೇವರು ಅಂತ ಇದ್ದಾನೆ. ಆ ದೇವರು ಇದ್ದೇನು ಅಂತ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಬಾ ಮುಂದೆ. ನಗುತ್ತ ಪೇಳಿದ ನಿಜವ ಭಾರ್ಗವ ತಂದ ನಗುತ್ತ ಪೇಳಿದ ನಿಜವ ಭಾರ್ಗವ ಹೀಗೆ ಹೇಳ ಕೆಡಿಸಿರ್ಪೆ ನಾನು. ದ್ರೋಹ ಇದೆಯ ನೀನು ನಿನ್ನನ್ನು ಬಿಡನು ನಾನು. ಬರಲಿ. ಏನೋ ಇನ್ನೊಂದು ಸತ್ಯ ನಿನ್ನಲ್ಲಿ ಹೇಳುವುದಕ್ಕುಂಟು. ಏನು ಸತ್ಯ? ಏನಂತ ಹೇಳಿದ್ರೆ ಈಕೆ ಗರ್ಭವತಿಯಾದಳು. ಯಾರು 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 ಎನ್ನುವುದಾಗಿ ಹುಡುಕುತ್ತಾ ಇದೆಯಲ್ಲ. ಇದಕ್ಕೆ ಕಾರಣ ನಾನು. ಉಂಡ ಮನೆಗೆ ಎರಡನ್ನು ಬಗೆದದ್ದು ನಾನು. ಅಷ್ಟೇ ಮಾತ್ರವಲ್ಲ, ಈಗ ಏನು ಮಾಡಬೇಕೆಂದುಕೊಂಡಿದ್ದೆವು ಅದನ್ನ ಮಾಡದೆ ಮನೆಗೆ ಹೋಗುವವರು ನಾವಲ್ಲ. ಅಂದ್ರೆ ಬಂದ ಕೆಲಸವನ್ನ ಪೂರೈಸಿಯೇ ಮುಂದಕ್ಕೆ ಹೋಗುವವರು ನಾವು. ನಿನ್ನನ್ನ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಕೊಟ್ರೆ ನನ್ನ ಹೆಚ್ಚುಗಾರಿಕೆ ಆದೀತು. ಅಷ್ಟೇ ಮಾಡಿದ್ದು ತಪ್ಪಾಯ್ತು. ಅಷ್ಟೇ ಅಲ್ಲ, ಬೇರೆ ಕೆಲಸ ಇನ್ನೊಂದು ಉಂಟು ನನ್ನದು. ಮತ್ತಿನ್ನೇನು? ನಿನ್ನನ್ನ ನೋಡಿಕೊಳ್ಳುವ ಮೊದಲು ಇಗೋ ಹಿಡಿದಂತ ಕೋರಸಿಯಿಂದ ನಿನ್ನ ತಂಗಿ ಆಯಿತು ಆಯಿತು ಆಯ್ಕೆ ಹೋಯ್ತು. ಎಲ್ಲವೂ ಮುಗಿದು ಹೋಯಿತು. ಪುಣ್ಯಾತ್ಮ ಈಗಲೇ ಮುಗೀತಂದ್ರೆ ಮತ್ತೆ ಇದ್ದವ್ರು ಎದ್ದು ಹೋಗ್ತಾರ. ಹೋಗಲಿ ಬಿಡು. ಆದ್ರೂ ಕೆಲವರು ನಿರೀಕ್ಷೆಯಲ್ಲೇ ಇರ್ತಾರೆ. ಎಷ್ಟೊತ್ತಿ ಬರಬಹುದು ಇವರು ಅನ್ನೋದನ್ನ ನಿರೀಕ್ಷೆಯಲ್ಲಿರ್ತಾರೆ. ಇರ್ಲಿ, ನಮ್ಮ ಕೆಲಸ ಮುಗೀತಲ್ಲ. ಇವರಿಬ್ಬರ ಕಥೆ ಮುಗಿದಿದೆ. ಈ ವಿಚಾರ ಅಮ್ಮನಲ್ಲಿ ಹೇಳ್ಬೇಕು. ಸಂತೋಷದ ವಿಷಯ. ಸಂತೋಷದ ವಿಚಾರ. ಧರಣಿ ಪಾಲಕ ಉದಯ ಸೇನೋ ಧರಣಿ ಪಾಲಕ ಉದಯ ಸೇನನು ಉದಯದೊಳು ತಾಯದ್ದು ಆದಿನ ಹರನ ಸನ್ನಿಧಿಗೆ ನೂತ ಪೊರಟನು ಬರದೊಳಾದ ಬ್ರಹ್ಮಗಿರಿಯ ರಸನಾದಂತ ಉದಯಸೇನ ಈ ದಿನದ ಶುಭ ಮುಹೂರ್ತದಲ್ಲಿ ಹರನ ಸನ್ನಿಧಿಗಾಗಿ ತೆರಳಿ ಹರನನ್ನು ಧ್ಯಾನಿಸಿ ಪ್ರಸಾದವನ್ನು ಸ್ವೀಕರಿಸಿ ಬರುತ್ತಿರುವಂತಹ ಈ ಕಾನನದ ಮಧ್ಯದಲ್ಲಿ ಏನಿದು 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 ಮಗುವ ಅಳಲೊಂದು ಕೇಳಿ ಬರ್ತಾ ಇದೆಯಲ್ಲ. ಯಾರದ್ದಿರ್ಬಹುದು ಒಳುವ ಮಗುವಿನ ತಾನೊಂದು
ಸನಿಹ ಕೈಯುತ ಎಲ್ಲಿ ಹುಡುಕುತ್ತಲೇ ಸನಿಹ ಕೈದುತ ಶಿಶುವ ತಾನೋಡೆ ಶಿಶುವ ತಾನೋಡೆ ಪಿಡಿದೆತ್ತಿ ಭೂಪತಿ ಶ್ರುವಂತ ಶಬ್ದವನ್ನು ಕೇಳಿ ಹಾ ಯಾವ ಹೆತ್ತಪ್ಪೆಯ ಕರುಳುಗಳಿ ಕತ್ತರಿಸಿ ಬಂದ ಶಿಶು ಏನು? ಅದರಲ್ಲೂ ನಾನು ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ಇಷ್ಟರ ತನಕ ಅದನ್ನು ಪಾಲಿಸಿಕೊಂಡು ಬಂದವ ಇದ್ದಲಿ ಈ ಮಗುವನ್ನು ಮುಟ್ಟಲೇ ಕರೆದುಕೊಂಡು ಹೋಗಲೇ ಏನು ಮಾಡಿ ಬಿಟ್ಟು ಹೋಗಲು ಮನವು ಬಾರದೆ ಶಿಶುವ ತಾನೆತ್ತಿಗೊಳ್ಳುವುದಲಿ ಶಿಶುವ ತಾ ಎತ್ತಿಕೊಳ್ಳುತ್ತಲೇ ಕಾಡ ಮಧ್ಯದಿ ಸಿಕ್ಕ ಬಾಲೆಗೆ ಕಾವ್ಯ ಕಾಡ ಮಧ್ಯದಿ ಸಿಕ್ಕ ಬಾಲೆಗೆ ಕಾವ್ಯನೆನ್ನುವ ನಾಮವನಿರಿಸುತ್ತ ತಾಪುರಡೆ ಅರಮನೆಗೆ ಈ ಕಾನನದ ಮಧ್ಯದಲ್ಲಿ ಸಿಕ್ಕಿದಂತಹ ಈ ಶಿಶು ಹಾ. ಕಾವ್ಯ ಅಂತ ನಾಮಕರಣವನ್ನು ಮಾಡಿ ಗುರುಮಠಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿ ಇವಳ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಹೊತ್ತೇನೆ. ಏನೇ ಆಗಲಿ ಬಂದದ್ದೆಲ್ಲ ಬರಲಿ, ಆ ಪರಮಾತ್ಮನ ದಯ ನನಗಿರಲಿ. ಬರುತ್ತೇನೆ ಬರುತ್ತೇನೆ. ಸತ್ಯಜೇಕರನೆಂದ ಒಡನೆ ಜೋಗಿಯಳು ಸತ್ಯವಾರು ಹೀರಿ ಎಮ್ಮೊಳಗಿಂದು ಸ್ವಾಮಿ ಗುರುವರೇ ಕೇಳಿದಿರಾ? ಕಾವ್ಯ ಯಾರು, ಕಾದಂಬರಿ ಯಾರು ಯಾಕಾಯ್ತು ಸ್ವಾಮಿ ಈಗ? ಎಂಬುದಾಗಿ ನಮಗೆಲ್ಲವೂ ಅರ್ಥವಾಯಿತು ಸ್ವಾಮಿ. ಮುಂದಿನ ದಾರಿ ಏನೆಂಬುದನ್ನು ತೋರಿಕೊಡಬೇಕು ನಮಗೆ. ಮುಂದಿನ ದಾರಿ ನಾನು ತೋರಿಸಬೇಕೆ? ಹೌದಯ್ಯ. ತೋರಿಸ್ತೇನೆ ನೋಡು. ಸರಿಯವುದು ನಿನ್ನ ಮಾತು ಉತ್ತರಿವೆ ನೀಗೇಳು ಎನ್ನ ಮಾತು ಅಂದು ಗುರುಕುಲದೊಳಗಂದೆ ನಡೆದಿರುವ ಘಟನೆಯ ಕೇಳು ನೀ ಇಂದು ಕೇಳು ಅಂದು ಗುರುಕುಲದಲ್ಲಿ ನಡೆದಂತ ಘಟನೆ ಹೀನವಾದಂತ ಘಟನೆಯನ್ನು ಹೇಳುತ್ತೇನೆ ಕೇಳು. ದುರದಲ್ಲಿ ಸೋತ ಗೆಳನು ಚಿಂತಿಸುದ ಗೆಳೆಯನ ನೋಡುತ್ತಿಂದ ದುರದಲ್ಲಿ ಸೋತ ಗೆಳನು ಚಿಂತಿಸುದ ಗೆಳೆಯನ ನೋಡುತ್ತಿಂದ ಬಲಹೀನನಾದ ಸತ್ಯ ನಾರಿಯುವುದಕ್ಕೂ ನನಗೆ ಮಿಥ್ಯಾ ಮಿತ್ರ ಮಿತ್ರ ಅವಮಾನ ಆಗಿ ಹೋಯ್ತು ನಮಗೆ. ಅವಮಾನವೇ ಆಗಿ ಹೋಯ್ತು. ಆ ಕಾವಲನ್ನು ಮದುವೆ ಆಗುವುದಾಗಿ ನಾನು ಮನಸಾರ ಮೆಚ್ಚಿಕೊಂಡಿದ್ದೇನೆ. ಹೌದು ಮಿತ್ರ. ಆದರೆ ಏನು ಮಾಡು? ಆ ವೇದಾಂತನೊಂದಿಗೆ ಹೋರಾಟ ಮಾಡಿ ನಮ್ಮ ಕೈ ಕೆಳಗಾಯ್ತು. ಹೌದಪ್ಪ. ವೇದಾಂತನಿಗೆ ಜಯವಾಯಿತು. ಮಿತ್ರ, ಏನ ಮನಸ್ಸಿನ ಮೇಲಾದ ಗಾಯದ ಕಲೆಯನ್ನು ಕಾಲ ಕಳೆದರೂ ಅಳಿಸಿ ಹೋಗುವುದಿಲ್ಲ ಮಿತ್ರ. ಇಲ್ಲವೇ ಇಲ್ಲ ಮಿತ್ರ, ಏನ ನೀರಿನಿಂದ ತೊಳೆದರೂ ಹೋಗಲಾಡಿಸಲು ಸಾಧ್ಯವಿಲ್ಲ ಮಿತ್ರ. ಹೌದು ಮಿತ್ರ. ಮಿತ್ರ, ಚಿತೆ ಮತ್ತು ಚಿಂತೆ ಇವೆರಡರ ಮಧ್ಯೆ ಕೇವಲ ಬಿಂದು ಮಾತ್ರ ವ್ಯತ್ಯಾಸ. ಹೌದು ಹೌದು. ಚಿತೆ ಸತ್ತ ದೇಹವನ್ನು ಸುಡುತ್ತದೆ. ಹೌದು ಹೌದು. ಚಿಂತೆ ಜೀವಂತ ವ್ಯಕ್ತಿಯನ್ನು ಸುಡುತ್ತದೆ. ಹೌದು ಮಿತ್ರ. ಮಿತ್ರ, ಏನು ಮಾಡಲಿ ಮಿತ್ರ, ಏನು ಮಾಡಲಿ? ಓ ಮಿತ್ರ, ಮರುಗಲೇಕೆ ಗೆಳೆಯ ನೀನು ವರವೆ ಒಂದು ಪಾಯ ನಾನು ಮರುಗಲೇಕೆ ಗೆಳೆಯ ನೀನು ವರವೆ ಒಂದು ಪಾಯ ನಾನು ಯಾರಿಗರಿಯದಂತೆ ನೀ ಎಸಗು ಕಾರ್ಯವ
ಯಾರಿಗರಿಯದಂತೆ ನೀ ಎದಗು ಕಾರ್ಯವ ಗೆಳೆಯ ಗೆಳೆಯ ಗೆಳೆಯ. ಓ ಮಿತ್ರ, ನೀನು ಬಹಳ ಚಿಂತೆಯಲ್ಲಿಯೇ ಇದ್ದೀಯ. ನಿನ್ನ ಚಿಂತೆ ಹೋಗಲಾಡಿಸುವುದಕ್ಕೆ ನನ್ನಿಂದ ಇಲ್ಲವಾದರೂ ಒಂದು ಉಪಾಯವನ್ನು ನಾನು ಮಾಡಿದ್ದೇನೆ. ಏನು? ಮತ್ತೆ ಏನೂ ಅಲ್ಲ ಮಿತ್ರ, ಒಂದು ಉಪಾಯ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ. ನಾಳೆ ದಿನ ನಾವು ಗುರುಮಠವನ್ನು ಬಿಟ್ಟು ಹೋಗುವವರು, ಪುರಕ್ಕೆ ಹೋಗುವವರು ಅಲ್ವಾ. ಇಂದು ಒಂದು ರಾತ್ರಿ ಉಳಿದಿದೆ ಅಲ್ಲ, ಆ ಉಳಿದ ರಾತ್ರಿಯಲ್ಲಿ ನೀನು ಮಾಡುವಂತ ಕಾರ್ಯ ಏನು? ಅವಳನ್ನು ಬಲಾತ್ಕರಿಸಬೇಕು. ಬಳ್ಳಿ ಬಳ್ಳಿರಲೆ ಗೆಳೆಯ ತಯತ್ನದಿಂದ ಬಳ್ಳಿ ಬಳ್ಳಿರಲೆ ಗೆಳೆಯ ಮೆಚ್ಚಿದ ಯುಕ್ತಿಗೆ ಕೇಳಯ್ಯ, ಮೆಚ್ಚಿದ ಯುಕ್ತಿಗೆ ಕೇಳಯ್ಯ. ತಂತ್ರವನೆಸಗುವ ವಂಚಿತ ನಾರಿನ ಮಿಂಚಿನ ದರದಲ್ಲಿ ಕೊಡುವೆ ನಿಶ್ಚಯ. ಬಳಿ 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 ಬಳಿರೇ ಇಷ್ಟೊತ್ತಿಗೂ ಅಂತ ಮಿತ್ರ, ಒಳ್ಳೆ ಉಪಾಯವನ್ನು ಹೇಳಿದೀಯ. ಏನು ಏನು ಹೇಳಿದೆ? ಅವಳನ್ನು ಬಲಾತ್ಕರಿಸಬೇಕು. ಹೌದು. ಅವಳನ್ನು ಬಲಾತ್ಕರಿಸಿದ ಮೇಲೆ ಅವಳನ್ನು ಬೇರೆ ಯಾರು ಮದುವೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನನ್ನನ್ನೇ ಮದುವೆ ಆಗಬೇಕಾಗಿ. ನನ್ನನ್ನೇ ಮದುವೆ ಆಗ. ಹಾಗಾದರೆ ತಡ ಮಾಡುವುದಲ್ಲ, ತಡ ಮಾಡಿದ್ರೆ ನೇರವಾಗಿ ಅಲ್ಲಿಗೆ. ಆ ದಿವಸ ಗಾವ್ಯಳು ಗುರುಕುಲದಿ ಏಕಾಂತದಿಯೇ, ಗುರುಕುಲದಿ ಕಾವ್ಯಳು ಏಕಾಂತದಿ ನಿದ್ರಿಸುತ್ತಿರುವ ಸಮಯದಿ ಯಾರಿಗರಿಯದ ತೆರದಿ ಖಳನು ಆಲಯ ಪಕ್ಕಿಯೇ, ಯಾರಿಗರಿಯದ ತೆರದಿ ಖಳನು ಆಲಯ ಪಕ್ಕಿಯೇ. ನಾರಿಯಳ ಬಳಿಗೈದು ಒಡನೆ ಹಿಡಿಯಲಾಕ್ಷಣದಿ ನಾರಿ ಭಯದಿಂದ ಅಚ್ಚರಿಯಗೊಂಡಳಾಗ ಗೆಳೆಯ ಮಿತ್ರ, ಇಲ್ಲೇ ಇದ್ದಾಳೆ, ಇಲ್ಲೇ ಇದ್ದಾಳೆ. ಕಾವ್ಯ ಇಲ್ಲೇ ಇದ್ದಾಳೆ, ಇಲ್ಲೇ ಮಲಗಿದ್ದಾಳೆ, ಏಕಾಂತವಾಗಿದ್ದಾಳೆ. ಇದೇ ಸಮಯ. ಇಂದು ನೀನು ಬಿಟ್ಟೆ ಅಂತಾದರೆ ಇಂದು ಬಿಡುವುದಲ್ಲ, ನಾಳೆ ಸಿಗುವಳಲ್ಲ ಅವಳನ್ನು ಈಗ ಬಲಾತ್ಕರಿಸಲೇಬೇಕು. ಬಲಾತ್ಕರಿಸಲೇಬೇಕು. ಬಯಸಿ ಬಂದೆ ಮದನರನ್ನೇ ಬಾರೆ ಬಳಿಗೆಲಿ ತಯ್ಯತ್ತದಿಂದ ತದಿತ್ತ ತಯ್ಯತ್ತದಿಂದ ತತ್ತದೀಂ ದಿತ್ತಿತ್ತ ಅತ್ತದೀಂ. ಆದೇಂದಿಂದ ಬಯಸಿ ಬಂದೆ ಮದನರನ್ನೇ, ಬಯಸಿ ಬಂದೆ ಮದನರನ್ನೇ ಬಾರೆ ಬಳಿಗೆಲಿ ರನ್ನೇ ಬಾರೆ ಬಳಿಗೆಲಿ. ನೀಡುತ್ತೆನಗೆ ಮದನ ಸುಖವ ಮುದವಗೊಳಿಸಲಿ, ನೀಡುತ್ತೆನಗೆ ಮದನ ಸುಖವ, ನೀಡುತ್ತೆನಗೆ ಮದನ ಸುಖವ, ಮದನ ಸುಖವ ಮುದವಗೊಳಿಸಲಿ. ನೀಡುತ್ತೆನಗೆ ಮದನ ಸುಖವ ಮುದವಗೊಳಿಸಲಿ. ಆ ಆ ಆ ಆ ದೀಂ ದಿನ ದಗ ದಿನ ದೀಂ ದಿನ ದಗ ದಿನ ದೀಂ ದಿನ ದಗ ದಿನ ಥಾಯ್. ಚದುರೆ ನೀನು ವರಿಸದಿರಲು ಮನದಿ ನೊಂದಿಹೆ. ಇಂದು ನಿನ್ನ ಬಿಡೆನು ನಾನು ಚಲುವೆ ಕೂಡಲೇ,
ಇಂದು ನಿನ್ನ ಬಿಡೆನು ನಾನು ಚೆಲುವೆ ಕೂಡಲೇ ಬಯಸಿ ಬಂದೆ ಮದನರನ್ನೇ ಮದನರನ್ನೇ ಆ ತಮ್ಮ ನಿನ್ನ ಅದ Ditoi, taya tata. Ditoi, taya tata. ಬಯಸಿ ಬಂದೆ ಮದನರನ್ನೇ ಬಯಸಿ ಬಂದೆ ಮದನರನ್ನೇ ಬಾರೆ ಬಳಿಗೆಲೆ ಬಾರೆ ಬಳಿಗೆಲೆ ಏನೇ ಮಾಡಿದ್ರು ನಿನ್ನ ಚಿಂತೆ ನನ್ನನ್ನು ಬಿಡಲಿಲ್ಲ. ಎಷ್ಟೇ ನಿನ್ನನ್ನು ಮರೆಯಬೇಕೆಂದು ಎನಿಸಿಕೊಂಡರು ನನ್ನ ಮನಸ್ಸಿನಿಂದ ನೀನು ದೂರ ಆಗಲಿಲ್ಲ. ಯಾವಾಗ ನೋಡಿದ್ರು ನನ್ನ ಕಣ್ಣೆದುರಿಗೆ ನೀನೇ ಬರುತ್ತೀಯ. ಹೌದಾ? ಹಾಗಾಗಿ ಜೊತೆ ಇದ್ದವ ಬರುವುದಿಲ್ಲ. ಜೊತೆ ಇದ್ದವ ಎಲ್ಲ ಬರುವಲ್ಲ, ಜೊತೆಗೆ ಯಾವ ಇದ್ದು ನನ್ನೊಟ್ಟಿಗೆ ಇರ್ತಾನೆ. ಹೌದಾ? ಅದೇನೇ ಅಲ್ಲಿ ನೀನು ಬೇಕು ನನಗೆ. ಕಾವ್ಯ, ಒಂದು ಮನ್ಸು ಮಾಡೆ, ಒಂದು ಮನ್ಸು ಮಾಡೆ. ಗೌಡುವೆಯ ನೀ ಬರಿದ ಕಾಮುಕನೇ, ನೀ ತೆರಳುವುದಕ್ಕೆ ನಾನು ನಿನಗೆಂದಳು ಕಾಮುಕ. ಎಷ್ಟು ಸಾರಿ ಹೇಳಿದರು ಮತ್ತೆ ಮತ್ತೆ ಬಂದು ನನಗೆ ತೊಂದರೆಯನ್ನು ಒಳ್ಳೆ ಬಿರುದನ್ನೇ ಕೊಟ್ಟಿದ್ದಾಳೆ. ಆರುಮುಖ ಆರುಮುಖ ಅಂದ್ಲು, ಕಾಮುಕ ಎಂಬುದಾಗಿ ಹೇಳಿದ್ದಾರೆ. ಕಾಮುಕ ಅಂದ್ರೆ ಅದು ಹೌದಂತ ತೋರಿಸ್ಬೇಕಲ್ಲ ನಾವು. ಹಾಗಾದ್ರೆ ಅದು ಹೌದಂತ ಆಗ್ಬೇಕಾದ್ರೆ ನೀನೇನು ನಾನೇನ್ ಮಾಡುದಿಲ್ಲ, ನೀನೇ ಮಾಡ್ಬೇಕು. ನೀನು ಬದಿಯಲ್ಲಿ ನಿಂತು ನೋಡ್ಬೇಕು. ಆಗ್ಲಿ, ಹಾಗೆ ಮಾಡ್ತೇನೆ. ಕಾವ್ಯ, ಏನು ನನ್ನನ್ನು ಕಾಮುಕ ಎಂಬುದಾಗಿ ಹೇಳಿದೀಯ. ಹೌದು ಹೌದು, ನಾನು ಕಾಮುಕನೇ. ಕಾವ್ಯ, ಕಾವ್ಯ, ನಿನ್ನನ್ನು ಹುಟ್ಟಿಸಿದ್ದು ಅಪ್ಪ ಅಮ್ಮ, ಸೃಷ್ಟಿಸಿದ್ದು ಆ ಬ್ರಹ್ಮ. ನಿನ್ನನ್ನು ಅನುಭವಿಸಬೇಕಾದುದು ನನ್ನ ಜನ್ಮ. ನಿನಗೀಗ ನಿನ್ನ ಕರ್ಮ ಏನೆಂಬುದನ್ನು ನೋಡು. ಮುನಿಸೇತಕೆ ಎನ್ನಲಿ ಹಿತವಾಗಿ ಬೇರ ಬಾರದಿ, ಹಿತವಾಗಿ ಸೇರ ಬಾರದಿ. ಬಾರೆ 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 ಬಳಿ ಸೇರೆ ನೀರೆ ಬಾರೆ, ಬಳಿ ಸೇರೆ ನೀರೆ ಬಾರೆ. ಬಾಬಾರೆ ಬಾಬಾರೆ ಬಾರೆ ಬಾರೆ ಬಳಿ ಬಾರೆ, ನೀ ಸೇರೆ ಮದನರನ್ನೇ, ನೀ ಸೇರೆ ಮದನರನ್ನೇ. ಬಾಬಾರೆ ವರ್ತಮಾನವ ಕೇಳಿ ಒಡನೆ, ವರ್ತಮಾನವ ಕೇಳಿ ಒಡದೆ ವೇದಾಂತನು ಬರದಿ ಬರುತ್ತ ತರುಣಿಳದ ನದಿ ಬರಡೆ ಆ ಕ್ಷಣದಿ ಹೇಳಿದು ಯಾರೋ ಕಾವ್ಯಗಳನ್ನ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾರಂತೆ. ತಡ ಮಾಡುವುದಲ್ಲ, ಅವರನ್ನು ತಡೆಯಲಿಕ್ಕೆ ಪಥವನರಿಯದೆ ನಾರಿ ನಿಶಿಯ ಕಾಲದಿ ಭಯದ್ಯೂ, ನಿಶಿಯ ಕಾಲದಿ ಭಯದಿವುದ ಬೆದರಿ ಓಡಿ ಬರುತ್ತಲಿ ಸ್ಮಶಾನದಿ ಒಡನೆ ತ ಧರೆ ಗುರುಳಿಯೇ. ಪಥವನರಿಯದೆ ಆ ಕ್ಷಣದಿ ಧರಣಿ ಗುರುಳ ಸ್ಮಶಾನದಿ ಕಾದಂಬರಿ ಆತ್ಮ ತಾನೇ ಹೇಳಿ, ಕಾದಂಬರಿ ಆತ್ಮ ಆರ್ಭಟಿಸಿ ನೋಡಿ ಬಯದೊಳಗೆ ವಿಕ್ರಾಂತದ ಓಡಿ ಬಿಡೆನು ಬಿಡೆ ಬಿಡೆನು ಬಿಡೆನು. ತರುಣಿ ಒಮ್ಮೆಲೆ ಬದಲಾಗಿ
ಮಾಡ್ತಾ ಇದೀಯಾ? ನಾನು ಹ, ಆ ಪಾಪಿಲೆಲ್ಲ ಅಟ್ಟಿಸಿಕೊಂಡು ಬಂದಿದ್ದಾನೆ. ಯಾರು? ಓಡೋಡಿ ಬಂದದ್ದು ಸ್ಮಶಾನವಾಗಿದೆ. ಹ್ಮ್. ಆದ್ರೆ ಮುಂದೇನು ನಡೆಯುತ್ತಿನ್ನೋದೇ ನನಗೆ ತಿಳಿಯದೇ ಹೋಯ್ತಲ್ಲ. ನಾನು ಇಲ್ಲಿಗೆ ಹೇಗೆ ಬಂದೆ? ನನಗೆ ಏನಾಯಿತು? ಏನು ನಿನಗೇನಾಗಿದೆ ಅಂತ ನಿನಗೇ ತಿಳಿದಿಲ್ಲವೇ? ಹೌದು, ಗುರುಮಠದಿಂದ ಓಡಿ ಬಂದದ್ದು ನೆನಪುಡಿ. ಆದ್ರೆ ಇಲ್ಲಿ ಏನಾಯಿತು ಎನ್ನುವುದು ನನಗೆ ಅರ್ಥವಾಗ್ತಾ ಇಲ್ಲ. ಏನು ಚಿಂತಿಸಬೇಡ, ನಾನಿದ್ದೇನೆ. ನಮ್ಮ ಪುರದ ಕಡೆಗೆ ಹೋಗೋಣ. ಅದೇ ಒಡನೆಗೆ ಹೇಳಿದ ಉದಯ ಸೇನನು ಪೊಡವಿಯಾಳಲು ಭಾರ್ಗವನು ಇರಲು ಮಾದೆಯ ಅರಸಿಯಾಗಿಯೇ ದೊರೆತ ಬಗೆಯ ನಾನು ಕೇಳುವಂತ ಪ್ರಶ್ನೆ, ಈ ಪೊಡವಿಯನ್ನು ಆಳಲು ಭಾರ್ಗವನೇ ಅರಸನಾಗಿರುವಾಗ, ರಾಜನಾಗಿರುವಾಗ ಈ ಮಂದರನಿಗೆ ಹೇಗೆ ಅಲ್ಲಿಗೆ ಅಧಿಕಾರ ಬಂತು? ಇದಕ್ಕೆ ಕಾರಣವಿಹುದು ಒಂದು ಭಾರ್ಗವಸಗನು, ಇದಕ್ಕೆ ಕಾರಣವಿಹುದು ಒಂದು ಭಾರ್ಗವಸಗನು ವಂಚಿಸುವ ತಂತ್ರವ ನೆಸಗಿರುವ ಪರ್ಯ ಮಹಾರಾಜ, ಇದಕ್ಕೆಲ್ಲ ಒಂದು ಮಾರ್ಗ ಉಂಟು. ಏನು ಹೇಳಿ? ಮತ್ತೇನು ಅಲ್ಲ, ನಾನು ಹೇಳಿದ ಹಾಗೆ ಮಾಡಿದೆ ಅಂತ ಆದರೆ ಎಲ್ಲ ಮಾರ್ಗವೂ ಸುಗಮವಾಗಿ ಇರ್ತದೆ. ಮತ್ತೇನು ಅಲ್ಲ, ಹಾಗೇನು ಮಾತಾಡಿಸುವಂತ ಶಕ್ತಿಯನ್ನು ನಾನು ಹೊಂದಿದ್ದೇನೆ. ನನ್ನ ಮಂತ್ರ ಶಕ್ತಿಯಿಂದ ಅವರನ್ನು ಮಾತಾಡಿಸಿ ನಾನು ಬರ್ತೇನೆ. ತಡಮಾಡುವುದಲ್ಲ. ಬುದ್ಧಿ ಇಲ್ಲವೋ ಗೆಳೆಯಗೆ ಎನ್ನುತ್ತ ಬುದ್ಧಿವಂತನು ಯೋಚಿಸುತ್ತ, ಬುದ್ಧಿ ಇಲ್ಲವೋ ಗೆಳೆಯನಿಗೆನುತ್ತಲೇ ಬುದ್ಧಿವಂತನು ಯೋಚಿಸುತ್ತ, ಬುದ್ಧಿವಂತನು ಯೋಚಿಸುತ್ತ ಮರೆಯುವ ಸಚಿವ ಪೀಠದ ಎನ್ನುವುದ ಗೆಳೆಯನು ತಾಕರದಿಂದೆಂದ. ಗೆಳೆಯ 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 ಅಲ್ಲ ಸ್ವಾಮಿ, ಏನ್ ಮಾಡುದು ಹೇಳಿ? ಎಲ್ಲೋ ಇದ್ದವರನ್ನ ಹೀಗೆ ಕರಿತೀರಂತಾದ್ರೆ ಎಷ್ಟು ವೇಗದಲ್ಲಿ ನೀವು ಇದ್ದೀರಂತ ಈಗ ಅರ್ಥ ಮಾಡಿಕೊಂಡೆ. ಏನಾಯ್ತಾ? ನೀ ಎಲ್ಲ ಬದಿಯಲ್ಲಿ ನಿದ್ದೆ ಮಾಡ್ತಿದ್ದೆ ಹಾಗೆ? ನಿದ್ದೆ ಮಾಡುದಾ? ಹಾ ಅಲ್ಲ, ಈ ನಿದ್ದೆ ಮಾಡೋ ಸಂದರ್ಭವಾ ಅಲ್ವಾ? ಹಾ, ಅದೇ ನನ್ನ ಅವಸ್ಥೆ ನೋಡಿ, ಹಾ ಅವಸ್ಥೆ ಆದ್ರೂ ನೋಡಿ. ಎಂತಾಗಿದ್ದದಲ್ಲ? ನೋಡಿದ್ರು ಗೊತ್ತಾಗುದಿಲ್ವಾ? ಬರುವಾಗಲಿ ಶ್ವಾನದ ಶಬ್ದ ಕೇಳ್ತು. ಅಲ್ಲ, ಶಬ್ದ ಕೇಳಿದ ಮೇಲೆ ಹಾ ಮತ್ ನನ್ನ ಅವಸ್ಥೆ ನೋಡಿದ್ರೆ ಗೊತ್ತಾಗುದಿಲ್ವಾ? ಖಚಿತನಾ? ಆ? ಖಚಿತ ಅಲ್ಲ, ಕೊನೆಯಲ್ಲಿ ಬಂದು ಇದೇ ಅವಸ್ಥೆ. ಹೌದಾ? ಮನುಷ್ಯರಿಗೆಲ್ಲ ಎಂತ ಮಾಡುದಿಲ್ಲ ಅದು, ಆ? ಮನುಷ್ಯರಿಗೆಲ್ಲ ಏನ್ ಮಾಡುದಿಲ್ಲ. ಮನುಷ್ಯರಿಗೆ ಏನ್ ಮಾಡಿದೆ ಹೀಗಾಯ್ತು ಅಂತ ಗೊತ್ತಾಗ್ಲಿಲ್ಲ. ಹಾ. ಅದೇನು ಇರ್ಲಿ ಸ್ವಾಮಿ, ಆ ಅವಸರದಲ್ಲಿ ಬಂದೆ. ಹೌದಪ್ಪ. ಯಾಕೆ ಯಾಕೆ ವಿಷಯ ನೆನ್ಪೋಯ್ತಾ ಹೇಗೆ? ಏನ್ ಮಾಡುದು ಹೇಳಿ? ಹಾ ಬಂದಿದ್ದು ಬಂದಿದ್ದೆ. ಹಾ ಇವೇ ಎಲ್ಲೋ ಅದ? ಯಾರ ಇವ ಅಂದ್ರ? ನನ್ನ ಮಿತ್ರ ಭಾರ್ಗವ. ಆ ಹಾಕಿ ಹೂ ಹಾಕಿ. ಆ ಪಾಪಿ ಮಗ ಹಾ ಏನ್ ಮಾಡಿದ? ಏನ್ ಮಾಡ್ದ? ಅವರನ್ನ ಕೊಂದು ಕಳೆದ. ಹಾ ಈಗ ಮತ್ತೊಬ್ಬಿದ್ದಾಳೆ. ಯಾರು? ಅವಳ ತಾಯಿ. ಅವಳನ್ನ ತೆಗ್ದ್ರೆ ನಾವು ಸ್ವಲ್ಪ ಎತ್ತರಕ್ಕೆ ಬರಬಹುದು. ನೋಡಿ ನೋಡಿ ಏನು ಮಾಡ್ತೀರಿ ನೋಡಿ. ಮಿತ್ರನ ಕರೀರಿ. ನೋಡುದ? ನೋಡ್ಲಿಕ್ಕೆ ಅವರಿದ್ದಾರೆ, ಮಾಡ್ಲಿಕ್ಕೆ ನಾವಿದ್ದೀವಿ. ಏನೇ ಆಗ್ಲಿ ಅವಳನ್ನ ಏನಾದ್ರೂ ಮಾಡಿ ಕಳಿಸ್ಬೇಕು. ಅವಳನ್ನು ಕಳಿಸಿದ ನಂತರ
ನಮ್ಮದೇನಾದ್ರೂ ಸಾಧನೆ ಬರ್ತದೆ. ಹೌದಾ? ಅದಕ್ಕಾಗಿ ಹ್ಮ್. ಮಿತ್ರರನ್ನ ಕರಿತೇವೆ. ಬಾ ಬಾ ಭಾರ್ಗವ. ಅಲ್ವೋ? ಏನು ಹೇಳಿದ್ ನೀನು? ಬಾ ಬಾ ಭಾರ್ಗವ ಹೇಳಲಿಕ್ಕೆ ಒಂದು ಹಿಂದೆ ನಿಂತಿದ್ದಿಲ್ಲ. ಯಾವುದು? ಬಾ ಬಾ ಭಾರ್ಗವ. ನಿನಗೆ ಜಯ ಘೋಷದ ಮೇಲೆ ಇದು ಯಾವಾಗಿಂದ ಪ್ರಾರಂಭ ಆಗಿದ್ದು ನಿನಗೆ? ಇವಾಗ ತೂದಲಿಕ್ಕೆ, ಹ? ಬಿಕ್ಕಳಿಕೆ, ಬಿಕ್ಕಳಿಕೆ ಅಲ್ವಾ? ಮತ್ತೆ ನೀನು ಮುಂದಿನ ಹ, ಯುವ ರಾಜ್. ಏನು ವಿಷಯ ಉಂಟು ಸ್ಪಷ್ಟವಾಗಿ ಹೇಳಿ ಈಗ. ಹಾಗಲ್ವಾ? ಹ, ಕಾರಣ ಇದೆ. ಮುದುಗಿಗೆ ಪದವಿ ತರಗಡದ ತೈದ ಮುದುಗಿಗೆ ಪದವಿ ಗೆಳೆಯನ ನೀ ಮರೆಬಲು ಸೊಗದಿ ಗೆಳೆಯನ ನೀ ಮೆರೆಬಲು ಸೊಗದಿ ನೀಡುತ್ತ ಸಚಿವಗೆ ಪದವಿಯ ಎನಗೆ ಜೋಡಿಯಾಗುತ್ತ ಬಾಳುವೆ ಕಡೆಗೆ ಮುದುಗಿಗೆ ಬದುಕೆ ಪದವಿ. ನಾವು ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಾ ಅಂತೇಳಿ ಇನ್ನು ಮೇಲ ಹೋಗ್ತಾರೋ ಇಲ್ಲ ಮಾಡ್ತಾರೋ ಗೊತ್ತಿಲ್ಲ. ಅದೇನೇ ಇರ್ಲಿ ಮಿತ್ರ, ಅವರು ಅವಸರ ಮಾಡಿದ್ರು, ನಾನು ಅವಸರ ಮಾಡುವುದಿಲ್ಲ. ಗೊತ್ತಾಯ್ತು ನನಗೆ. ಯಾಕಾಗಿ? ಯಾಕೆ? ಕಾರಣ ಉಂಟು. ನೀನು ಹ, ಇಲ್ಲಿಯ ಯುವ ರಾಜ ಆಗ್ಬೇಕು. ಯುವರಾಜ? ಯುವರಾಜ್. ಏ, ಅಸಂಬದ್ಧ ಪ್ರಲಾಪಿ. ಹ. ಅದೆಲ್ಲ ಬೇಡವಾ? ಹ. ನಾನು ಈಗಾಗಲೇ ಇಲ್ಲಿಲ್ಲ ಹ. ಯುವರಾಜ. ಇರ್ಲಿ, ಇಟ್ಟುಕೋ. ಹ, ಇವು ತೆಗ್ದಾಕ ಹಾಕ ಹಾಕ ನೀನು. ಹಾಕು ಅಂತ ಹೇಳಿದ್ರೆ ಹಿಂದ್ಗಡೆ ಬರ್ಲಿಕ್ಕಿದ್ದಾರೆ ಮತ್ತೆ ಬೇರೆ. ಹಾಗಲ್ವಾ? ನಾನೇನು ಹೇಳಿದೆ? ನಮ್ದು ಸನ್ನಿವೇಶ ಇಲ್ಲಿ ಬರ್ತದ ಅಂತ ಅಲ್ವಾ? ಬಂದು ಹಾಕಿದ್ರೆ ಕಷ್ಟ ಮತ್ತೆ ಅಲ್ವಾ? ಹ, ಯುವರಾಜ್. ಹ. ಇವು ತೆಗ್ದಾಕ ಏಯ್. ಉಳಿದಿದ್ದೇನು? ಏ ರಾಜ. ರಾಜ ಅಂದ್ರೆ ಆಗ್ಲಿಕ್ಕೆ ಹ, ಇದ್ದಾರೆ. ಒಬ್ರು ಆಡಳಿತ ಮಾಡ್ತಾ ಇದ್ದಾರಲ್ವಾ? ನಮ್ಮಮ್ಮ ಇಲ್ಲಿನ ಅಧಿಕಾರಿಯಣಿಯಾಗಿ ಹ. ಪಟ್ಟವನ್ನ ಏರಿದ್ದಾಳೆ. ಏರಿದ್ದಾರೆ. ಹ್ಮ್. ಆದ್ರೆ ಆ, ಒಂದು ಉಪಾಯ ಇದೆ. ಏನು? ಸರಿಯಾಗಿ ಕೇಳ್ಕೊ. ಏನು? ನಿಮ್ಮ ಅಮ್ಮನ ವಯಸ್ಸು ಈಗ ಏರ್ತಾ ಇದೆಯಾ? ಹೌದು, ಏರ್ತಾ ಇದೆ. ಹೌದು. ಮುದುಕಿ ಆಗುತ್ತಾ ಇದ್ದಾಳೆ. ಆಗ್ತಾ ಇದ್ದಾಳೆ. ಆ, ಅದು ಅವ್ರಿಗೆ ಏನು ಪ್ರಯೋಜನ ಇದೆ ಹೇಳು? ಪ್ರಯೋಜನ ಏನಿಲ್ಲ. ಏನ್ ಇಲ್ದಿದ್ರ ಮೇಲೆ ಆದ್ರೂ ಮತ್ತೆ ಅಮ್ಮನಲ್ಲಿ ಹೋಗಿ ಕೇಳುವುದೇನಾ? ಕೇಳುವುದಲ್ಲ ಆಮೇಲೆ. ಹ. ಅವರೆಲ್ಲ ಯಾಕೆ ಬೇಕಾ? ಹ? ಯಾಕೆ ಬೇಕು ಹೇಳು? ಬೇಡ. ವಯಸ್ಸಾದ್ಮೇಲೆ ಹ. ಅವರನ್ನ ಕಳುಹಿಸೋದೆ. ಆದ್ರೆ ಅಮ್ಮನಲ್ಲಿ ಹೋಗಿ ಹ. ಅಮ್ಮ ನನಗೆಲ್ಲ ಪಟ್ಟವನ್ನು ನನಗೆ ಕೊಡಿ ಅಂತ ಕೇಳುವುದಾ? ನೀನ್ ಕೇಳ್ತೀಯ? ಹ. ಅಯ್ಯೋ ಪುಣ್ಯಾತ್ಮ, ಹ. ಏನು ಉಪಾಯ ಮಾಡಿದ್ರು ಹ. ಅಲ್ಲಿ ಒಂದು ಇದೆ ನೋಡಿ. ಒಂದು ಕೆಲಸ ಮಾಡುವ. ಏನು? ಅಮ್ಮನಲ್ಲಿ ಹೋಗಿ ಅಮ್ಮ ನನಗಿಲ್ಲಿ ಪಟ್ಟವನ್ನು ಕೊಡು ಅಂತ ಕೇಳಿ ನೋಡುವ. ಕೇಳ್ತೀಯ? ಹೌದು. ನೀನೇ ಕೇಳ. ಆಮೇಲೆ ಏನು ಹೇಳ್ತಾಳ ನೋಡುವ. ನೋಡುವ. ಹೋಗುವಾಗ ಹೀಗೆ ಹೋದ್ರೆ ಕೇಳಲಿಕ್ಕೆ ಧೈರ್ಯ ಬರ್ತದ? ಬರುವುದಿಲ್ಲ. ನಿನ್ನ ಜೊತೆಗೆ ಸೇರಿ ಹೋಗುವ. ಅಮ್ಮ ನೀ ಕೇಳಮ್ಮ ಮನದಾಸೆಯೊಂದ ಅಮ್ಮ ನೀ ಕೇಳಮ್ಮ ಮನದಾಸೆಯೊಂದ ಮೆರೆಯುವ ಬಯಕೆಯು ಪೀಠದಿಯಂದ ಮೆರೆಯುವ ಬಯಕೆಯು ಪೀಠದಿಯಂದ ನೀಡೋತ ಪದವಿಯ ಅರಸುನಿಯನ್ನ ನೀಡುತ್ತ ಪದವಿಯ ಅರಸುನಿಯನ್ನ ಚರಣಕ್ಕೆ ಎರಗುತ್ತ ಭಾರ್ಗವನಿಂದ ಚರಣಕ್ಕೆ ಎರಗುತ್ತ ಭಾರ್ಗವನಿಂದ ಅಮ್ಮನಿಗೇಳಮ್ಮ ಮನದಾಸೆಯೊಂದ ಆಸೆಯೊಂದ ಅಲ್ಲ ಆದ್ರೂ ಪುಣ್ಯ ಎಷ್ಟು ಗುಟ್ಕೊಂಡ್ರು ಹೇಗಿದ್ದೆ ನೋಡ.
ನಿನ್ನಂತೆ ನಾನಲ್ವಲ್ಲ, ಅದಕ್ಕೆ ನಾನು ಸರಿಯಾಗಿ ನಮಗೆ ಸ್ವಲ್ಪ ತಗೊಂಡ್ರೆ ಏರ್ತದೆ, ಏನ್ ಮಾಡುದು? ಹೌದು, ನಾವು ಸ್ವಲ್ಪ ಹೆಚ್ಚಿಗೆ ತಗೊಂಡಿದ್ನಲ್ಲ, ಅದಕ್ಕೆ ಹೀಗಾಗಿದೆ. ಕೆಳ 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 ನೀನ್ ನಾನಿದ್ದೆ ಕೆಳ. ಕೆಲವೊಂದು ನೋಡಿದ್ದೇನೆ ಹೀಗೆ ನಾನು. ಅಮ್ಮ ಏನಾಯ್ತಾ ಅಮ್ಮ, ಹೇಳಲಿಕ್ಕೆ ಸ್ವಲ್ಪ ಭಯ. ಯಾಕೆ? ಪೀಠದಲ್ಲಿ ತಾವು ಕುಳಿತಿದ್ದೀರಿ. ಹೌದು. ಅಮ್ಮ, ಏನು? ಒಂದು ಆಸೆ. ಅಮ್ಮ, ನಿಮ್ಮ ಎದೆ ಎತ್ತರಕ್ಕೆ ನಾನು ಬೆಳೆದು ನಿಂತಿದ್ದೇನೆ, ಪ್ರಾಯ ಸಮರ್ಥನಾಗಿದ್ದೇನೆ. ಅದು ನೀವು ನನಗೆ ಹೇಳಬೇಕನ್ನ. ಗೊತ್ತುಂಟ ನಿಮ್ಗೆ? ಮತ್ತೆ ಗೊತ್ತಿದ್ದ ಮೇಲೆ ನೀವು ತಿಳ್ಕೊಳ್ಬೇಕಿತ್ತಮ್ಮ. ಏನನ್ನು? ಅಮ್ಮ, ಅಮ್ಮ, ನಿಮ್ಮ ಮುದ್ದಿನ ಮಗ ಅಲ್ವ ನಾನು? ಹೌದು. ನೀವು ಹೇಳಿದ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದವ ನಾನು. ಮಕ್ಕಳ ಕಾರ್ಯ ಅದು. ಹೌದಪ್ಪ. ಅಮ್ಮ ಹೇಳಿದ್ಲು ಅಂತೇಳಿ ಎಲ್ಲ ಕೆಲಸವನ್ನು ಮಾಡುವುದು ಮಕ್ಕಳ ಕಾರ್ಯ. ಇದರಿಂದಲೇ ಹಾಳಾಗುವುದು ಕೆಲವೊಂದು ಕಡೆ ಇರ್ಲಿ. ಅಮ್ಮ, ಇಲ್ಲಿ ಬಂದಂತ ಉದ್ದೇಶ ಅಮ್ಮ. ಏನಾಯ್ತು ಅಮ್ಮ? ಏನಾಯ್ತು ನಿನಗೆ? ಅಮ್ಮ, ಇದೇನಮ್ಮ ಇದು? ಏನಾಯ್ತು? ನಿಮ್ಮ ತಲೆ ಕೂದಲೆಲ್ಲ ಬೆಳ್ಳಗಾಗಿದೆ. ಅದು ಯಾಕೆ ಗೊತ್ತುಂಟಾ? ಬುದ್ಧಿಶಕ್ತಿ ಹೆಚ್ಚಾಗ್ತಾ ಇದೆ ಅಂತ. ಓಹೋ, ನನ್ನ ಅಮ್ಮನ ಬುದ್ಧಿಶಕ್ತಿ ಬಿಸಿಲು ಹೆಚ್ಚಿಗೆ ಒಣಗಿದೆ ಈಗ. ನಿನ್ನಂತವನು ಎಲ್ಲೆಲ್ಲೋ ಮಲ್ಕೊಂಡ್ರೆ ಆಗುದಲ್ಲ ಅದನ್ನೇ. ಹೌದು. ಅಮ್ಮ, ನೇರವಾಗಿ ವಿಷಯವನ್ನು ಹೇಳ್ತೇನೆ. ಏನು? ಅಮ್ಮ, ಇಲ್ಲಿನ ಅಧಿಕಾರಿಯಾಗಬೇಕು, ರಾಜ್ಯಭಾರವನ್ನ ನಡೆಸಬೇಕೆನ್ನುವ ಆಸೆಯನ್ನು ಹೊತ್ತವನು. ಅಮ್ಮ, ಅದಕ್ಕಾಗಿ ದಯಮಾಡಿ ನಿಮ್ಮ ಅಧಿಕಾರವನ್ನ ನನಗೆ ಕೊಡಿ. ಏನು ಹೇಳ್ತಿದ್ದೀಯ? ಅಧಿಕಾರ ನಿನಗೆ? ಹೌದಮ್ಮ. ಆಗದಾಗದು ನೀಡೆ ಪದವಿಯ ಆಗದಾಗದು ನೀಡೆ ಪದವಿಯ ಎನ್ನ ಕಾಲ ಒಳಿಯ ಮುಂದಕ್ಕೆ ಮುನ್ನ ಮನದಿ ಪೊಡವಿಯುಳುದ ಎಂದು ಮಾತು ನುಡಿ. ಏನು ಮಾತಾಡೋದಕ್ಕೆ ಮುಂದಾದೆಯ? ಮಗನೆಂಬ ಕಾರಣಕ್ಕೆ ಸಲಿಗೆ ಹೆಚ್ಚಾಯ್ತಾ ಅಂತ ಕೇಳ್ತೇನೆ. ಯಾಕಮ್ಮ? ಇಲ್ಲಂತಾದ್ರೆ ಇಲ್ಲಿನ ಪೀಠ ಬೇಕು ಅಂತ ಹೇಳ್ತಾ ಇದೆಯಲ್ಲ. ಹೌದಮ್ಮ. ಇಲ್ಲಿನ ಅಧಿಕಾರವನ್ನು ಪಡೆದುಕೊಳ್ಳಬೇಕಿದ್ರೆ ನಾನೆಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತು. ಅಲ್ಲ, ಇರಬಹುದು, ನಾವು ಸ್ವಲ್ಪ ಕಷ್ಟ ಪಡ್ಕೊಳ್ಳುವ ಅಂತ ಹೇಳಿ ಅದೇ ಹೇಳುವುದು. ಇತ್ತೀಚೆಗೆ ಅಧಿಕಾರಕ್ಕೆ ಬರುವವರೆಲ್ಲ ಹಾಗೆ ಏನೂ ಕಷ್ಟಪಡುವುದಿಲ್ಲ, ಹೇಳಿಕೊಳ್ತಾರೆ ದೊಡ್ಡ ದೊಡ್ಡ ಮಾತುಗಳನ್ನು, ಅದರಿಂದಲೇ ಅಧಿಕಾರಕ್ಕೆ ಬರ್ತಾರೆ. ಆ ಅಧಿಕಾರ ಪಡೆದಿಂದ ಏನಾಯ್ತು? ಮಕ್ಕಳಾಟಿಕೆ ಅಧಿಕಾರ ಆಯ್ತು. ಈಗ ಮಕ್ಕಳಾಟಿಕೆ ಅಧಿಕಾರ ಮತ್ತೆ ನೀರು ಕೇಳಿದ್ರೆ ಅದನ್ನೇ ಆಗೋದು. ನಾನು ಮತ್ತೇನ? ಅಮ್ಮ, ಮದುವೆ ಮಾಡಿದ್ರೆ 4 ಮಕ್ಕಳಾಗ್ತಾ ಇತ್ತು, ನನಗೆ ಮಕ್ಕಳಾಟಿಕೆ ಅಂತ ಹೇಳ್ತಿರಲ್ಲ. ಆದ್ರೆ ಮದುವೆ ಮಾಡಿದ ತಕ್ಷಣವೇ ಮಕ್ಕಳಾಗ್ತದೆ ಅಂತ ವಿಚಾರ ಮಾಡಿಕೊಳ್ಳಿ. ಮದುವೆ ಮಾಡಿ ಭಾಗ್ಯವೂ ಬೇಕು. ಮದುವೆ ಮಾಡಿ ನೋಡಿ ನೀವು. ಹೌದು, ಅದು ಭಾಗ್ಯ ಬೇಕು. ಮದುವೆ ಆಗುವುದಕ್ಕೂ ಮಕ್ಕಳಾಗುವುದಕ್ಕೂ ಅಜಗಜಾಂತರ ವ್ಯತ್ಯಾಸ. ಭಾಗ್ಯ ಉಂಟಾ ಇಲ್ವಾ ನೋಡೇ ನೋಡ್ತೇನೆ ನಾನು ಒಮ್ಮೆ. ಭಾಗ್ಯದ ಮೇಲೆ ಹೌದಾ? ಪ್ರಶ್ನ ಅವನ ಬಗ್ಗೆ ಪ್ರಶ್ನ. ನೀನು ಅವನನ್ನು ಬಗೆಯದೇ ಇರುವುದಿಲ್ಲ, ಗೊತ್ತುಂಟು. ಅವನ ಪ್ರಯತ್ನಕ್ಕೆ ಬುದ್ಧಿವಂತ, ಯಾವ ಭಾಷೆ ಮಾತಾಡ್ತಿದ್ಯಾ? ಅವನ ಪ್ರಯತ್ನ ಮಾಡಿದ್ದೇನೆ. ತಪ್ಪಲ್ಲಪ್ಪ ಅವ ಈ ರೀತಿಯಾಗಿ ಮಾತಾಡುವುದ್ರಿಂದ. ಯಾಕೆ? ಈ ವರ್ಷ ಅವನ ಅಣ್ಣನೇ ಬರಲಿಲ್ಲ, ಆ ಉದ್ದೇಶದಿಂದ ಅವ ವಹಿಸಿಕೊಂಡಿದ್ದಾನೆ. ಹೌದು. ಅಮ್ಮ, ಈ ವರ್ಷ ಅಲ್ಲ, ಇನ್ನು ಬರುವುದಿಲ್ಲ. ಅಮ್ಮ, ಇನ್ನು ಬರ್ತಾರಿಲ್ಲ ಗೊತ್ತಿಲ್ಲ. ಅದು ನಾನಿದ್ದೇನಲ್ಲ, ಅದನ್ನು ತುಂಬಿಸುವ ಜಾಗ ನಿನ್ನದು. ಬಿಟ್ಟ ಸ್ಥಳ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಹೋಗ್ಲಿ. ಏನೀಗ ನಿನಗೆ ಅಧಿಕಾರವ? ಇಲ್ಲಿನ ಅಧಿಕಾರ ನಾನಳಿದ ಮೇಲೆ ಇನ್ನೊಬ್ಬರಿಗೆ ಬಿಟ್ರೆ ಮತ್ತೊಬ್ಬ ಈ ಅಧಿಕಾರ ಆಳುವುದಕ್ಕೆ ಬಿಡಲಾರೆ. ಒಂದು ವಾರ ಈಗಲ್ಲ ಆಗ್ತದಲ್ಲ. ಏನು ಹೇಳಿದ್ರು? ಇದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ. ಏನ್ ಹೇಳಿದ್ರು ನಾನು? ಇಂಥವ್ರು ಇಟ್ಕೊಳ್ಬಾರ್ದು. ಯಾರು? ವಯಸ್ಸಾದ್ಮೇಲೆ ಅಂತವ್ರನ್ನೇ. ನನಗೆ ವಯಸ್ಸಾಯ್ತು, ನಿನಗದು ಆಗ್ತದೋ ಇಲ್ವೋ ಅಂತ ಯೋಚನೆ ಅಂತ ಅವನಿಗೆ. ಅಷ್ಟ್ರ ಒಳಗಡೆ ಕಳಿಸುವ ಲೆಕ್ಕದಲ್ಲಿ ಉಂಟಾರೆ ನಮ್ಮಮ್ಮ. ಇದೇ ರೀತಿ ಹೆಚ್ಚಾಗ್ತಾ ಇದ್ರು ಮತ್ತೆ ಹೆಚ್ಚಿಗೆ ದಿವಸ ಉಳಿಯುವುದಿಲ್ಲ ನೀನು. ಅಂದ್ರೆ ಗೆಳೆಯ, ಮಿತ್ರ, ಏನಾಗಿ ಹೋಯ್ತು? ಏನಾಯ್ತು? ಏನಾಗಿ ಹೋಯ್ತು? ಏನಾಗಿ ಹೋಯ್ತು? ಅಮ್ಮ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಅಧಿಕಾರವನ್ನ ಕೊಡುವುದಿಲ್ಲ ಅಂತ ಹೇಳಿ. ಏನ್ ಮಾಡುವುದ ಈಗ? ಬರಲಿ ಬಂದೆ. ಈಗ ಅಮ್ಮ ಹೇಳಿದ ಮಾತಿಗೆ
ಸುಮ್ಮನೆ ಒಪ್ಪಿಗೆಯನ್ನು ಸೂಚಿಸುವುದು, ಆಮೇಲೆ ನೋಡುವ ಅಲ್ವಾ? ಅಮ್ಮ ಹೇಳಿದ ಹಾಗೆ ನೋಡುವ. ಒಂದು ವಿಚಾರವನ್ನು ಹೇಳ್ತಾನೆ ಕೇಳ. ಈಗ ಅಮ್ಮ ಏನ್ ಹೇಳಿದ್ರು ನೀನ್ ಕೇಳಬೇಕು. ಮಗ ಅಲ್ವಾ ನೀನು? ಕೇಳ್ಬೇಕು, ಸಾಕು, ಕೇಳ್ಬೇಕು. ಕೇಳ. ಅಧಿಕಾರ ನೀವೇ ಇಟ್ಕೊಳ್ಳಿ. ಆಯ್ತಾ? ನಿಮ್ಮ ಅಧಿಕಾರ ನಮ್ಗೆ ಬೇಡ. ನೋಡು ಏನೋ ಹುಡುಗಾಟಿಕೆಯಿಂದ ಬಂದು ಕೇಳಿದ್ದಾರೆ. ಬಿಡು, ನನ್ನ ಮಕ್ಕಳಲ್ವಾ? ನನ್ನ ಮಕ್ಕಳು ಮಾಡಿದ ತಪ್ಪಿಗೆ ನಾನೇನಾದ್ರೂ ಹೇಳ್ಬೇಕಾ? ಕ್ಷಮಿಸಬೇಕಾದ್ರೆ ನನ್ನ ಕರ್ತವ್ಯ. ಮುಂದೇನಾಗ್ತದೆ ನೋಡು. ಆ ದಿವಸ ಅರಸಿತ ನಿದ್ರಿಸುತ್ತಿರಲೇ ಏಕಾಂತದಿ, ಅರಸಿದ ನಿದ್ರಿಸುತ್ತಿರಲು ಏಕಾಂತದಿ, ಸದ್ದು ಮಾಡದೆ ಖಳದಿರುವ ರೈತರುತ. ಶಬ್ದ 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 ಶಬ್ದ. ಸದ್ದು ಮಾಡದೆ ಖಳರ್ಮೆಲ್ಲ ರೈತರುತ. ಶಬ್ದ ಮಾಡ್ಬಿಡುವ, ನಿಶಬ್ದ. ಶಬ್ದ ಶಬ್ದ ನಿಶಬ್ದ. ಬಂದವರೇ ಕೊಟ್ಟಿದ್ದ ಅಂತೇಳಿ ಶಬ್ದ. ಎಲ್ಲಿದ್ಯಾ? ಬಾರ ಗೆಳೆಯ, ನೀನು ಹೇಳಿದ ಹಾಗೆ ಅರಮನೆಯ ಅಂತಃಪುರವನ್ನ ಹೊಕ್ಕಿದ ಹಾಗಾಯಿತು. ನನಗೂ ನಮ್ಮಮ್ಮ ಗಾಢ ನಿದ್ರೆಯಲ್ಲಿ ಮಲಗಿದ್ದಾಳೆ. ಈಗ ನೀನು ಹೇಳಿದಂತೆ ನಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳುವ ಉದ್ದೇಶದಿಂದ ಅಮ್ಮನನ್ನ ಗೆಳೆಯ ಗೆಳೆಯ ಮಿತ್ರ, ನನಗೆ ಸ್ವಲ್ಪ ಭಯ ಆಗ್ತದೋ? ನನಗೆ ಇಲ್ವಾ? ನಿನಗಿಂತ ಭಯನಾ? ನಿನಗೆ ಭಯ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆತ್ಮದಲ್ಲಿ ಪರಮಾತ್ಮ ಸೇರ್ಕೊಂಡಿದ್ದಾನೆ. ಗೆಳೆಯ, ಸ್ವಲ್ಪ ಭಯ ನನಗೆ. ಕೂರಸಿಯ ಪಿಡಿದು ಮೆಲ್ಲ ಬಳಿ ಸಾರಿ, ಮೆಲ್ಲನೆ ಮಾತೆಯ ಬಳಿ ಸಾರಿ. ಋಣ ತೀರಿತು ನಿಮ್ಮದು, ಈ ಮಣ್ಣಿನ ಋಣ ತೀರಿತು. ಆಯ್ತಿನ್ನೇನೆರುದ ಕಳದು, ಆಯ್ತಿನ್ನೇನೆರುದ ಕಳನು ಅಡ್ಡ ಹಾದೋ ಬೀರಿ ಹಿಕ್ಕುತ್ತ ಮುನ್ನ ಮರೆಯ ಪೀಠದೊಳಗೆ ಜನತ ತಾನು ಹಿಕ್ಕಿ. ಆಯಿತು ಆಯಿತು, ಇನ್ನು ಮೇಲೆ ಇಲ್ಲಿನ ಅಧಿಕಾರಿ, ಕಾಂಚನಪುರದ ಅಧಿಕಾರಿ ಭಾರ್ಗವ. ಭಾರ್ಗವ ನೋಡು, ನೀನು ಕೊಟ್ಟಂತ ಬುದ್ಧಿವಂತಿಕೆಯಿಂದ ಏನೆಲ್ಲ ಕೃತ್ಯವನ್ನ ಮಾಡಿದೆ, ಅಮ್ಮನನ್ನ ಮುಗಿಸಿದೆ, ಅಧಿಕಾರವನ್ನ ಪಡೆದುಕೊಂಡೆ. ಇನ್ನ ಪಾಲು ನನ್ನ ಪಾಲು ಅಧಿಕಾರ. ಅಧಿಕಾರ ನಿಂದೆಂತದ ಇಲ್ಲಿ ಸುತ್ತುಬಲಿ ಸೇವೆ ಉಂಟನ? ಮತ್ತೆಂತ? ಬುದ್ಧಿ ಇಲ್ಲದ ಬುದ್ಧಿಹೀನ. ಕೈ ಇಷ್ಟೊತ್ತು ಮಾಡಿದ್ದು ನಾನು ನಾಟಕ. ಪಾಪಿ ಮಗ, ನನಗೆ ಹುದ್ದೆ ಅದು ಅಮ್ಮ ಇದ್ದವಾಗ ಸಿಗುತ್ತಿಲ್ಲ. ಅಮ್ಮ ನನ್ನ ಮುಗಿಸಿದ್ರೆ ಆ ಹುದ್ದೆ ನನ್ನ ಪಾಲಾಗ್ತದೆ ಅಂತ ಪ್ರಯತ್ನ ಪಟ್ಟು ಇವನನ್ನ ಎತ್ತಿ ಕಟ್ಟೆ. ಅವನ ಅಮ್ಮನ ಕತೆ ಮುಗೀತು. ಇನ್ನು ಮೇಲೆ ನನ್ನ ಉಪಯೋಗ ಹೇಗ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಮಾಡ್ಕೊಳ್ತೇನೆ ನಾನು. ಓ ಭಾರ್ಗವ,
ಸಮಯದಲ್ಲಿ ನೀನು ಹೇಳ್ಬೇಕಾದ್ದೆ. ಆದ್ರೆ ಒತ್ತುವಂತ ಜನವನ್ನ ನಾನು ನೇಮಿಸ್ತೇನೆ. ಈಗ ಏನೇ ಸರಿಯಾದ ವ್ಯಕ್ತಿ ಅಂತ ತಿಳ್ಕೊಂಡೆ ನಾನು. ಕಾಲು ಒತ್ತುವಂತ ವ್ಯಕ್ತಿ ನಾನಲ್ಲ. ಈಗ ನಿನಗೆ ಈ ರಾಜ್ಯದ ಅಧಿಕಾರ ಸಿಕ್ಕಿದೆ. ನಾನೇ ಈ ರಾಜ್ಯದ ರಾಜ. ಹಾಗಂತ ಆಗ್ಬೋದಾ? ನಿನ್ನಗೆ ಸಲಹೆ ಕೊಟ್ಟಂತ ನನ್ನನ್ನ ಯಾವ ಪಟ್ಟಕ್ಕೆ ಏರಿಸ್ತೀಯ? ಓಹೋ ಏನೀಗ ನನಗೂ ಒಂದು ಸ್ಥಾನ ಮಾಡಬೇಡ. ಮೇಲೆ ಮೇಲೆ ಆದಷ್ಟು ಎತ್ತರದ ಸ್ಥಾನ. ಎತ್ತರ ಮತ್ತಿನ್ ಕೆಳಗೆ ಬರಲೇಬಾರ್ದು ಅವರು, ಮೇಲೆ. ಅಲ್ಲ, ಆವಾಗ ಮಾಡಿದ್ದಲ್ಲ ನಾಟಕವಾ? ನೀವೇನ್ ಹೇಳ್ತಿದ್ರಿ? ಮೇಲಕ್ಕೆ ಹೋದವನು ಮೇಲೆ. ಅಲ್ಲ ನಿಮ್ಮ ಹಾಗಲ್ಲ ಹಾಗಲ್ಲ, ನಿನ್ನ ಶ್ರೇಯೋಭಿವೃದ್ಧಿಗಾಗಿ. ಹಾಗೆ ನೀವು ನಮ್ಮ ಪರವಾಗಿದ್ದೀರಿ. ನಾ ಹೇಳಿದೆ ಅಂತ ಗೊತ್ತಾಯ್ತು ನಿನಗೆ? ಗೊತ್ತಾಯ್ತು. ಮೇಲೆ ಹೋದವರು ಕೆಲ ಬರಬಾರ್ದು. ಶ್ರೇಯೋಭಿವೃದ್ಧಿ ಅಂತ ಹೇಳು. ಮೇಲಕ್ಕೆ ಹೋಗ್ಬೇಕು. ಅವರ ಮಾತನ್ನ ಕೇಳಿದೇನಾ? ಏನು? ಅವರು ನನ್ನ ಶ್ರೇಯೋಭೇಜ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ನೀನು ಕೂಡ ನನಗೆ ಯಾವ ಸ್ಥಾನವನ್ನು ಕೊಡ್ತೀಯ? ಗೆಳೆಯ, ಹೇಳು. ನೀನ್ ಇಷ್ಟೊಂದು ಮಾಡಿದಂತ ಉಪಕಾರಕ್ಕೆ ಉಪಕಾರ, ಪ್ರತಿ ಉಪಕಾರವನ್ನು ನಾನು ಕೊಡ್ಲೇಬೇಕು. ಒಳ್ಳೆಯವನಾಗ್ಲೇಬೇಕು. ನನಗೆ ಇಲ್ಲಿ ಎತ್ತರ ಮೇಲೆ ಮೇಲೆ ಎತ್ತರಕ್ಕೆ ಕಳಿಸ್ಬೇಕು, ಮೇಲಕ್ಕೆ ನಿನ್ನ ಕಳಿಸ್ಬೇಕು ಅಂತ ಯೋಚನೆಯನ್ನೇ ಮಾಡ್ತಿದ್ದ ಕಳಿಸ್ಬೇಕು. ಗೆಳೆಯ, ನಿನ್ನಂತವನ್ನು ನನಗೆ ಸಿಕ್ಕಿದ್ದು ಮಹಾಪುಣ್ಯ. ಎಂತೆಂತ ಕಾರ್ಯವನ್ನ ನನ್ನ ಕೈದು ಮಾಡಿಸಿಬಿಟ್ಟೆ ಪುಣ್ಯಾತ್ಮ. ಮಾಡಿಸಿದ್ದು ಹೌದೌದು. ನೀನು ಮಾಡಿದಂತ ಕಾರ್ಯಕ್ಕೆಲ್ಲ ನಾನು ನಿನಗೆ ಉತ್ತಮವಾದಂತ ಒಂದು ಹುದ್ದೆಯನ್ನೇ ಕೊಡಬೇಕು. ಹುದ್ದೆ ಹೇಗಿರಬೇಕು? ಮೇಲ್ಗಡೆ ನೀನಿರಬೇಕು. ನಾನು ಕೊಟ್ಟ ಹುದ್ದೆಯಲ್ಲಿ ಎಲ್ಲಿರ್ಬೇಕು? ಮೇಲ್ಗಡೆ ಎಲ್ಲಿ ರಾರಾಜಿಸುತ್ತಾ ಇರಬೇಕು. ಮೇಲ್ಗಡೆ ರಾರಾಜಿಸುತ್ತಾ. ನೋಡ ಸರಿ, ನೋಡ ಮೇಲೆ ನೋಡ. ಓ ಅಲ್ಲಿ ಮೇಲೆ 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 ಹೋಗಿದ್ದೇನೆ. ಇರಿದ ಇನ್ಯಾರು ನನ್ನನ್ನ ಕೇಳುವ ಪಾಠರು ಯಾರಿದ್ದಾರೆ? ಯಾರಿಲ್ಲ, ಎಲ್ಲ ಹೋಗಿದ್ದಾರೆ. ಮಾಡಿದ್ದೆ ಕಾರ್ಯ, ಹಾ ಇಟ್ಟಿದ್ದೆ ಹೆಜ್ಜೆ, ಹಾ ಆಡಿದ್ದೆ ಮಾತು. ಸತ್ಯಶೇಖರ ತನಯ ಮೆಚ್ಚಿದೆ ಗಾಬ್ಯಳೆನುತ ಎನ್ನುತ್ತ ಯೋಗಿಯೋಳ್ ಬರೆದನು. ಮಹಾರಾಜ, ತನಕ ಹೇಳಿದಂತ ವಿಷಯವನ್ನು ಎಲ್ಲ ಸವಿಸ್ತಾರವಾಗಿ ಹೇಳಿದ್ದೇನೆ. ಹೇಳಿದ್ದು ಸತ್ಯ. ನನ್ನ ಜೀವನದಲ್ಲಿ ಆದಂತ ಘಟನೆ. ಸತ್ಯಶೇಖರನ ಮಗನಿಗೆ ಮದುವೆ ಆಗ್ಬೇಕು. ಮದುವೆಯಂತೂ ಆಗಬೇಕು. ಕಾವ್ಯಳನ್ನು ಅವಳಿಗೆ ಮದುವೆ ಮಾಡಿ ಕೊಡ್ತೇನಂತ ಪಣ ತೊಟ್ಟವನು ನಾನು. ಹೌದು. ಕಾವ್ಯಳ ಆತ್ಮ ಕಾದಂಬರಿ ಆತ್ಮ ಆಗಿ ಉಂಟು. ಅದಕ್ಕೊಂದು ಮೋಕ್ಷ ಮಾಡಿ ಇದನ್ನು ಕರುಣಿಸ್ಬೇಕಂತ. ಮಹಾರಾಜ, ಮರುಗದಿರಿ ನೀವೆನುತ ನುಡಿಸುವೆ ಆತ್ಮವತಾನೆನುತ ಬಂದಿರುವುದು ಶುಭ ಕಾಲ ಇಂದಿಗೆ ತಾಳಿ ಧೈರ್ಯವನೆನುತ ಕರೆದು ನುಡಿಸಿದ. ಏನು ಜೀವನದಲ್ಲಿ ಅದೆಷ್ಟೋ ರೀತಿಯ ಆಸೆಯನ್ನು ಪಟ್ಟವ ತಾನು. ನಾನು ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಎನ್ನುವಂತ ಮನದಲ್ಲಿ ಇಟ್ಟುಕೊಂಡು ಘಟನೆ ನಿಮ್ಮ ಮೂಲಕ ನಡೆದು ಹೋಯ್ತು. ಹೌದು, ಅದಕ್ಕೆಲ್ಲ ನೀನು ತಲೆಬಿಸಿ ಮಾಡುವುದು. ಎಷ್ಟು ಪ್ರಯತ್ನವನ್ನು ಪಟ್ಟ ನನ್ನ ಮಿತ್ರನ ಕಾದಂಬರಿಯ ದೇಹವು ಕಾವ್ಯ ದೇಹ ಅಲ್ಟಿಕೊಂಡಿದೆ. ಅವಳನ್ನು ತೆಗೆದುಕೊಳ್ಳುವಂತ ಹೊಣೆಗಾರಿಕೆ ನನ್ನದು. ತಡ ಮಾಡುವುದು ಬೇಡ. ಪದ್ಯ ಹೇಳಿ. ಕಾದಂಬರಿಯ ನೀ ಕೇಳು,
ಕಾವ್ಯಳ ದೇಹವನ್ನು ತೊರಗೀಗ ತೆರಳು ಬಾಳುವಳು ಸುಗುಲಾಗಿ ನಿನ್ನ ಸುದಗೇಳು ನಿನ್ನ ಶಪಥವು ನಡೆಯುತ್ತಿನ್ನು ಕೇಳು. ಕಾದಂಬರಿ, ನಿನ್ನ ಮಗಳ ದೇಹವನ್ನು ಸೇರಿ ಈ ರೀತಿ ತೊಂದರೆ ಕೊಡುವುದಂತೂ ಸರಿಯಲ್ಲ. ಅವಳು ಜೀವನದಲ್ಲಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಸುಖದ ಸಂಪತ್ತು ತಿರುಗಾಡಬೇಕಾದ್ರು. ದಯವಿಟ್ಟು ಅವಳ ದೇಹವನ್ನು ತೊರೆದು ಹೋಗು. ಇಂತು ಬೇಳುವ ನುಡಿಯ ಕೇಳುದ ಸಂತಸಗೊಳ್ಳುದ ಕಾದಂಬರಿಯೂ ಸಂತಸಗೊಳ್ಳುದ ಕಾದಂಬರಿಯು ಬಾಳಿ ರೈಸುಕವಾಗಿ ಸುತಯ ಸಲಹುತ ಎನ್ನುತ್ತ ತಾತರಳಿ ಕಿನ್ನರ ಜೋಗಿ, ನಿನ್ನ ಮಾತಲ್ಲ ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನೀನು ಹೇಳಿದ ಮಾತು ಸತ್ಯ. ನನ್ನ ಮಗಳ ದೇಹವನ್ನು ಸೇರಿಕೊಂಡು ನನಗೆ ಅನ್ಯಾಯ ಮಾಡಿದ ಆ ದುರುಳರ ವಂಶವನ್ನು ನಾಶ ಮಾಡಿದ್ದೇನೆ. ಹಾಗಂತ ನನ್ನ ಮಗಳಾಗಿರುವಂಥ ಕಾವ್ಯ ನಿಮ್ಮ ಜೊತೆಯಲ್ಲಿ ಸುಖವಾಗಿ ಅವಳನ್ನು ನೀವು ನೋಡಿಕೊಳ್ಳಬೇಕು. ನನ್ನ ಆಶೆ ನೆರವೇರಿತು. ನಾನಿಲ್ಲಿ ಹೊರಟೆ. ಪರಮ ಹರುಷದಿ ಎಲ್ಲರೊಂದಾಗಿ ನಾರಿ ಕಾವ್ಯಳ ವೇದಾಂತನೊಡನೆ ಲಗ್ನವ ಎಸಗುತ್ತಾಗ ವೇದಾಂತನೊಡನೆ ಲಗ್ನವ ಎಸಗುತ್ತ ಜೋಗಿವರನ ಬೀಳ್ಕೊಡಲು ನೀನು ಹೇಳಿದಂತ ಕೆಲಸವು ಆತನನ್ನು ಮದುವೆಯಾಗುವುದು ಒಳ್ಳೇದು. ಆಗ್ಬೇಕಂತ ಇಷ್ಟು ಪ್ರಯತ್ನ ಪಟ್ಟದ್ದಲ್ವಾ? ಇನ್ನೇನೋ ತಡ, ಮದುವೆ ಸಂಭ್ರಮ ನನ್ನ ಎದುರುಗಡೆ ನಡೆದು ಹೋಗಲಿ. ಸರಿ ಸ್ವಾಮಿ, ನಿಮ್ಮ ಮುಖೇನ ಕಾವ್ಯಳು. ಓ ಕಾವ್ಯ, ಹೊಂದಿಸಿಕೊಂಡಿದ್ದೇನಪ್ಪ ಮಗಳೇ, ಧನ್ಯನಾದೆ. ಹೊಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಜೋಡಿ ಇಷ್ಟು ಸಮಯ ಬೇಕಾಯ್ತು ನೋಡು ಮಿತ್ರ. ಈಗ ಮನಸ್ಸಿಗೆ ನೆಮ್ಮದಿಯಾಯಿತು. ಇದೇ ಶುಭ ಮುಹೂರ್ತದಲ್ಲಿ ಮದುವೆ ನಡೆದು ಹೋಗಲಿ. ಮಗಳೇ ಕಾವ್ಯ, ಮಂಗಳಾರತಿಯನ್ನು ಒಳಗೆ ಮಾಡಿದ್ರೆ ಎಲ್ಲರೂ ಶುಭ ಹಾರೈಸಬೇಕಂತ. ಆಯಿತು, ಒಳ್ಳೆದಾಗಲಿ. ನಿಮ್ಮ ಸಹಕಾರವನ್ನು ಮರೆಯಲಾರೆ. ಇನ್ನೊಮ್ಮೆ ಆಗಾಗ ಈ ಕಡೆ ಬಂದು ಖಂಡಿತವಾಗಿ ಬಂದೇ ಬರ್ತೇನೆ. ತಲೆಮುಗಿದು ಬಿಡ್ತಾ ಇದ್ದೇನೆ. ಯಾರೋ ಕಾಯುವರು, ಯಾರೋ ಕೊಲ್ಲುವರು, ಯಾರೋ ಕಾಯುವರು, ಯಾರೋ ಕೊಲ್ಲುವರು. ಎಲ್ಲವೂ ವಿಧಿಯಾಟ, ಎಲ್ಲವೂ ವಿಧಿಯಾಟ, ಎಲ್ಲವೂ ವಿಧಿಯಾಟ. ಮೂರು ಮೂರ್ತಿಯ ರೂಪಗೆ ಮೂರು ಮೂರ್ತಿಯ ರೂಪಗೆ ವಿಶ್ವಾಕಾರ ಸಾರಸ ಗುಣ ದೀಪಗೆ ಧೀರಗೆ ತೋರುದಿಯ ಮಾಯ ವಿಚಾರಗೆ ಕ್ಷೀರಾಬ್ಧಿ ಶಯನ ಗಂಭೀರಗೆ ಕಾರಣಿಕ ಸೂತ್ರಧಾರಗೆ ಮಂಗಲ ಜಯ ಜಯತು ಜಯತು ಜಯ ಮಂಗಲ ಜಯ ಜಯತು. ಆದಿದೇವ ಜಗಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ತಾತಯ್ಯ ತದಿನತ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚೈ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ.